ಧರಣಿ ಪಾಲಕ ಕೇಳು ಸುರಪಾಲ ನಿರಹಿಸುತ್ತಲೆ ಸುಮನ ಸರ ಮೆರೆಯೇ ವಿಭವದೋಳು ವರುಣ ವಾಯು ಕುಬೇರ ನಿರುತಿ ಮೊದಲಾದವರೊಡನೆ ನುಡಿದ ಮನದಿರವ ನೀರದಿಗೆ ಧರಣಿ ಪಾಲಕ ಕೇಳು. ಜೈ ನಮೋ ಶ್ರೀಹರಿ, ನೀನೇ ಕಾಪಾಡು. ಬ್ರಾಹ್ಮಿ ಮುಹೂರ್ತ ಎಂದಿನಂತೆ ಇಂದು ಕೂಡ ನಿತ್ಯ ವಿಧಿಗಳನ್ನು ಪೂರೈಸಿಕೊಂಡು ಮಾತೆ ಜಗನ್ಮಾತೆಯನ್ನು ಮನಸ ಧ್ಯಾನಿಸಿ 3 ಮೂರ್ತಿಗಳನ್ನು ಮನಸ ಭಜಿಸಿ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರ ಪಾದಕ್ಕೆ ಮಣಿದು ಪವಿತ್ರವಾದಂತಹ ಸುಧರ್ಮ ಸಭೆಯ ಸಿಂಹಾಸನವನ್ನು ಏರಿಕೊಂಡಿದ್ದೇನೆ. ನೋಡಬಾರದೆ, ಎಲ್ಲರೂ ದೇವೇಂದ್ರನಿಗೆ ಶುಭವಾಗಲಿ ಉಘೆ ಉಘೆ ಎಂದು ಘೋಷವನ್ನು ಮಾಡುತ್ತಾ ಇದ್ದಾರೆ. ಬಹಳ ಸಂತೋಷವಾಗುತ್ತಾ ಇದೆ. ನಾನು ಮಾಡಿದ್ದು ಪುಣ್ಯದ ಕಾರ್ಯ. ಆ ಕಾರಣದಿಂದಲೇ ಈ ಮನ್ನಣೆಯನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು. ಕಾರಣ, ಕಶ್ಯಪ ಬ್ರಹ್ಮ ಮತ್ತು ಅದಿತಿ ದೇವಿಯರ ಗರ್ಭಾಂಬುಧಿಯಲ್ಲಿ ಜನಿಸಿದಂತಹ ನಾನು ಪುರಂಧರನಾಗಿದ್ದೆ. ನನ್ನ ಸಾಧನೆಯಿಂದ ನಾನು ಈ ಸ್ವರ್ಗದ ದೇವೇಂದ್ರನಾದೆ. ಶತಯಾಗಗಳನ್ನು ಮಾಡಿ ಶಕ್ರನೆಂದೆನಿಸಿ 3 ಮೂರ್ತಿಗಳನ್ನು ಮೆಚ್ಚಿಸಿ ಅವರ ವರಪ್ರಸಾದವಾಗಿ ದೊರಕಿದ್ದು ಸುಧರ್ಮ ಸಭೆಯ ಅಧ್ಯಕ್ಷ ಪದವಿ. ಆದ್ದರಿಂದಲೇ ನಾನು ದೇವೇಂದ್ರ. ಈ ಸುರಲೋಕದ ಮೇಲೆ ಎಲ್ಲರಿಗೂ ಒಂದು ನಂಟಿದೆ, ಅದನ್ನು ಪಡೆಯಬೇಕೆಂಬಂತಹ ಆಸೆ. ಹೌದು, ಸ್ವರ್ಗವನ್ನು ಅನುಭವಿಸುವುದಾಗಲಿ ಪಡೆದುಕೊಳ್ಳುವುದಾಗಲಿ ಕಷ್ಟ ವಿಚಾರವಲ್ಲ. ಎಲ್ಲರಿಗೂ ತಮ್ಮ ಸನ್ನಡತೆಯಿಂದ ಸದ್ಗುಣಗಳಿಂದ ಕರ್ಮಭೂಮಿಯಲ್ಲಿ ಪುಣ್ಯ ಸಂಚನೆಯನ್ನು ಮಾಡಿದರು ಎಂದಾದರೆ ಸ್ವರ್ಗದ ಸುಖವನ್ನು ಅನುಭವಿಸಬಹುದು. ಒಂದು ವೇಳೆ ಸ್ವರ್ಗದ ಅಧಿಕಾರವೇ ನನಗೆ ಬೇಕು ಎಂದು ಭಾವಿಸಿದರೆ, ಮನಸ್ಸಿನಲ್ಲಿ ಆಸೆಯನ್ನು ಪಟ್ಟುಕೊಂಡರೆಂದಾದರೆ ಅದು ಅವರ ದುರುದ್ದೇಶವಾಗಿರುತ್ತದೆ. ಮಾತ್ರವಲ್ಲ, ಅವರ ಜೀವನದ ಕೊನೆಯ ಕಾಲವೂ ಆಗಿರುತ್ತದೆ ಎನ್ನುವುದು ಸತ್ಯ. ಈ ಮಾತು ಯಾಕೆ ಹೇಳಿದೆ? ಸ್ವರ್ಗಲೋಕ ಎಂದರೆ 3 ಲೋಕಗಳಲ್ಲಿಯೂ ಶ್ರೇಷ್ಠವಾದಂತಹ ಲೋಕ. ಎಲ್ಲಿಯೂ ಸಿಗದಂತಹ ಸುವಸ್ತುಗಳು ನಮ್ಮ ಸ್ವರ್ಗಲೋಕದಲ್ಲಿದೆ. ಕಾಮಿಸಿದನ್ನು ನೀಡುವಂತಹ ಕಾಮಧೇನು, ಕಲ್ಪಿಸಿದನ್ನು ನೀಡುವಂತಹ ಕಲ್ಪವೃಕ್ಷ, ಏರುವುದಕ್ಕೆ ಐರಾವತ ಉಚ್ಚೈಶ್ರವಸು, ಗದಾದಂಡವಿದೆ, ವಜ್ರಾಯುಧ, ಚಿಂತೆಯನ್ನು ಮೆಳೆಯುವುದಕ್ಕಾಗಿ ಚಿಂತಾಮಣಿ, ಮಣಿಶೈಲವೇ ಮೊದಲಾದಂತಹ ಸುವಸ್ತುಗಳು ನಮ್ಮ ಸುರಲೋಕದಲ್ಲಿದೆ. ಅದು ಮಾತ್ರವೇ ಶ್ರೇಷ್ಠವಾದಂತಹ ನಂದನಾವನ ನಮ್ಮ ಸುರಲೋಕದ ವೈಭವವನ್ನು ಹೆಚ್ಚುಗೊಳಿಸಿದೆ. ಅಷ್ಟು ಮಾತ್ರವಲ್ಲ, ಸುರಲೋಕದ ಸುಧರ್ಮ ಸಭೆಯನ್ನು ಕಂಡಾಗ ಅಲ್ಲಿರುವುದು ಸಾಮಾನ್ಯವೇ. ಕಿನ್ನರರು, ಕಿಂಪುರುಷರು, ಗಂಧರ್ವರು ಎಲ್ಲರೂ ಸೇರಿರುತ್ತಾರೆ. 12 ಆದಿತ್ಯರು ಎಲ್ಲರೂ ಬಂದು ಇರುವಂತಹ ಪ್ರದೇಶವೇ ಈ ಸುರಲೋಕ. 3 ಕೋಟಿ ದೇವತೆಗಳಿದ್ದಾರೆ, ಅಷ್ಟ ದಿಕ್ಪಾಲಕರಿದ್ದಾರೆ. ಇಂತಹ ಶ್ರೇಷ್ಠವಾದಂತಹ ಲೋಕವು ಮತ್ತೆ ಎಲ್ಲಿಯೂ ಕಾಣುವುದಕ್ಕೆ ಅಸಾಧ್ಯವೂ ಹೌದು. ಇಲ್ಲಿರುವಂತಹ ಸುಖವನ್ನು ಅನುಭವಿಸುವುದಕ್ಕೆ ಸುರ ಲೋಕವಲ್ಲದೆ ಮತ್ತಿನ್ಯಾವ ಲೋಕದಲ್ಲಿ ಸಿಗುವುದಕ್ಕೆ ಅಸಾಧ್ಯ. ಆದ್ದರಿಂದಲೇ ಇಲ್ಲಿಯ ಅಧಿಕಾರವನ್ನೇ ಪಡೆಯಬೇಕೆಂದು ಬಯಸುವವರು ಅದೆಷ್ಟೋ ಮಂದಿ ಇದ್ದಾರೆ. ಆದರೇನು ಮಾಡುವುದು ಹೇಳಿ? ಸುಲಭವಾಗಿ ದಕ್ಕುವುದೇ ಇಲ್ಲಿಯ ಅಧಿಕಾರ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ನನಗೆ ತೋಳ್ಬಲ ಇದೆ ಎಂದು ಪಡೆದುಕೊಳ್ಳುವುದಕ್ಕೆ ಬಂದರೆಂದಾದರೆ ಅವರ ನಾಳಿಗೆ ಸುರಲೋಕದ ಅಧಿಕಾರ ದಕ್ಕುವುದಕ್ಕೆ ಸಾಧ್ಯ ಉಂಟೆ? ಇಷ್ಟರವರೆಗೆ ದಕ್ಕಿದ್ದೇ ಇಲ್ಲ. ಅದು ಮಾತ್ರವಲ್ಲ, ಈ ಸುರಲೋಕದ ಅಧ್ಯಕ್ಷ ಪದವಿಯು
ಒಂದು ಮನ್ವಂತರ ಕಾಲ ಒಂದು ದೇವೇಂದ್ರನಿಗೆ. ಇದರ ಮಧ್ಯದಲ್ಲಿ ಯಾರೇ ಇದನ್ನು ಪಡೆದುಕೊಳ್ಳಬೇಕೆಂದು ಬಂದರು ಎಂದಾದರೆ ಇದು ವಿಶ್ವದ ಧರ್ಮಕ್ಕೆ ಇದು ಅಡ್ಡಿಯನ್ನುಂಟು ಮಾಡಿದ ಹಾಗೆಯಾಗುತ್ತದೆ. ಇಂತಹ ಸಂದರ್ಭದಲ್ಲಿ ದುಷ್ಟರಾದಂತಹ ನನ್ನ ದೊಡ್ಡಮ್ಮನ ಮಕ್ಕಳಾದಂತಹ ದಾನವರು ಅವರು ಹುಟ್ಟುವುದೇ ಸ್ವರ್ಗವನ್ನೇ ಪಡೆದುಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ. ಅದು ಅವರ ತಪ್ಪಲ್ಲ, ಅವರ ಹಿರಿಯರು ಅವರಿಗೆ ಹೇಳಿಕೊಟ್ಟಂತಹ ಪಂಕ್ತಿ ಆ ರೀತಿ ಇದೆ. ಸದಾ ಸುರಲೋಕದ ಪಟ್ಟದ ಮೇಲೆ ಅವರ ಆಸೆ, ಅದನ್ನು ತಮ್ಮ ಕೈವಶ ಮಾಡಿಕೊಳ್ಳಬೇಕು ಹಿರಿಯ ಭಾಗದವರು ಎನ್ನುವಂತಹ ದುರುದ್ದೇಶ. ಸಾಧ್ಯವುಂಟೆ ಅದು ದೊರಕುವುದಕ್ಕೆ? ಅದೇ ಹೇಳಿದ್ದು ನಾನು. ಇಲ್ಲಿ ಬಲವನ್ನು ಪ್ರಯೋಗ ಮಾಡಿದರು ಎಂದಾದರೆ, ಹಿರಿಯರು ಎಂದು ಬಂದರು ಎಂದಾದರೆ ಖಂಡಿತವಾಗಿಯೂ ಸುರಲೋಕವನ್ನು ಪಡೆದುಕೊಳ್ಳುವುದಕ್ಕೆ ಅಸಾಧ್ಯವಾದಂತ ವಿಚಾರ. ಇದು ಈ ಹಿಂದೆ ಅದೆಷ್ಟೋ ಸಲ ಅನುಭವಿಸಿದ್ದು ಹೌದು. ಮತ್ತೊಂದು ವಿಚಾರವಿದೆ, ಸುರ ಲೋಕದಲ್ಲಿ ಅದೆಷ್ಟೋ ಸಲ ಕಷ್ಟಕ್ಕೆ ಈಡಾಗಿರುವುದಿದೆ. ಕಾರಣ ತ್ರಿಮೂರ್ತಿಗಳಾದಂತಹ ಹರ ಮತ್ತು ಬ್ರಹ್ಮದೇವರು ದಾನವರು ಭಜಿಸಿದರು ಪೂಜಿಸರು ಎಂದಾದರೆ ವರವನ್ನಿತ್ತು ಅವರನ್ನು ಕಾಯುತ್ತಾರೆ. ವರಬಲದಿಂದ ಸುರಲೋಕದ ಮೇಲೆ ದಾಳಿಯನ್ನು ಮಾಡುತ್ತಾರೆ. ಏನು ಮಾಡಲಿ? ಕೊಟ್ಟಂತಹ ವರ ಅದಕ್ಕೆ ಗೌರವವನ್ನು ಸೂಚಿಸಬೇಕಾಗುತ್ತದೆ. ಕೊಟ್ಟಂತಹ ವರ ಒಂದು ಸಲ ನಮಗೆ ಅದು ಕಿಡುಕನ್ನು ಭಾವಿಸಿದೆ ಎಂದಾದರೂ ಅದು ಎಷ್ಟೋ ಸಲ ಅದರ ಹಿಂದಿನ ಉದ್ದೇಶವೇ ಬೇರೆ ಇರುತ್ತದೆ. ಅದಕ್ಕೆ ಹೇಳುವುದು ಕಾರಣವಿಲ್ಲದೆ ಕಾರ್ಯವಿರದು, ಕಾರ್ಯವಿಲ್ಲದೆ ಕಾರಣವಿರದು ಎನ್ನುವುದಕ್ಕೆ. ನೋಡಬಾರದೆ ಈ ಹಿಂದೆ ಮಹಿಷಾಸುರನೆಂಬಂತಹ ದಾನವನು ವರವನ್ನು ಪಡೆದ, ವರ ಬಲದಿಂದ ಕೊಬ್ಬಿದ, ಸುರಲೋಕದ ಮೇಲೆ ದಾಳಿಯನ್ನು ಮಾಡಿದ. ಏನಾಯಿತು? ಇದರ ಮುಂದಿನ ಉದ್ದೇಶವೇನಾಯಿತು? ನಾವು ಯಾವುದನ್ನು ಅನುಭವಿಸಬೇಕು, ಯಾವುದನ್ನು ನೋಡಬೇಕೆಂದು ಹಂಬಲಿಸುತ್ತಾ ಇದ್ದೆವು. ನಾವು ಕಾಣದಂತಹ ಜಗನ್ಮಾತೆಯನ್ನು ಕಾಣುವಂತಹ ಸುಯೋಗ ಮಹಿಷಾಸುರನ ದಾಳಿಯ ಕಾರಣದಿಂದ ಆಯಿತು. ಇದು ಹೇಳುವುದು ಬ್ರಹ್ಮದೇವನು ವರವನ್ನು ಕೊಟ್ಟರು ಎಂದಾದರೆ ಹಿಂದಿನ ಉದ್ದೇಶ ಒಳ್ಳೆಯದೇ ಆಗಿರುತ್ತದೆ ಜಗತ್ತಿಗೆ ಎನ್ನುವುದು ಸ್ಪಷ್ಟವಾದಂತಹ ಸಂದೇಶ. ಈ ಹಿಂದೆ ಅದೆಷ್ಟೋ ದಾನವರು ದಾಳಿಯನ್ನು ಮಾಡಿದಾಗ ಶ್ರೀಮನ್ನಾರಾಯಣನೇ ಬಂದು ದಾನವಂತಕನಾಗಿ ಸುರಾಂತಕನಾಗಿ ಬಂದು ನಮ್ಮನ್ನು ಪಾಲಿಸಿದವನಿದ್ದಾನೆ. ಆತನ ಒಲುಮೆ ನಮ್ಮ ಪಾಲಿಗೆ ಇರುವವರೆಗೆ ಯಾವುದೇ ದುರುಳರ ಬಾಧೆ ನಮಗಿಲ್ಲ. ಯಾವುದೇ ದುಷ್ಟರ ಬಾಧೆಯ ಬಗ್ಗೆ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಮಗೆ ಮೂರು ಮೂರ್ತಿಗಳು ಒಂದು ಜವಾಬ್ದಾರಿಯನ್ನಿತ್ತಿದ್ದಾರೆ. ಮೂರು ಲೋಕಗಳಲ್ಲಿಯೂ ಧರ್ಮವನ್ನು ಸುಸ್ಥಿಯಲ್ಲಿ ಇಡಬೇಕು. ಹಾಗಾದರೆ ಧರ್ಮವು ಪ್ರಕಟವಾಗಬೇಕೆಂದಾದರೆ ಅಧರ್ಮವು ಇರಲೇಬೇಕು. ಸುಖ ಎನ್ನುವುದು ಅನುಭವಿಸಬೇಕಾದರೆ ಅಲ್ಲಿ ಕಷ್ಟ ಎನ್ನುವುದು ಬೇಕೇ ಬೇಕು. ಸಂತೋಷವೂ ದುಃಖವೂ ಅಷ್ಟೇ. ಸಂತೋಷವು ಪ್ರಕಟಗೊಳ್ಳಬೇಕಾದರೆ ದುಃಖ ಎನ್ನುವುದು ಗೊತ್ತಾಗಬೇಕು. ಆದರೆ ಈ ಹೊತ್ತಲ್ಲಿ ಧರ್ಮವೇ ಮೇಲೆ ಇರಬೇಕು, ಸುಖವೇ ಮೇಲೆ ಇರಬೇಕು, ಕಷ್ಟ ಕಡಿಮೆ ಇರಬೇಕು. ಇದು ನಿಯಮ. ಹಾಗೆ ಎಷ್ಟೋ ಸಲ ಧರ್ಮಕ್ಕೆ ಗ್ಲಾನಿಯಾದಾಗ ರಕ್ಷಿಸಿದವರು ತ್ರಿಮೂರ್ತಿಗಳು. ಸದಾ ಅವರನ್ನು ಭಜಿಸುತ್ತಾ ಇರುತ್ತೇನೆ. ನನ್ನ ರಕ್ಷಣೆಗಾಗಿರುವವರು ನನ್ನ ಹತ್ತಿರನಿದ್ದಾರೆ. ಅಷ್ಟ ದಿಕ್ಪಾಲಕರು ಅವರು ಯಾವತ್ತೂ ನನಗೆ ನನ್ನೊಟ್ಟಿಗೇನೆ ಇರುವವರು. ಕಷ್ಟ ಕಾಲದಲ್ಲಿ ನನಗೆ ಒದಗುವವರು. ಸದಾ ಧರ್ಮವನ್ನೇ ರಕ್ಷಣೆ ಮಾಡುವುದರಲ್ಲಿ ಬದ್ಧರಾದವರು ಅವರು. ಜೀವರಾಶಿಗಳ ಜೀವನಾಡಿಯೇ ಧರ್ಮ. ಧರ್ಮವೇ ಮೂರ್ತಿವೆತ್ತವಾಗಿ ನಮ್ಮನ್ನು ಕಾಪಾಡುತ್ತದೆ ಎನ್ನುವುದಕ್ಕೆ ಅದೆಷ್ಟೋ ಸಲ ಭುವಿಯಲ್ಲಿ ಅದು ನಿರ್ದಿಷ್ಟವಾಗಿದೆ. ಆದ್ದರಿಂದ ಧರ್ಮಕ್ಕೆ ಗ್ಲಾನಿಯಾದಾಗ ಅದನ್ನು ಸಮತೋಲನ ಇಡುವುದೇ ನಮ್ಮ ಕರ್ತವ್ಯ. ಕರ್ಮಭೂಮಿಯಲ್ಲಿ ಯಾಗಯಜ್ಞಾದಿಗಳನ್ನು ಮಾಡಿದಾಗ ಕಾಲ ಕಾಲಕ್ಕೆ ಮಳೆಯನ್ನು ಬರೆಸಿ ಇಲೆಯನ್ನು ಬೆಲೆಯನ್ನು ಕೊಡುವುದು ನಮ್ಮ ಪಾಲಿನ ಕರ್ತವ್ಯವೂ ಹೌದು. ಇದೆಲ್ಲವೂ ಸುಗಮವಾಗಿ ನಡೆಯುತ್ತಾ ಇದೆ. ಈ ಹೊತ್ತಲ್ಲಿ ಯಾವುದೇ ದುಷ್ಟರ ಬಾಧೆ ನಮಗಿಲ್ಲ. ಅಷ್ಟ ದಿಕ್ಪಾಲಕರು ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ. ಸಂತೋಷಗೊಂಡಿದ್ದೇನೆ. ಎಲ್ಲರೂ ಸಂತೋಷದಿಂದಲೇ ನೆಮ್ಮದಿಯಿಂದಲೇ ಇದ್ದಾರೆ. ಲೋಕವೆಲ್ಲವೂ ಧರ್ಮದಿಂದಲೇ ಸುಲಲಿತವಾಗಿ ನಡೆಯುತ್ತಾ ಇದೆ. ಆದ್ದರಿಂದ ಈ ಹೊತ್ತಲ್ಲಿ ಸುಧರ್ಮ ಸಭೆಯನ್ನು ವಿಸರ್ಜಿಸುವಂತಹ ಸನ್ನಿಹಿತ ಬಂದಿದೆ. ಮುಂದಿನ ದಿನ ಏನು ನಡೆಯುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಸಭೆಯನ್ನು ವಿಸರ್ಜಿಸುತ್ತೇನಂತೆ.
ಪಥದಲ್ಲಿ ಆಗುವಂತಹ ಪಥ ಇದರ ಜೊತೆಗೆ ಏಕಾಗ್ರತೆಯು ಮೇಳೈಸಿತು ಅಂತಾದರೆ ಸಾಧನೆಯ ಒಂದೊಂದೇ ಮೆಟ್ಟಿಲುಗಳನ್ನು ಏರುತ್ತಾ ಸಾಗುವುದಕ್ಕಾಗುತ್ತದೆ. ಕಶ್ಯಪ ಬ್ರಹ್ಮಣ 13 ಜನ ಮಡದಿಯರಲ್ಲಿ ಧನುದೇವಿಯ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು ಶುಂಭಾನಿಶುಂಭರು. ಹೌದು, ಅಪ್ಪನಿಂದ ಸಂಸ್ಕಾರವನ್ನು ಕಲಿತರೆ ಅಮ್ಮ ನಮಗೆ ಏಕಾಗ್ರತೆಯ ಗುರಿ ಸಾಧಿಸುವ ಛಲವನ್ನು ಬಾಲ್ಯದಿಂದಲೇ ತಂದುಕೊಟ್ಟಳು. ನಮ್ಮ ತುಂಟಾಟಿಕೆಯನ್ನು ಕಂಡಂತಹ ಅಮ್ಮ ನಮ್ಮನ್ನು ತುಂಟಾಟಿಕೆಯಲ್ಲೇ ಬಿಟ್ಟಳು. ಯಾವಾಗ ಹಿಡಿತಕ್ಕೆ ತಂದಲು ಗೊತ್ತೇ? ಬಾಲ್ಯದಿಂದ ಯೌವನಕ್ಕೆ ಪ್ರವೇಶಿಸುವಾಗ. ಯಾಕೆ? ಬಾಲ್ಯದಲ್ಲಿ ತುಂಟಾಟಿಕೆ ಮಾಡಿದಷ್ಟು ಬುದ್ಧಿ ಬೆಳೆಯುತ್ತದೆ, ಅನುಭವ ಜನ್ಯವಾಗುತ್ತದೆ. ಈ ಉದ್ದೇಶದಿಂದಲೇ ನಮ್ಮನ್ನು ತುಂಟಾಟಿಕೆಯಲ್ಲಿ ಬಿಟ್ಟಲು. ಬಾಲ್ಯದಿಂದ ಯೌವನಕ್ಕೆ ತಿರುಗಿದಾಗ ನಮ್ಮನ್ನು ಹತೋಟಿಯಲ್ಲಿಡುವುದಕ್ಕೆ ಪ್ರಾರಂಭಿಸಿದಳು. ಆ ಒಂದು ವಯಸ್ಸು ಎನ್ನುವುದು ಮಕ್ಕಳನ್ನಾಗಲಿ ಯಾರನ್ನೇ ಆಗಲಿ ದುಶ್ಚಟಗಳಿಗೋ ಇನ್ಯಾವುದಕ್ಕೋ ಪಥ ಬದಲಾವಣೆಗೆ ಅವಕಾಶ ಬಹಳಷ್ಟು ಬೇಗ ಹೊಂದಿಕೊಳ್ಳುತ್ತದೆ ಎನ್ನುವ ನೆಪಕ್ಕಾಗಿಯೇ ನಮ್ಮನ್ನು ಹತೋಟಿಯಲ್ಲಿಟ್ಟಲು. ಆವಾಗಲೇ ನನ್ನ ಅಮ್ಮ ಬೋಧಿಸಿದ್ದು, ಮಗನೇ ಮೇಲೊಂದು ಲೋಕ ಇದೆ, ನಿನ್ನ ಅಪ್ಪನೂ ಆವಾಗ ಅಲ್ಲಿಗೆ ತೆರಳುತ್ತಾ ಇರುತ್ತಾನೆ, ಆದರೆ ನಮಗೆ ಅವಕಾಶ ಒದಗಲೇ ಇಲ್ಲ. ನಮ್ಮ ಕಿರಿಯವ್ವೆಯ ಮಕ್ಕಳಾದಂತಹ ದೇವತೆಗಳು ಅಲ್ಲಿ ದೇವಲೋಕವನ್ನು ಆಳುತ್ತಾ ಇದ್ದಾರೆ. ದೇವಲೋಕ ಎನ್ನುವುದು ಭೋಗ ಭೂಮಿ, ನಾವಿರುವುದು ಕರ್ಮಭೂಮಿ. ಇದು ದೇವತೆಗಳಾಡಿದಂತಹ ತಾರತಮ್ಯ. ಕರ್ಮಭೂಮಿ ನಮಗೆ, ದೇವಭೂಮಿ ಅವರಿಗೆ. ಹೀಗಿರುತ್ತಾ ದೇವಲೋಕವನ್ನು ಪಡೆಯಲೇಬೇಕು. ಹಿರಿಯವ್ವೆಯ ಮಕ್ಕಳು ನಾವು. ಈ ಉದ್ದೇಶದಿಂದಲೇ ನಮ್ಮನ್ನು ಪ್ರಚೋದಿಸುತ್ತಾ ಬಂದಳು. ಒಂದು ದಿವಸ ತಾಯಿ ಆಡಿದಳು, ಮಗನೇ ಗುರಿ ಸಾಧನೆ ಯಾವಾಗ? ಆವಾಗಲೇ ಹೊರಟು ನಿಂತೆ. ಅಮ್ಮ ಏನು ಸಾಗುತ್ತೇನೆ ಇವಾಗಲೇ ಅಂತ ತಡೆದು ಹೇಳಿದ್ದೇನು, ಸುಲಭದಲ್ಲಿ ಸಾಕು ಹಾಕುವುದಕ್ಕಾಗುವುದಿಲ್ಲ. ದೇವತೆಗಳು ತಂತ್ರಗಾರರಿದ್ದಾರೆ. ಏನೋ ಒಂದು ನೆಪ ಒಡ್ಡಿ ನಮ್ಮನ್ನು ಸೋಲಿಸುವುದಕ್ಕಾಗುತ್ತದೆ. ದೇಹ ಬಲ ಸಾಕಾಗುವುದಿಲ್ಲ, ಆತ್ಮವಿಶ್ವಾಸವೂ ಸಾಕಾಗುವುದಿಲ್ಲ. ಹಾಗಿದ್ರೆ ಏನಮ್ಮ? ಹಾಗಿದ್ರೆ ಏನು? ಕುಲದೇವರಾದಂತಹ ಬ್ರಹ್ಮದೇವನನ್ನು ಮೆಚ್ಚಿಸಬೇಕು, ವರ ಬಲಾನ್ವಿತರಾಗಬೇಕು. ವರ ಬಲದಿಂದ ಎಲ್ಲವನ್ನೂ ಸಾಧಿಸುವುದಕ್ಕಾಗುತ್ತದೆ. ತಕ್ಷಣವೇ ಕಾನನದ ಕಡೆಗೆ ಹೊರಟೆ. ಕಾನನದಲ್ಲಿ ಸುದೀರ್ಘವಾದಂತಹ ತಪಸ್ಸನ್ನು ಆಚರಿಸಿದೆ. ಮೆಚ್ಚಿದಂತಹ ಬ್ರಹ್ಮದೇವ ಒಲಿದು ಬಂದದ್ದು ಮಾತ್ರವಲ್ಲ, ಏನು ಬೇಕು ಅಂತ ಕೇಳಿದ. ಮರಣವೇ ಇಲ್ಲದಂತಹ ವರವನ್ನು ಅನುಗ್ರಹಿಸು ಅಂತ ಕೇಳಿದೆ. ಸಾಧುವಾಗುವುದಿಲ್ಲ, ಪರ್ಯಾಯವಾಗಿ ಏನನ್ನಾದರೂ ಕೇಳು ಅಂತ ಕೇಳಿದಾಗ, ಅಯೋನಿಜೆಯೊಬ್ಬಳಿಂದ ಕೋಶಮುಖೇನವಾಗಿ ಸಾಯುವುದಿದ್ರೆ ಸಾಧ್ಯ ಆದೀತು ಅಂತ ಹೇಳಿದೆ. ಅಷ್ಟೇ ಸಾಲದ್ದಕ್ಕೆ 3 ಮೂರ್ತಿಗಳಿಂದಲೂ ಯಾವ ಕಾರಣಕ್ಕೂ ಮರಣಬಾರದು ಅಂತ ಕೇಳಿಕೊಂಡೆ. ಅನುಗ್ರಹಿಸಿ ಅವನ ವರಬಲವನ್ನು ಪಡೆದು ಸಂತೋಷ ಚಿತ್ತದಿಂದ ಶೋಣಿತಾಪುರಕ್ಕೆ ಬಂದೆ. ಎಲ್ಲರೂ ನನ್ನನ್ನು ನಾಯಕನನ್ನಾಗಿ ಗುರುತಿಸಿದರು. ಗುರುತಿಸಿದ್ದಲ್ಲ, ಶೋಣಿತದ ಅಧಿಕಾರವನ್ನು ನನ್ನ ಕೈಗೆ ಇತ್ತರು. ಆವಾಗಲೇ ನನಗೆ ಯೋಚನೆಯಾದದ್ದು, ಸ್ವರ್ಗದ ಅಧಿಪತ್ಯವನ್ನು ಪಡೆಯುವುದು ಹೇಗೆ? ಎಲ್ಲರನ್ನೂ ಸೇರಿಸಿದೆ. ನಮ್ಮವರೆಲ್ಲರೂ ಬಂದು ಒಬ್ಬೊಬ್ಬರಾಗಿ ನಮ್ಮನ್ನು ಸೇರಿಕೊಂಡರು. ಸೇರಿಕೊಂಡದ್ದು ಮಾತ್ರವಲ್ಲ, ಎಲ್ಲರಿಗೂ ಒಂದು ನೋವಿತ್ತು. ಹಿಂದೆ ಮಹಿಷಾಸುರನನ್ನು ಮೋಸದಿಂದ ಕೊಂದಂತಹ ದೇವತೆಗಳಿಗೆ ಪರ್ಯಾಯ ಮಾರ್ಗವಾಗಿ ಅವರನ್ನು ಹೊಡೆದೋಡಿಸಬೇಕು, ನಮ್ಮ ನಾಯಕತ್ವದಲ್ಲೇ ಎಲ್ಲವೂ ಸಾಗಬೇಕು ಎನ್ನುವ ಸಂಕಲ್ಪ ಇತ್ತು. ಇದನ್ನೆಲ್ಲ ಕೇಳುವಾಗ ಸುಮ್ಮನಿರುವುದಕ್ಕಾಗುತ್ತೆಯೇ? ತಮ್ಮನಾದ ನಿಶುಂಭನನ್ನು ಕರೆದೆ, ಅಭಿಪ್ರಾಯ ಕೇಳಿದೆ. ಎಲ್ಲರೂ ಒಮ್ಮತದಿಂದ ದಾಳಿ ಇಡುವುದಕ್ಕೆ ಪ್ರಚೋದಿಸಿದರು. ತಕ್ಷಣವೇ ಹೊರಟೆ.
ಸೇನಾಧಿಪತಿಯಾಗಿ ಧೂಮ್ರಲೋಚನನ್ನೇ ನೇಮಿಸಿದೆ. ರಕ್ತಬೀಜನೂ ಸೇರಿಕೊಂಡ. ಎಲ್ಲರನ್ನು ಸೇರಿಸಿಕೊಂಡು ನೇರವಾಗಿ ಸ್ವರ್ಗದ ಕಡೆಗೆ ಸಾಗುತ್ತೇನೆ. ಯಾರೆಲ್ಲ ನೀನು? ಸುರ ಲೋಕಕ್ಕೆ ನೀನು ಬಂದವನಿದ್ದಿ. ಹೌದು. ನೀನು ಒಬ್ಬನೇ ಬಂದದ್ದಲ್ಲ, ಅಲ್ಲ, ಜೊತೆಯಲ್ಲಿ ನಿನ್ನವರಾದಂತಹದೆಷ್ಟೋ ವೀರರು, ರಾಕ್ಷಸ ಪಡೆಯನ್ನೇ ಪಡೆದುಕೊಂಡು ಬಂದವನು ನೀನು. ಆಶ್ಚರ್ಯವಾಗುತ್ತಾ ಉಂಟು ನನಗೆ. ಎಲ್ಲಿಂದ ಬಂದಿದ್ದಿ ನೀನು? ನೀನು ನೇರವಾಗಿ ಸುರಲೋಕದ ಮೇಲೆ ಬರಬೇಕಾದರೆ ಕಾರಣವೇನಯ್ಯ? ನೀನು ಬಂದದ್ದನ್ನು ನೋಡಿದರೆ ನೀನು ರಣರಂಗಕ್ಕೆ ಬಂದವನು ಎನ್ನುವುದು ಸ್ಪಷ್ಟವಾಯಿತು. ಅಯ್ಯ, ನನಗೂ ನಿನಗಿರುವಂತಹ ವೈರತ್ವವಾದರೂ ಏನು? ನೀನು ನನ್ನ ಜೊತೆ ರಣರಂಗಕ್ಕೆ ಬರಬೇಕಾದರೆ ವೈರತ್ವ ಎನ್ನುವುದು ಬೇಕಲ್ಲವೇ? ಖಂಡಿತ. ನನ್ನಿಂದ ನಿನಗೆ ಯಾವುದೇ ಅನ್ಯಾಯವಾದದ್ದು ನನಗೆ ತಿಳಿದದಿಲ್ಲ. ಆದರೂ ನೀನು ನನ್ನಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಬಂದವ. ಆಶ್ಚರ್ಯವಾಗುತ್ತಾ ಉಂಟು ನನಗೆ. ಯಾಕೆ? ಸುರ ಲೋಕದ ಮೇಲೆ ದಾಳಿಯನ್ನು ಮಾಡಿದರು ಎಂದಾದರೆ, ಸುರ ಪದವಿಯನ್ನು ಕಿತ್ತುಕೊಳ್ಳಬೇಕೆಂದು ಭಾವಿಸಿ ಬಂದರು ಎಂದಾದರೆ ಪರಿಣಾಮ ಏನಾಗಿದೆ ಎನ್ನುವುದನ್ನು ನೀನೊಮ್ಮೆ ಸಿಂಹಾವಲೋಕನ ಮಾಡಬೇಕಾಗುತ್ತದೆ. ಕಾರಣ, ಬೆಂಕಿಯನ್ನು ಆಕರ್ಷಿಸಿದಂತಹ ದುಂಬಿಗಳು ಬೆಂಕಿಗೆ ಬಿಂದು ಯಾವ ರೀತಿ ನಾಶವಾಗಿದ್ದವು, ಅದೇ ರೀತಿ ಎಲ್ಲರೂ ನಾಶವಾದವರೇ ಸರಿ. ಯಾರೂ ನಿಮ್ಮವರು ಉಳಿದದ್ದು ಇಲ್ಲ. ಈಗ ನೀನು ಅದೇ ದುರುದ್ದೇಶವನ್ನು ಇಟ್ಟುಕೊಂಡು ಸುರಲೋಕದ ಮೇಲೆ ಬಂದೆ ಎಂದಾದರೆ ನಿನ್ನ ಆಸೆ ಈಡೇರುವುದಕ್ಕೂ ಇಲ್ಲ. ಆದ್ದರಿಂದಲೇ ತಡೆದು ನಿನಗೆ ಹೇಳುತ್ತಾ ಇದ್ದೇನೆ, ಹೇಗೂ ಬಂದದ್ದಿದ್ದೀಯ ಸುರಲೋಕದ ಮೇಲೆ. ಬಂದದ್ದು ನೀನು ಯುದ್ಧಕ್ಕೆ ಎನ್ನುವುದು ಸರಿ ತಾನೆ. ಇರಲಿ, ನೀನು ಬೇರೆಯವನು ಅಲ್ಲ. ಆದರೆ ನಿನಗೊಂದು ಅವಕಾಶವನ್ನಿಟ್ಟಿದ್ದೇನೆ. ಬಂದದ್ದು ತಪ್ಪಾಯಿತೆಂದು ಕ್ಷಮೆಯನ್ನು ಕೇಳಿ ಇದೋ ತೆರೆದಂತಹ ಬಾಗಿಲು ಹಾಗೆ ಇದೆ. ಮತ್ತೆ ನೀನು ನಿನ್ನ ಕರ್ಮಭೂಮಿಗೆ ತೆರಳು. ಮಲೆತು ನಿಂತೆ ಎಂದಾದರೆ ವಜ್ರಾಘಾತ ಏನು ಎನ್ನುವುದನ್ನು ತೋರಿಸಬೇಕಾಗುತ್ತದೆ. ದೇವೇಂದ್ರ, ಬಿಡುಗಣ್ಣಾದೀಪ ಅಂತ ನಿನಗೆ ಹೆಸರಿದೆ, ಹೌದು ತಾನೆ? ಹೌದು. ಭೂಲೋಕದಲ್ಲಿ ಏನು ನಡೆಯುತ್ತಾ ಇದೆ, ಭೂಲೋಕ ಎಲ್ಲ 3 ಲೋಕವು ನಿನ್ನ ಅಂಕಿತದಲ್ಲಿ ಉಂಟು ಅಂತ ಆದರೆ ಭೂಲೋಕದಲ್ಲಿ ಏನು ನಡೆಯುತ್ತಾ ಇದೆ ಎಂಬುದು ನಿನ್ನ ಗಮನಕ್ಕೆ ಬರಬೇಕಿತ್ತು. ಭೂಲೋಕದಲ್ಲಿ ಏನು ಬೆಳವಣಿಗೆಯಾಗಿದೆ ಎಂಬುದು ನಿನ್ನ ಗಮನದಲ್ಲಿ ಇರಬೇಕಾಗಿತ್ತು. ಆದರೆ ಅದು ಇಲ್ಲ. ನೀನು ದೇವಲೋಕದಲ್ಲಿ ಆಮೋದ ಪ್ರಮೋದಗಳಲ್ಲೇ ವಿಜೃಂಭಿಸ್ತಾ ಇದ್ದಿ. ಲೋಕ ನಿನಗೆ ನಗಣ್ಯವಾಗಿದೆ. ಇದನ್ನು ಪ್ರಶ್ನಿಸುವುದಕ್ಕೇ ಬಂದವನು ನಾನು. ಅಯ್ಯ, ಜೇಡರ ಬಲೆ ಅಂತ ಕತೆ ಹೇಳಿದೆಯಲ್ಲ, ಜೇಡರ ಬಲೆಯ ಪರಿಸ್ಥಿತಿ ನಿನಗಾಗುತ್ತದೆ. ಹೌದೇ? ಹೌದೇ ಹೌದು. ಏನು ಮಾಡಬೇಕು ಅಂತ ಇದ್ಯಾ, ನಿನ್ನವರನ್ನೆಲ್ಲ ನೋಡು, ಒಬ್ಬೊಬ್ಬರಾಗಿಯೇ ಕಾಲು ಕೀಳ್ತಾ ಇದ್ದಾರೆ. ಇನ್ನು ನೀನೇನು ಸಾಧಿಸುವುದಕ್ಕಿದೆ? ನೀನಕ್ಕೆ ಓಡುವುದೊಂದು ಬಿಟ್ರೆ ಬೇರೆ ಏನು ತಿಳಿದಿದೆ ಅಂತ ಬೇಕಲ್ಲ. ಇದು ನಿನ್ನ ಮನದ ಮನಸ್ಥಿತಿ. ಬಂದವನು ನೀನು ಶುಂಭಾಸುರನಲ್ಲವೇ? ಹೌದು. ಅಯ್ಯ, ಕರ್ಮ ಭೂಮಿಯಲ್ಲಿ ಏನಾಗುತ್ತಾ ಇದೆ ಇದನ್ನು ನನಗೆ ತಿಳಿಸಿ ಹೇಳಿಕೊಡುವುದಕ್ಕೆ ನೀನು ಸುರಲೋಕದ ಮೇಲೆ ಬಂದದ್ದು. ಹೌದು, ಅಭಿಯೋಗವೇ ನನ್ನದು. ಹಾಗಾದರೆ ಕರ್ಮಭೂಮಿಯಲ್ಲಿ ನಡೆಯಬಾರದು ಏನು ನಡೆಯುತ್ತಾ ಇದೆ, ನಮ್ಮ ಗಮನಕ್ಕೆ ಬಂದಿಲ್ಲ ಎನ್ನುವಂತಹ ಪ್ರಶ್ನೆ. ಅಯ್ಯ, ನೀನು ತಿಳಿದುಕೊಂಡಿರೋದು ಇಷ್ಟೇ. ನೀನು ಸರಿ, 3 ಲೋಕದಲ್ಲಿ ಏನು ನಡೆಯುತ್ತಾ ಉಂಟು, 3 ಲೋಕದಲ್ಲಿ ಏನಾಗಬೇಕು, ಇದರ ನಿಯಂತ್ರಣ ಇರುವುದು ನನ್ನಲ್ಲಿ. ಇದು ನನ್ನದು ಅಂತ ಹೇಳುವುದಲ್ಲ. ನಿಯಂತ್ರಣ ತಪ್ಪಿದೆ ಅಂತ ನಾನು ಅದನ್ನು ತೋರಿಸಿಕೊಡುವುದಕ್ಕೆ ಬಂದವನು. ಎಲ್ಲಿ ಅಂತ
ಯಾವ ಇಲ್ಲ ಕಾರಣ ಅಂತ ಆದ್ರೆ ಆ. ನಾನು ಇಲ್ಲಿಯವರೆಗೆ ಬಂದ ಮೇಲೂ ನಿನ್ನ ಗಮನಕ್ಕೆ ಬರಲಿಲ್ಲ. ಒಂದು, ನೀನು ಆಮೋದ ಪ್ರಮೋದದಲ್ಲಿಯೇ ಇದ್ದಿ. ನಿನ್ನವರೆಲ್ಲ ಓಡ್ತಾ ಇದ್ದಾರೆ, ಯುದ್ಧ ಕೈ ಸಾಗುತ್ತಾ ಇಲ್ಲ. ಬಂದವ ಸುಮ್ಮನೆ ಬರಲಿಲ್ಲ. ಸರಸಿಜೋದ್ಭವನ ವರ ಉಂಟು ನನಗೆ. ನೇರವಾಗಿ ಜೀವಂತವಾಗಿ ಯಾರಿಗೂ ಸುರಲೋಕವನ್ನು ಪ್ರವೇಶಿಸುವುದಕ್ಕೆ ಆಗುವುದಿಲ್ಲ. ನಿನಗೂ ತಿಳಿದುಂಟು, ಬಂದವ ಸಾಮಾನ್ಯನಾಗಿರುವುದಕ್ಕಿಲ್ಲ. ಜೀವಿತದಲ್ಲೇ ಬಂದವನಿದ್ದೇನೆ. ನಿನ್ನವರನ್ನು ಹೊಡೆದಟ್ಟದಾ ಇದ್ದೇನೆ, ಹೊಡೆದಟ್ಟಿದ್ದೇನೆ. ನೀನೊಬ್ಬ ಬಂದು ನಿಂತಿದ್ದಿ. ನಿನ್ನಿಂದ ಏನು ಸಾಧನೆಯಾದೀತು ಅಂತ. ಸಾಧನೆ ನಿನ್ನದೇನಯ್ಯ. ಮೂರು ಮೂರ್ತಿಗಳ ಅನುಗ್ರಹ ಅಂತ ಹೇಳಿಕೊಳ್ತಾ ಇದ್ದೆ. ನಿನಗೆ ಆಬಾಧಿತ ಅಂತ ಎಲ್ಲಾದ್ರೂ ಹೇಳಿದ್ದುಂಟ? ಯಾವುದು? ಸ್ವರ್ಗಲೋಕ ಆಬಾಧಿತ ಅಂತ ಅಲ್ಲ. ಮೂರು ಲೋಕ ಒಂದು ಅನ್ನುವಂತರೆಗೆ ನಿನಗೆ ಸಿದ್ಧವೇ, ಆದ್ರೆ ಅದು ಆಬಾಧಿತ ಅಲ್ಲ. ಮತ್ತೆ ಅದರಲ್ಲಿ ಬದಲಾವಣೆ ಆದ್ರೂ ಆಗಬಹುದು. ಹೇಗೆ? ನನ್ನಂತವರು ಬಂದ್ರೆ ಅದನ್ನು ಬದಲಾವಣೆ ಮಾಡುವುದಕ್ಕೋಸ್ಕರವೇ ಬಂದಿರುವುದು. ಅದಕ್ಕೆ ನಿಮ್ಮ ದುರುದ್ದೇಶ ಎನ್ನುವುದು. ದುರುದ್ದೇಶ ಅಲ್ಲ, ಸುಪಾತ ಸರಿ ಇಲ್ಲದಿದ್ರೆ ಸರಿಪಡಿಸುವುದಕ್ಕೆ ಬರುವುದು ನಾವು. ಅಯ್ಯ, ಒಂದು ವಿಚಾರವನ್ನು ಕೇಳುತ್ತೇನೆ. ಈ ಸುರಲೋಕದ ಪದವಿಯ ನಿತ್ತವರು ಮೂರು ಮೂರ್ತಿಗಳೆಂದು ನೀನು ಒಪ್ಪಿಕೊಂಡಿದ್ದಿ. ಈ ಸುರಲೋಕದ ಅಧಿಕಾರಿಯಾದಂತಹ ನಾನು ದಾರಿಯನ್ನು ತಪ್ಪಿದೆನು ಎಂದಾದರೆ, ನನ್ನ ಕಾಯಕದಲ್ಲಿ ನಾನು ಕೆಟ್ಟೆನು ಎಂದಾದರೆ, ಅದ ದಾರಿಯನ್ನು ತೋರಿಸುವವರಾಗಲಿ ಈ ಸುರನಾಥನನ್ನು ತಿದ್ದುವವರು ಅಂತ ಇದ್ದಾರೆ. ಯಾರು? ಮೂರು ಮೂರ್ತಿಗಳು. ಅವರು ಬಿಟ್ಟು ಬೇರೆ ಎಲ್ಲರೂ ನಗಣ್ಯವೇ ನನಗೆ. ಹೌದಾ? ನನ್ನನ್ನು ತಿದ್ದುವುದಕ್ಕೆ ಬೇರೆ ಯಾರಿಂದ ಸಾಧ್ಯನೂ ಇಲ್ಲ. ನಿನ್ನ ಮನದಲ್ಲಿ ಇರಬಹುದು, ಸುರಲೋಕಕ್ಕೆ ಹೋಗುತ್ತೇನೆ, ಸುರರನ್ನು ನಾನು ಸರಿಪಡಿಸುತ್ತೇನೆ, ಅದು ನಿನ್ನ ಆಸೆಯೂ ಇರಬಹುದು. ಮಾತ್ರವಲ್ಲ, ಈಗ ನಮ್ಮನ್ನು ತಿದ್ದುತ್ತೇನೆ ಎನ್ನುವುದಕ್ಕೆ ನನಗಿಂತ ನೀನು ಶ್ರೇಷ್ಠ ಎನ್ನುವುದಕ್ಕೆ ಏನಿದೆ ಹೇಳು? ಶ್ರೇಷ್ಠತೆ ಏನು ಅಂತ ಕೇಳ್ತಾ ಇದ್ದೆ. ಶ್ರೇಷ್ಠತೆ ಇಲ್ಲಿಗೆ ಸ್ವರ್ಗಲೋಕಕ್ಕೆ ಬರುವುದಕ್ಕೆ ಆಗುವುದಿಲ್ಲ. ಒಂದು, ಮತ್ತೊಂದು ಮೂರು ಮೂರ್ತಿಗಳ ಅನುಗ್ರಹ ಅಂತ ಹೇಳಿದೆಯಲ್ಲ, ಇದೊಂದು ನಿಮ್ಮೊಳಗಾದಂತಹ ವಿನಿಮಯ ಅಂತ ಹೇಳ್ತೇನೆ. ಏನು ಗೊತ್ತಾ? ಶತಯಾಗಗಳನ್ನು ವಿರಚಿಸಿ ಮೂರು ಮೂರ್ತಿಗಳ ಅನುಗ್ರಹದಿಂದ ನೀನು ಈ ದೇವ ಪದವಿಯನ್ನು ಸಂಪಾದಿಸಿದವ. ಎರಡು ಮಾತಿಲ್ಲ ಅದಕ್ಕೆ. ಹೌದಲ್ಲ? ಇದೊಂದು ವಿನಿಮಯ. 100 ಯಾಗ ಮಾಡಿದಾಗ ದೇವತೆಗಳಿಗೂ ಅನಿವಾರ್ಯ ಏನಾದ್ರೂ ಕೊಡ್ಲೇಬೇಕು. ಹಾಗೆ ಕೊಟ್ಟಿದ್ದಾರೆ ನಿನಗೆ. ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಯು ನಿನ್ನಲ್ಲಿತ್ತು. ಆದರೆ ನೀನು ಆ ಸನ್ನಡತೆಯಲ್ಲಿ ನಡೆಯುತ್ತಾ ಇಲ್ಲ. ಒಂದು, ಇನ್ನು ನಡೆಯದಿದ್ರೆ ಅದಕ್ಕೊಂದು ಪರ್ಯಾಯ ಬೇಕಲ್ಲ. ನೀ ಪರ್ಯಾಯ ಏನು? ಭೂಲೋಕದಲ್ಲೆಲ್ಲ ಯಜ್ಞಯಾಗಾದಿಗಳನ್ನು ಮಾಡಿಸುವುದು, ಅದು ಒಂದು ಒಪ್ಪಂದ. ಯಜ್ಞಯಾಗಾದಿಗಳನ್ನು ಮಾಡಿಸಿ ಅದರ ಹವಿಸನ್ನು ನೀನು ಉಣ್ಣುವುದು, ಜನರಿಗೆ ಒಂದು ಮಂಕು ಎರಚುವುದು. ಏನು ಗೊತ್ತಾ? ಯಜ್ಞಯಾಗಾದಿಗಳನ್ನು ಮಾಡಿದಲ್ಲಿಗೆ ಮಳೆ ಬೆಳೆಯನ್ನು ಕೊಡುತ್ತೇನೆ ಅಂತ. ಅದು ನಿನ್ನಿಂದ ಆಗುವುದೇ ಅಲ್ಲದು. ಯಾಗಾದಿಗಳ ಧೂಮ ನಭಕ್ಕೆ ಏರಿತು ಅಂತಾದ್ರೆ ಅದು ಮಳೆ ಹಾಗೆಯೇ ಇಳಿಯುತ್ತದೆ. ಅದು ನಿನ್ನ ಹಿಡಿತದಲ್ಲಿ ಇಲ್ಲ. ಆದ್ದರಿಂದ ನಿನ್ನ ಆ ಒಳ ಒಪ್ಪಂದ ಉಂಟಲ್ಲ, ಅದನ್ನು ಮುರಿಯುವುದಕ್ಕೆ ಬಂದವನು ನಾನು. ಶುಂಭಾಸುರ, ಒಂದು ವಿಚಾರವನ್ನು ಕೇಳಬೇಕು ನಿನ್ನಲ್ಲಿ. ವಿನಿಮಯ ಅಂತ ಹೇಳಿದ್ದಿ ನೀನು. ಖಂಡಿತವಾಗಿ ವಿನಿಮಯವೇ. ನಿನ್ನಂತವರ ಕಣ್ಣಿಗೆ ಕಾಣುವುದು ಹಾಗೆ. ನನ್ನ ತಪ್ಪಲ್ಲದು, ಮೂರು ಮೂರ್ತಿಗಳ ತಪ್ಪು ಅದಲ್ಲ. ಒಂದು ವಿಚಾರವಿದೆ. ಜಗತ್ತೆಲ್ಲವೂ ಸುಸ್ಥಿತಿಯಲ್ಲಿ ಸಮತೋಲನದಲ್ಲಿ ನಡೆಯಬೇಕೆಂದಾದರೆ ಒಂದು ವಿಶ್ವ ಧರ್ಮ ಅಂತ ಇದೆ. ಧರ್ಮ ಎಂದರೆ ಏನು? ಧಾರಣೆ ಮಾಡುವುದಂತ ಅರ್ಥ. ಈ ವಿಶ್ವವೇ ಧಾರಣ ಮಾಡಕ್ಕೆ ಯೋಗ್ಯವಾದುದೇ ಧರ್ಮ. ಅದನ್ನು ಬಿಟ್ಟು ನಿನ್ನ ಹಾಗೆ ಯೋಚಿಸಿದನು ಎಂದಾದರೆ ನಾಳೆ ಇನ್ನೊಬ್ಬ ನಿನ್ನವನಿದ್ದಾನೆ, ಅವನು ಇನ್ನೊಂದು ಯೋಚಿಸುತ್ತಾನೆ, ಮತ್ತೊಬ್ಬ ಹುಟ್ಟಿ ಬರುತ್ತಾನೆ, ಮತ್ತೊಂದು ಯೋಚನೆಯನ್ನು ಮಾಡುತ್ತಾನೆ. ಈ ಹೊತ್ತಲ್ಲಿ ಲೋಕ ವಿಶ್ವ ಎನ್ನುವುದು ಸಮತೋಲನದಲ್ಲಿ ನಡೆಯುವುದಕ್ಕೆ ಅಸಾಧ್ಯವಾದಂತ ವಿಚಾರ. ಅದು ಮಾತ್ರವಲ್ಲ, ನಮಗೂ ಮತ್ತು ತ್ರಿಮೂರ್ತಿಗಳಿಗೆ ಒಪ್ಪಂದ, ಅದು ನಿನ್ನಂತವರಿಗೆ ಅದು ಬಾಧಿಸುವುದು ಹಾಗೇನೆ. ಭಕ್ತಿ ಎಂದರೇನು, ಪೂಜೆ ಎಂದರೇನು ತಿಳಿಯದಂತಹ ನಿನ್ನಲ್ಲಿ ಯಾಕೆ ವಾದ ನನಗೆ? ಸದಾ ನೀನು ಮಾಂಸವನ್ನೇ ಮೆದ್ದುತ್ತ ಇದರಿಂದಲೇ ತಮ್ಮ ಜೀವನವನ್ನು ನೀನು ಮಾಡುವವನು ನೀನು. ಹೌದು, ಇಲ್ಲಿ ಪೂಜಾ ವಿಧಾನಗಳೇನಿದೆ, ಧರ್ಮ ಏನಿದೆ ಎನ್ನುವುದನ್ನು ನೀನು ನಗಣ್ಯವಾಗಿ ಕಾಣುವವನು. ನಾವು ನಡೆದದ್ದೇ ಧರ್ಮ, ನಾವು ಮಾಡಿದ್ದೇ ಧರ್ಮ ಎಂದು ನೀವು ಮುಂದೆ ಬರುವವರು. ಅದರಿಂದ ಸಮಾಜವನ್ನು ತಿದ್ದುವುದಕ್ಕೆ ಅಸಾಧ್ಯವಯ್ಯ. ಯಾಕೆ? ಹಾಗಂತ ಇನ್ನೊಂದು ವಿಚಾರವಿದೆ. ಮಳೆ ಬರಬೇಕಾದರೆ ಧೂಮವನ್ನು ಮೇಲೆ ಹಾಕಿದ್ರೆ ಮಳೆ ಬಂದೇ ಬರುತ್ತದೆ. ಒಂದು ವಿಚಾರವನ್ನು ನೆನಪಿಟ್ಟುಕೋ. ಎಲ್ಲರೂ ತಿಳಿದ ಹಾಗೆ ಕೇವಲ ಒಂದು ಧೂಮವನ್ನು ಮೇಲೆ ಹಾಕಿದ್ದು ಮಳೆ ಬರುತ್ತದೆ ಎಂದಾದರೆ ಯಾರಿಗೂ ಭರಿಸಬಹುದು.
ಯಜ್ಞದಿಂದ ಪರ್ಜನ್ಯ, ಹಾ. ಇದು ವಿಜ್ಞಾನ ಸಾಧಿಸಿದಂತಹ ತೋರಿಸಿಕೊಂಡಂತಹ ಮಾತು. ಆದ್ದರಿಂದ ನಿನ್ನನ್ನು ಒಪ್ಪು. ವೈಜ್ಞಾನಿಕದ ವಿಚಾರ ಈಗ ಯಾಕೆ ಬೇಕು ಹೇಳಿ ನೀನು? ಕಾಲ ಯಾವುದು ಇದು? ಇಲ್ಲಿ ಏನಿದೆ? ಕೇವಲ ಧರ್ಮ ಇದೆ, ಪೂಜೆ ವಿಧಿಗಳಿದೆ. ಇದು ನಮ್ಮ ಈ ಸನಾತನದಲ್ಲಿರುವಂತಹ ವಿಚಾರ. ಈ ಸನಾತನ ಧರ್ಮ ಎಂದರೆ ಏನು? ಅದರ ಬುನಾದಿಯಲ್ಲಿ ಇದೆ ಜೀವನ ಎನ್ನುವುದು. ಹೌದು. ಅದನ್ನು ಬಿಟ್ಟು ನೀನು ಈ ರೀತಿಯಾಗಿ ವ್ಯವಹರಿಸಿದೆ ಎಂದರೆ, ಯೋಚನೆ ಮಾಡಿದೆ ಎಂದಾದರೆ, ಇಲ್ಲಿ ಯಾವುದಕ್ಕೂ ಹಾದಿಲ್ಲ, ದಾರಿ ಇಲ್ಲ, ದಾರಿ ಮುಚ್ಚಿಕೊಂಡಿರುತ್ತದೆ. ನೀನು ಎಷ್ಟೇ ವೈಜ್ಞಾನಿಕವಾಗಿ ಯೋಚನೆ ಮಾಡಿದರು ತುತ್ತ ತುದಿಗೆ ಕೊನೆಯದಾಗಿ ತಲುಪುವುದೇ ಎಲ್ಲಿಗೆ? ದೇವರಲ್ಲಿಗೆ, ದೇವಕನ ಎನ್ನುವಲ್ಲಿಗೆ. ದೇವರಿದ್ದಾರೆ ಎನ್ನುವುದು ಸ್ಪಷ್ಟವೇ ಹೌದು. ಇಡೀ ಜಗತ್ತಿನ ನಿಯಂತ್ರಣ ಎನ್ನುವುದು ದೇವರಿಂದಲೇ ಮಾತ್ರ ಸತ್ಯ ಎನ್ನುವುದು ನಿಜ. ಇದನ್ನು ಯಾರು ಹೇಳಿದರು, ಯಾರು ನಿನ್ನಂತವರು ಯೋಚನೆ ಮಾಡಿದರು, ತಿದ್ದುವುದಕ್ಕೆ ಅಸಾಧ್ಯವಾದಂತ ವಿಚಾರ. ಈಗ ನಮ್ಮನ್ನು ನೀನು ತಿದ್ದುವುದಕ್ಕೆ ಬಂದವ, ಸರಿಪಡಿಸುವುದಕ್ಕೆ ಬಂದವ. ಹೌದು. ಮರುಳಯ್ಯ ನಿನಗೆ ಮರಳು ಸಾಧ್ಯ ಉಂಟೇನ ನಿನ್ನಿಂದ? ಮರುಳು ಅಂತ ಹೇಳ್ತಾ ಇದ್ದೆ. ಮರುಳು, ನಿನಗೆ ಮರುಳು ಹಿಡಿಸ್ತೇನೆ ನಾನು. ಹೌದೇ? ಹೌದೇ ಹೌದು. ಯಾವ ವಿಚಾರದಲ್ಲಿ? ಏನು ವಿಚಾರ ಗೊತ್ತಾ? ನನಗೆ ಹೆಚ್ಚು ಮಾತಾಡ್ಲಿಕ್ಕೆ ಆಗುದಿಲ್ಲ. ನನಗೆ ಗುರುಗಳು ಚತುರೋಪಾಯವನ್ನು ಹೇಳಿಕೊಟ್ಟಿದ್ದಾರೆ. ಯಾವುದನ್ನಾದರೂ ಪಡೆಯುತ್ತಿದ್ರೆ ಸಾಮದಾನ ಭೇದ ದಂಡ ಎನ್ನುವ 4 ಚತುರೋಪಾಯಗಳು. ಅದರಲ್ಲಿ ನನಗೆ ಅರ್ಥದದ್ದು 2. ಯಾವುದಿಲ್ಲ? ಒಂದು ಸಾಮ, ಇನ್ನೊಂದು ದಂಡ. ಅದರಿಂದಲೇ ನೀನು ಈ ರೀತಿ ಎರಡು ನನಗೆ ಬರಲೇ ಇಲ್ಲ, ಅದು ಅರ್ಥವಾಗಲೂ ಇಲ್ಲ. ಸಾಮದಿಂದ ಕೇಳ್ತೇನೆ, ಒಂದೋ ದೇವ ಪದವಿಯನ್ನು ಬಿಟ್ಟುಕೊಡು, ಇಲ್ಲ ದಂಡ ಪ್ರಯೋಗದಿಂದಲೇ ಪಡೆಯುತ್ತೇನೆ ನಾನು. ಹೌದಾ? ಈ ಹೊತ್ತಲ್ಲಿ ರಣಕ್ಷೇತ್ರದಲ್ಲಿ ಯುದ್ಧಕ್ಕೆ ಸಿದ್ಧನಾಗಿದ್ದಿ ನೀನು. ನನ್ನ ಮಾತುಗಳಿಗೆ ನೀನು ಕಿವಿ ಕೊಡುವುದಿಲ್ಲ. ಏನಿದ್ದಳು ರಣರಂಗದಲ್ಲಿ ನೋಡಬೇಕೆನ್ನುವಂತ ದುರುದ್ದೇಶ. ಹೌದಪ್ಪ. ಹಾಗಾದರೆ ತಡ ಮಾಡುವುದು ಯಾಕೆ? ತೋರಿಸುತ್ತೇ ನಿನಗೆ ವಜ್ರಾಯುಧ ಘಾತಕ. ಅನುಗ್ರಹ ಇದ್ದವ ದೇವ ಪದವಿಯನ್ನು ಬಿಟ್ಟು ಓಡಿದ. ಏಕದೇವೋಪಾಸಕನಾದಂತಹ ನಾನು ಇನ್ನೂ ಇಲ್ಲಿ ಉಳಿದಿದ್ದೇನೆ. ಇನ್ನು ನನ್ನದೇ ಆಳ್ವಿಕೆ. ದೇವತೆ ಇಂದ್ರನಿಗೂ ಬೇಕಿತ್ತ ಇದು. ಪೆಟ್ಟು ತಿನ್ನದೆ ಸರಿಯಾಗುವುದಿಲ್ಲ. ಮರಣ ಇಲ್ಲ ಅಂತ ಗೊತ್ತಿದೆ, ಆದರೆ ಹಿಡಿತದಲ್ಲಿಟ್ಟುಕೊಳ್ಳುವಷ್ಟು ಸಾಮರ್ಥ್ಯ ಇಲ್ಲ. ವಜ್ರಾಯುಧ ಉಂಟು ಅಂತ ಯುದ್ಧಕ್ಕೆ ಬರುತ್ತಾನೆ, ಅದು ಸಾಕಾಗುವುದಿಲ್ಲ ನಮ್ಮ ಮುಂದೆ. ಹೇಗೂ ಓಡಿದ್ದಾನೆ. ದೇವಲೋಕದ ದೇವ ಸಿಂಹಾಸನವನ್ನು ಏರಿಕೊಳ್ಳುತ್ತೇನೆ. ಎಲ್ಲರೂ ಶುಂಭ ದೇವನಿಗೆ ಜಯವಾಗಲಿ ಅಂತ ಘೋಷಣೆಯಾಗಿ ಮಾಡ್ತಾ ಇದ್ದಾರೆ. ಶುಂಭ ದಾನವ ಹೋಗಿ ಶುಂಭ ದೇವನಾದ. ಇನ್ನು ಮುಂದಕ್ಕೆ ನಮ್ಮ ಆಳ್ವಿಕೆ, ಸೂರ್ಯ ಚಂದ್ರರು ಆ ಕಡೆ ಈ ಕಡೆ ಅಲ್ಲಾಡಬೇಕು ಅಂತಾದ್ರೂ ನಮ್ಮ ಹತೋಟಿಯಲ್ಲಿ ಇರಬೇಕು. ನಮ್ಮ ಹತೋಟಿ ಇಲ್ಲದೆ ಅಲುಗಾಡುವ ಹಾಗಿಲ್ಲ. ಸಾಲದಕ್ಕೆ ಈ ದೇವತೆಗಳು ಸಾಮಾನ್ಯರಲ್ಲ, ಕುತಂತ್ರವನ್ನೇ ಮಾಡ್ತಾ ಸಾಗುತ್ತಾರೆ. ಹಿಂದೊಂದು ಘಟನೆ ನಡೆದು ಹೋಗಿದೆ. ನಮ್ಮ ಅಮ್ಮ ಆವಾಗ ಹೇಳಿದ್ದುಂಟಿದನ್ನು, ಮಹಿಷನನ್ನು ಮೋಸದಿಂದ ಕೊಂದಿದ್ದಾರೆ. ಇದು ನಮಗೂ ಒಂದು ಪಾಠವೇ. ಆದ್ದರಿಂದ ಇವರನ್ನು ಹುಡುಕುವ ಪರಿಯಾಗಬೇಕು. ಇವರು ಎಲ್ಲೆಲ್ಲೋ ಅಡಗಿ ಏನೇನೋ ಕುತಂತ್ರ ಹೆಣೀತಾ ಇರ್ತಾರೆ. ಅದಕ್ಕಾಗಿ ಈ ಚಂಡಮುಂಡರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡಿದ್ದೇನೆ. ಅವರು ದೇವಲೋಕವನ್ನು ವಶಪಡಿಸುವುದಕ್ಕೆ ಬಂದವರು. ನಮ್ಮಲ್ಲಿ ಸ್ವಲ್ಪ ಕಾಳಗವು ನಡೆಯಿತು. ಆಮೇಲೆ ನಾರದರು ಬಂದರು, ಒಪ್ಪಂದವನ್ನು ಏರ್ಪಡಿಸಿದ್ರು. ಚಂಡಮುಂಡರಿಂದ ನನಗೂ ಅನುಕೂಲ ಇದೆ, ಮನೋವೇಗ ಉಂಟವರತ್ತೆ. ಎಲ್ಲ ಲೋಕವನ್ನು ಕ್ಷಣ ಮಾತ್ರದಲ್ಲಿ ಸಂಚರಿಸಬಲ್ಲವರು ಚಂಡಮುಂಡರು. ಆದ್ದರಿಂದ ಈ ದೇವತೆಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತದೆ, ಇದನ್ನೆಲ್ಲ ನಿಲ್ಲಿಸುವುದಕ್ಕೋಸ್ಕರ ಚಂಡಮುಂಡರನ್ನು ಭೂಲೋಕಕ್ಕೆ ಅಟ್ಟಿದ್ದೇನೆ. ಅಟ್ಟಿದ್ದಲ್ಲ, ಅವರಾಗಿ ಹೋಗಿದ್ದಾರೆ. ಏನು ನಡೆಯುತ್ತಾ ಇದೆ ಎನ್ನುವ ವಾರ್ತೆಯು ನಮಗೆ ಬರ್ತಾ ಇದೆ.
ಕಾಲ ಕಾಲಕ್ಕೆ ವಾರ್ತೆಯನ್ನು ಮುಟ್ಟಿಸ್ತಾ ಇದ್ದಾರೆ. ಇರಲಿ, ದೇವತೆಗಳು ಎಲ್ಲಿಯಾದರೂ ಕಾಣ ಸಿಕ್ಕರೆ ಆಮೇಲೆ ನೋಡೋಣ. ಸದ್ಯಕ್ಕೆ ಈ ಯಾಗಾದಿಗಳು ನಡೆಯ ಕೂಡದು, ದೇವತೆಗಳಿಗೆ ಹವಿಸು ಸಿಗಕೂಡದು. ಒಂದು ವೇಳೆ ಮಂತ್ರವೇ ಬದಲಾವಣೆಯಾಗಬೇಕು. ಇಂದ್ರಾಯ ನಮಃ ಎನ್ನುವ ಹಾಗಿಲ್ಲ. ಇನ್ನು ಏನಿದ್ರು ಶುಂಭಾಯ ನಮಃ ಅಂತ ಹೇಳಬೇಕು. ಆದ್ರೆ ಒಂದು ಸಮಸ್ಯೆ ಆಗುತ್ತಾ ಉಂಟು. ನಮಗೆ ಮಾಂಸ ಮೆದ್ದೆ ಅನುಭವ ಹೊರತು ಈ ತುಪ್ಪದ ಘಾಟು ವಾಸನೆ ನಮ್ಮ ಮೂಗಿಗೆ ಬಡಿದ್ರೆ ಆಗುವುದಿಲ್ಲ. ಈ ಕಾರಣದಲ್ಲಿಯೂ ಈ ಯಜ್ಞ ಯಾಗಾದಿಗಳನ್ನು ಮಾಡಿದ್ದರಿಂದಲೇ ನಮಗೆ ತೊಂದರೆ ಆಗುತ್ತಾ ಇದ್ದದ್ದು. ಅದು ಬಿಟ್ಟು ಇಲ್ಲಿ ಆದರೂ ಒಳ್ಳೆಯದು ಸಿಕ್ಕುತ್ತಾ ಅಂತ ಹುಡುಕುತ್ತಾ ಬಂದ್ರೆ ಇಲ್ಲಿಯೂ ಇದೆ. ಆದ್ರಿಂದ ನನಗೆ ಸಿಂಹಾಸನ ಬೇಡ, ಅಧಿಕಾರ ಸಾಕು. ನೇರವಾಗಿ ಶೋಣಿತವನ್ನು ಸೇರಿಕೊಳ್ಳುತ್ತೆ. ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ನಾಗದಲ್ಲಿ ಮೆರೆಯುತ್ತಲಿರಲು ನಾಗದಲ್ಲಿ ಮರುಗುತ್ತ ಸುಮನಸ ನೆರವಿಯ ನೊಡಗೊಂಡು ಮರುಗುತ್ತ ಸುಮನಸ ನೆರವಿಯ ನೊಡಗೊಂಡು ಪುರುಹೂತ ತೊಳಲಿದ ಮನದೇ ಸೋಲಿಸಿ ಅಯ್ಯೋ, ಏನಾಯ್ತು ಈಗ? ಬಂದಂತಹ ದುರುಳನ ಜೊತೆ ನಾನು ಯುದ್ಧವನ್ನು ಮಾಡಿ ರಣಕ್ಷೇತ್ರದಲ್ಲಿ ನಮ್ಮ ಪಾಳಿಗೆ ಸೋಲಾಯಿತು. ಹಾಗಾದರೆ ನನ್ನ ಸೋಲಾದರೆ ಇದು 3 ಮೂರ್ತಿಗಳಿಗೆ ಸೋಲಾದಾಗೆ ಹೌದು. ನನ್ನ ಪಾಲಿಗಿತ್ತಂತಹ ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೆ ನಾನು ಅಸಾಧ್ಯವಾಗಿ ಹೋಯಿತು ನನಗೆ ಈ ಹೊತ್ತಲ್ಲಿ. ಏನು ಮಾಡುವುದು? ದುಷ್ಟನಾದಂತಹ ದುರುಳನು ಸುರಲೋಕದ ಗದ್ದುಗೆಯನ್ನು ಏರಿಕೊಂಡಿದ್ದಾನೆ. ಹಾಗಾದರೆ ಅಧರ್ಮಕ್ಕೆ ಜಯವಾಯಿತೆ. ಏನು ಮಾಡುವುದೆಂದು ಯೋಚಿಸುತ್ತಾ ಇದ್ದರೆ ಮನಸ್ಸಿಗೆ ಒಂದು ನೆನಪಾಯಿತು ನನಗೆ. ತಾಯಿ ನನಗೆ ಅಭಯವನ್ನಿತ್ತಿದ್ದಳು ದುರುಳ ಮಹಿಷಾಕ್ಯನ ವಧೆಯ ನಂತರ. ಕಷ್ಟ ಕಾಲ ಬಂದಾಗ ತುಹಿನಾದ್ರಿಗೆ ಬಂದು ನನ್ನನ್ನು ಪ್ರಾರ್ಥಿಸು, ನಿನ್ನನ್ನು ರಕ್ಷಕಳಾಗಿ ನಾನು ಇರುತ್ತೇನೆ. ಈ ಹೊತ್ತಲ್ಲಿ ತಾಯಿಯನ್ನೇ ನಾನು ಸ್ತುತಿ ಮಾಡಬೇಕಾಗಿದೆ. ತಡ ಮಾಡುವುದು ಯಾಕೆ? ನೇರವಾಗಿ ತುಹಿನಾದ್ರಿಗೆ ಹೋಗಿ ಜಗನ್ಮಾತೆಯನ್ನೇ ಸ್ತುತಿ ಮಾಡುತ್ತೇನಂತೆ. ಅಮ್ಮ, ಸುರಪಾಲ ಅಮ್ಮ, ಏಳು. ಹಾ, ಎದ್ದೇಳು. ಒಂದೊಮ್ಮೆಗೆ ಹಾ, ತ್ರಿಮೂರ್ತಿಗಳಿಂದಲೇ ಅನುಗ್ರಹಿಸಲ್ಪಟ್ಟಂತಹ ದೇವಲೋಕದ ಸುಧರ್ಮ ಸಭೆಯಲ್ಲಿರಬೇಕಾದಂತಹವನು ನೀನು. ಇಂದು ಕಣ್ಣೀರನ್ನೇ ಸುರಿಸುತ್ತಾ ಈ ತುಹಿನಾದ್ರಿ ಎಡೆಗಾಗಿ ಬಂದು ನನ್ನನ್ನೇ ಭಕ್ತಿ ಪರವಶವಾಗಿ ಪ್ರಾರ್ಥಿಸಿಕೊಂಡಿದ್ದೀಯ. ಹೌದಮ್ಮ ಮಗನೇ, ಈ ಹಿಂದೆ ಮಧುಕೈಟಭ ವಧ ಪ್ರಕರಣದಲ್ಲಿ ನಾನು ಕಾಳಿ ಸ್ವರೂಪಿಯಾಗಿ ಆವರಿಸಿಕೊಂಡು ವಿಷ್ಣುವಿನ ಕೈಗೆ ಚಕ್ರವನ್ನೇ ಇತ್ತು ಮಧುಕೈಟಭರ ವಧೆಯನ್ನು ಮಾಡಿದವಳು. ನಂತರದ ದಿನಗಳಲ್ಲಿ ಶೋಣಿತಾಪುರದಲ್ಲಿ
ದಿತಿಸುತೆಯಾದಂತಹ ಮಾಲಿನೀಯ ಸಂಜಾತ ಆ, ಮೈಷಾಕ್ಯನೆಂಬಂತಹ ದಾನವ ಹ್ಮ್ ವಿಧಿಯಿಂದಲೇ ವರದ ಬಲವನ್ನು ಪಡೆದು ಕೊಬ್ಬಿ ಮೆರೆಯುವಂತಹ ವೇಳೆಯಲ್ಲಿ ಆ, ದೇವಾನು ದೇವತೆಗಳಾದಂತಹ ನೀವೆಲ್ಲರೂ ತ್ರಿಮೂರ್ತಿಗಳ ಜತೆಯಾಗಿ ಸ್ಥಿತಿಗೆ ಇದ್ದೀರಿ. ಹ್ಮ್ ಅದೇ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಸ್ವರೂಪದಲ್ಲೇ ಕಾಣಿಸಿಕೊಂಡಂತಹ ನಾನು ಅಷ್ಟಭುಜೆಯಾಗಿ ನೀವಿತ್ತಂತಹ ಶಕ್ತ್ಯಾಯುಧಗಳನ್ನೇ ಧರಿಸಿ ಕೇಸರಿಯನ್ನ ಏರಿ ದುರುಳನಾದಂತಹ ಮಹಿಷನ ವಧೆಗಾಗಿ ಹೊರಟು ನವ ದಿನಗಳಲ್ಲಿ ನವರೂಪವನ್ನೇ ತಾಳಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಸ್ಕಂದಮಾತ, ಕಾಳರಾತ್ರಿ, ಕಾತ್ಯಾಯಿನಿ, ಮಹಾಗೌರಿ, ಸಿದ್ಧಿದಾತ್ರಿ ಅದೇ ರೀತಿಯಲ್ಲಿ 9 ದಿವಸಗಳಲ್ಲಿ 9 ಅವತಾರವನ್ನು ತಾಳಿದೆ. 10ನೇ ದಿವಸ ದುರುಳನಾದಂತಹ ಮಹಿಷಾಸುರನನ್ನೇ ಸಂಹರಿಸಿ ವಿಜಯವನ್ನೇ ಆಚರಿಸಿದವಳು. ಕಂದ, ಅಂದೇ ಆಡಿದೆಯಲ್ಲ ಮಾತೊಂದನ್ನು, ಮುಂದಿನ ದಿನಗಳಲ್ಲಿ ಕಷ್ಟ ಬಂತು ಎಂದಾದರೆ ಏನು ಮಾಡಲಿ ಅಮ್ಮ ಎಂಬುದಾಗಿ ಅಂದೇ ವಚನವನಿತ್ತೆ ನಾನು. ಇದೇ ತುಹಿನಾದಿಗೆ ಬಂದು ನನ್ನನ್ನೇ ಭಕ್ತಿಯಿಂದ ಭಜಿಸಿದೆ ಎಂದಾದರೆ ಪ್ರತ್ಯಕ್ಷಗೊಂಡಂತಹ ನಾನು ನಿನ್ನ ಕಷ್ಟ ಕಾರ್ಪಣ್ಯಗಳನ್ನೇ ದೂರ ಮಾಡುತ್ತೇನೆ ಎಂಬುದಾಗಿ. ಕಂದ, ಅಮ್ಮ, ಕಣ್ಣೀರನ್ನೇ ಸುರಿಸುತ್ತಾ ಬಂದಿದ್ದೀಯ. ಯಾರಿಂದ ಬಂದಂತಹ ಕಷ್ಟ ನನ್ನ ಪದಕಮಲದಲ್ಲಿ ತಿಳಿಸು ಜನನಿ. ಜನನಿ ನುಜ ಮಹಿಷಗಿಂತ ಘನಪರಾಕ್ರಮೇ ಶುಂಭನೋ ಧನುಜ ಮಹಿಷಗಿಂತ ಶುಂಭನೋ ಶುಂಭನೋ ಅನುವರದಲ್ಲಿ ಸುರರನೋ ಸೋಲಿಸುತ್ತಾಗ ಅನುವರದಲ್ಲಿ ಸುರರನೋ ಸೋಲಿಸುತ್ತ ತಾಗವನ್ನು ಪಾಲಿಸುವ ಕಳನು ಅಮ್ಮ ಜನನಿ ಜನನಿ, ಸುರಪಾಲ, ನನ್ನ ಭಕ್ತಿಗೆ ಕೂಗಿಗೆ ಮೈದೋರಿ ಬಂದೆಯ ತಾಯಿ. ನಿಜ ಮಗನಿ, ನಿನ್ನನ್ನು ಕಂಡು ನಾನು ಧನ್ಯನಾದೆ ತಾಯಿ, ಧನ್ಯನಾದೆ. ಆಹಾ, ಅಮ್ಮ, ಏನು ನಿನ್ನ ಕಷ್ಟ ಎಂದು ನನ್ನಲ್ಲಿ ಕೇಳುತ್ತಾ ಇದ್ದೀಯೇ ತಾಯಿ ನೀನು? ಸತ್ಯ ಕಂದ. ತಾಯಿ, ಏನು ಅಣುರೇಣು ತೃಣ ಕಾಷ್ಟಗಳಲ್ಲಿ ನೆಲೆಸಿರುವಂತಹ ನೀನು, ಆದಿ ಅಂತ್ಯ ರಹಿತಲು ತಾಯಿ ನೀನು. ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿಯು ಚಲಾವಣೆಯಾಗಬೇಕಾದರೆ ನಿನ್ನ ಆಜ್ಞೆ ಬೇಕಮ್ಮ. ಖಂಡಿತ. ಹಾಗಾದರೆ ಇಲ್ಲಿ ನಡೆದಂತಹ ವಿಚಾರವು ನಿನಗೆ ತಿಳಿಯದೇ ತಾಯಿ. ಆಹಾ, ಆದರೂ ನನ್ನ ಪಾಲಿಗೆ ಒದಗಿದಂತಹ ಕಷ್ಟವೇನು ನೋವನ್ನು ನನ್ನ ಬಾಯಿಂದಲೇ ಕೇಳಬೇಕೆಂಬಂತಹ ತವಕವೇ ತಾಯಿ ನಿನಗೆ. ಹೇಳು ಮಗನಿ. ಅಮ್ಮ, ಧನ್ಯನಾದೆ ತಾಯಿ. ನಿನ್ನ ದಿವ್ಯ ರೂಪವನ್ನು ಕಾಣು ಧನ್ಯನಾದೆ ನಾನು, ಧನ್ಯನಾದೆ. ನನ್ನಲ್ಲಿರುವಂತಹ ಭಯವು ದೂರವಾಯಿತು ತಾಯಿ. ತಾಯಿಯಲ್ಲಿ ನನ್ನ ಕಷ್ಟವನ್ನು ಹೇಳಿಕೊಳ್ಳಬೇಕು. ಹೌದಮ್ಮ, ಅಂದು ಮಹಿಷಾಸುರನ ವಧೆಯ ನಂತರ ಯಾವುದೇ ದುರುಳರ ಬಾಧೆ ಇಲ್ಲದೆ ನೆಮ್ಮದಿಯಿಂದ ಇದ್ದವರು ನಾವು. ಜಗತ್ತೆಲ್ಲವೂ ಧರ್ಮದಿಂದಲೇ ಸನ್ನಡತೆಯಿಂದಲೇ ನಡೆಯುತ್ತಾ ಇತ್ತು. ಏನು ಮಾಡಲಿ ತಾಯಿ? ಏನಾಯ್ತು ಮಗನಿ? ಶಾಂತವಾದಂತಹ ಕೊಳವನ್ನು ಕದಡುವುದಕ್ಕಾಗಿಯೇ ಹುಟ್ಟಿದವರಿರುತ್ತಾರೆ. ನಮ್ಮ ದಾಯಾದಿಗಳಂತಹ ದಾನವರು ಸುಮ್ಮನಿರುವವರು ಅಲ್ಲ. ಯಾವಾಗಲೂ ಸುರ ಲೋಕದ ಮೇಲೆ ಕಣ್ಣಿಟ್ಟಿರುವವರು. ಹೌದು, ಒಬ್ಬ ದಾನವ ಹುಟ್ಟಿದ್ದನೆಂದಾದರೆ ಆತನಿಗೆ ಮಾಡುವಂತಹ ಪಾಠವೇ ಅದು ತಾಯಿ. ಸುರಲೋಕದ ಮೇಲೆ ದಾಳಿಯನ್ನು ಮಾಡು, ನೀನು ಸುರಲೋಕದ ಅಧಿಕಾರಿಯಾಗಿ ಮೇರೆ ಎಂದು ಹಿರಿಯರವರಿಗೆ ಪಾಠ ಮಾಡುತ್ತಾರೆ. ಅದರ ಜೊತೆಯಲ್ಲಿ ದೈವ ಬಲವನ್ನು ಪಡೆದುಕೊಳ್ಳುತ್ತಾರೆ. ಈ ಹೊತ್ತಲ್ಲಿ ಬ್ರಹ್ಮದೇವನ ವರಬಲದಿಂದ ಕೊಬ್ಬಿದಂತಹ ಶುಂಭನಿಶುಂಭರು ಬ್ರಹ್ಮದೇವನ ವರಬಲ. ಹೌದಮ್ಮ, ಮಹಿಷಾಸುರನಿಗಿಂತಲೂ ಬಲಿಷ್ಠರಾಗಿದ್ದಾರೆ. ಮಾತ್ರವಲ್ಲ, ಅಧರ್ಮಿಗಳೂ ಹೌದು, ದುಷ್ಟರೂ ಹೌದು.
ಸುರಲೋಕದ ಮೇಲೆ ದಾಳಿಯನ್ನು ಮಾಡಿದರು ತಾಯಿ. ಆಹಾ. ನಮ್ಮನ್ನು ಬಡಿದೋಡಿಸಿದ್ದಾರೆ. ಆ. ಸುರಲೋಕದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾರೆ. ಆ. ಅಮ್ಮ, ಏನು? ಮಾಡಬಾರದಂತಹ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಹ್ಮ್. ಸೂರ್ಯ ಚಂದ್ರಾದಿಗಳು ತಮ್ಮ ತಮ್ಮ ಕಾರ್ಯವನ್ನು ಮಾಡುವುದಕ್ಕೆ ಕಂಟಕರಾಗಿದ್ದಾರೆ. ಆ. ಭುವಿಯಲ್ಲಿ ಯಾಗ ಯಜ್ಞಾದಿಗಳು ನಡೆಯದಂತೆ ಕಂಟಕ ಪ್ರಾಯರಾಗಿ ನಡೆಯುತ್ತಾ ಇದ್ದಾರೆ. ಹ್ಮ್. ಹೇಗಮ್ಮ ಧರ್ಮ ಉಳಿಯುವುದು? ಮತ್ತೆ ಸುರಲೋಕವನ್ನು ನಾನು ಪಡೆದುಕೊಳ್ಳಬೇಕಾಗಿದೆ. ಆ. ನಿನ್ನಿಂದಲೇ ಮೂರು ಮೂರ್ತಿಗಳಿಂದ ಆಜ್ಞಾಪಿತವಾದಂತಹ ಧರ್ಮ ಸ್ಥಾಪನೆಯಾಗಬೇಕಾಗಿದೆ. ಆ. ಅವರು ಕೊಟ್ಟಂತಹ ಕಾಯಕವನ್ನು ನಾನು ಮಾಡಬೇಕಾಗಿದೆ. ಆ. ಅಮ್ಮ, ಏನು? ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಅಂತ ನಿನ್ನ ಬಳಿಗೆ ಬಂದಿದ್ದೇನೆ ತಾಯಿ. ಹ್ಮ್. ನನ್ನ ಪಾಳಿಗೆ ಒದಗಿದಂತಹ ಕಷ್ಟವನ್ನು ನಿವಾರಿಸು ತಾಯಿ. ದೃಢರಾದಂತಹ ಶುಂಭ ನಿಶುಂಭರನ್ನು ವಧಿಸಿ ಲೋಕಕ್ಕೆ ಒದಗಿದಂತಹ ಕಂಟಕವನ್ನು ದೂರ ಮಾಡು ತಾಯಿ. ನೀನೇ ರಕ್ಷಣೆ ಮಾಡು. ಮಗನೇ ಸುರಪಾಲ, ಕರುಣಿಸುತ್ತಾ ಇದು ಅಭಯವನ್ನು ನುಡಿದಳು. ಕಿರಿದು ಸಮಯದಿ ಕಿರಿದು ಸಮಯದಿ ತನಿದು ದೈತ್ಯರ ನೆರವಿಯನು. ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತನ್ನು. ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಕೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಗಿಲಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ. ಮರೆಸಿ ನಿಜವನ್ನು ತುಗಿಲಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ. ಹರುಷದೊಳಗೆನುತ ತ್ರಿದಶವಿಗರುಗಿ ಶ್ರೀದೇವಿಯೇ ಕರುಣಿಸುತ್ತಲ ಭಯವನು ನುಡಿದಳು. ಸುರಪ ಸುರಪಾಲ, ಅಮ್ಮ, ಮಕ್ಕಳು ಯಾವ ತಪ್ಪು ಮಾಡಿದರೂ ಕೂಡ ಅದನ್ನು ಮನ್ನಿಸುವವಳು ಯಾರು? ತಾಯಿಯಲ್ಲವೇ? ತಾಯಿಯೇ ಅಲ್ವಿ? ಹಾ. ಅದೇ ರೀತಿಯಲ್ಲಿ ಮಕ್ಕಳ ಪಾಲಿಗೆ ಯಾವುದಾದರೂ ಒಂದು ಕಷ್ಟ ಬಂತು ಎಂದಾದರೆ ಹಾ. ಅವರ ಕಣ್ಣೀರನ್ನು ಒರೆಸಬೇಕಾದವಳು ಯಾರು? ಅಮ್ಮನಲ್ಲವೇ? ಅದೇ ಅಮ್ಮನಲ್ವಿ? ಹಾ. ಅದೇ ರೀತಿಯಲ್ಲಿ ನಿಮ್ಮ ಪಾಲಿಗೆ ಬಂದೊದಗಿದಂತಹ ಕಷ್ಟ, ಹ್ಮ್. ಶುಂಭ ನಿಶುಂಭ ಎಂಬಂತಹ ಈರುವರು ಸಹೋದರ ದಾನವರು ಹಾ. ವಿಧಿಯಿಂದಲೇ ಬೇಕು ಬೇಕಾದಂತಹ ವರದ ಬಲವನ್ನು ಪಡೆದಿದ್ದಾರೆ. ಸುರಗದ್ದುಗೆಯನ್ನು ಏರಿದ್ದಾರೆ. ಬಂದಂತಹ ಕಷ್ಟವನ್ನು ನಿವಾರಿಸಿ ಕೊಡಲೇಬೇಕು ಮಗನೇ. ಕಿರಿದು ಸಮಯದ ಒಳಗಾಗಿ ದುರುಳರಾದಂತಹ ಶುಂಭ ನಿಶುಂಭ ದಾನವ ಗಡನವನ್ನೆಲ್ಲ ಸಂಹರಿಸಿ ನಿಮ್ಮ ಪಾಲಿಗೆ ಅಭಯಪ್ರದಳಾಗುತ್ತೇನೆ. ನಿರ್ಭೀತೆಯಿಂದಿರು. ಅಮ್ಮ, ಏನು? ನಾವು ಏನು ಮಾಡಬೇಕ ತಾಯಿ ಅಷ್ಟು ದಿವಸ? ಸುರಪಾಲ, ಆ ಬಗ್ಗೆ ಚಿಂತಿಸುವಂತಹ ಅವಶ್ಯವಿಲ್ಲ ಮಗನಿ. ಇದೇ ತುಹಿನಾದ್ರಿಯಲ್ಲಿ ಇದ್ದುಕೊಂಡು ನಿಜ ವೇಷವನ್ನ ಮರೆಮಾಚು ಖಗ ಮೃಗಗಳ ವೇಷವನ್ನು ಧರಿಸಿರುವಂತಹ ನೀನು ಇಲ್ಲೇ ಇದ್ದುಕೊಂಡು ಶ್ರೀದೇವಿ ಮಹಾತ್ಮೆ, ಶ್ರೀದೇವಿ ಲೀಲಾಮೃತ ಏನು ಎಂಬುದನ್ನ ಕಣ್ಣು ತುಂಬಿಕೊಂಡಿರು. ಶುಭವಾಗಲಿ ಮಗನೇ. ಆಗಲಿ ಅಮ್ಮ. ಜಯ ಜಯ. ಅಳುವುದು ಮನಸರಿಗೆ ಧೈರ್ಯವ ತಿಳುಹಿ ಬಳಿಕ ಶತಿರೋ ಪೇಣಿಗೆ. ಅಳುವ ಸುಮನಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ. ಕಳ್ಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನೋದ. ತಿಳಿದಳ ಕ್ಷಣದೊಳಗೆ ತಿಳಿದಳ
ಮನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನ್ನುತ್ತಲೇ ಸುಲಭ ಅಲ್ವಿ? ತನ್ನ ಮನದೊಳಗೆ ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಯೋಚಿಸಿ ಯೋಚಿಸಿ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ಧರಿಯೇ ದೈತ್ಯ ವೃಂದವ ಮೋಹಿಸಿ ಧರಿಯೇ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಹೇಗೆ? ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಬೆರೆವಾಗ ಭವನದೊಳಗೆ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವಾಗ ಭವನದೊಳಂದು ನಿಂದಳು ಮೆರೆವಾಗ ಭವನದೊಳಂದು ಯೋಚಿಸಿ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ಧರಿಗೆ ಮಹಾಮಾಯೆ ಸರಿ ಸರಿ, ಬಂದಂತಹ ಸುರಪಾಲನಿಗೆ ಅಭಯದ ಮಾತುಗಳನ್ನೇ ಇತ್ತವಳು ನಾನು. ಪಂಚಮಹಾಪಾತಕಗಳನ್ನೇ ಮಾಡುತ್ತಿರುವಂತಹ ದ್ರೋಳರಿಗೆ ನನ್ನ ನಿಜ ದರ್ಶನವಾಗಬಾರದು, ಆಗಕೂಡದು ಎಂಬುದಕ್ಕಾಗಿ ಇಳಿದು ಬಂದಿದ್ದೇನೆ ಹಿಮಗಿರಿಯ ತಪ್ಪಲು ಪ್ರದೇಶ. ಇದುವೇ ಅಲ್ಲವೇ ಕದಂಬವನ? ಗಗನಚುಂಬಿಯಾಗಿ ಬೆಳೆದು ನಿಂತಿರುವಂತಹ ಕದಂಬ ವೃಕ್ಷಗಳು ನೋಡಬಾರದೆ? ಪರಸ್ಪರ ವೈರ ಮನೋಭಾವವನ್ನು ಇರಿಸಿಕೊಳ್ಳಬೇಕಾದಂತಹ ಖಗಮೃಗ ಸಂಕುಲ ಜೊತೆಯಾಗಿ ನಲಿದಾಡುತ್ತಿವೆ. ಹಾವು ಮುಂಗುಸಿ ಜೊತೆಯಾಗಿ ನಲಿದಾಡುತ್ತಿವೆ. ಗೋವ್ಯಾಘ್ರಗಳು ಜೊತೆಯಾಗಿ ಮೇಯುತ್ತಿವೆ. ಶುಕ ಪಿಕಂಗಳ ಗಾಯನ, ಮಯೂರಗಳ ನರ್ತನ ರಾರಾಜಿಸುತ್ತಿದೆ ಈ ಕದಂಬವನ. ಹೌದು, ದುರುಳರ ವಧಾ ಪ್ರಸಂಗದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆಯಾಗಬಾರದು, ಆಗಕೂಡದು ಎಂಬುದಕ್ಕಾಗಿ ಇಳಿದು ಬಂದದ್ದೇ ತುಹಿನಾದ್ರಿಯ ತಪ್ಪಲು ಪ್ರದೇಶ. ಹಾಗಾದರೆ ದುರುಳರನ್ನು ವಧಿಸುವಂತ ಬಗೆ ಹೇಗೆ? ನಾನೇ ನೇರವಾಗಿ ಅಲ್ಲಿಗೆ ಹೋಗುವುದೇ? ಖಂಡಿತವಾಗಿ ಸಾಧ್ಯವಿಲ್ಲ. ಅವರನ್ನೇ ನನ್ನತ್ತ ಸೆಳೆಯಬೇಕು. ಹೇಗೆ ಹೇಗೆ ಬೇಟೆಗಾರನೋರ್ವ ಬಲೆಯನ್ನ ಬೀಸಿ ಖಗಮೃಗಗಳನ್ನ ಬೇಟೆಯಾಡುತ್ತಾನೋ ತದೇ ರೀತಿಯಲ್ಲಿ ನನ್ನ ಮೋಹದ ಬಲೆಯನ್ನು ಬೀಸಬೇಕು.
ಸಂದರ್ಭ ಮೋಹದ ಪಾಶಕ್ಕೆ ಸಿಲುಕಿದಂತಹ ಆ ಧನುಜರನ್ನೆಲ್ಲ ಸಂಹರಿಸುವುದು ಸುಲಭದ ಕೆಲಸ. ಹೌದು 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 ಹೌದು. ಹಾಗಾದ್ರೆ ಏನು ಮಾಡುವುದು? ಏನು ಈ ಕದಂಬ ವನದ ಮಧ್ಯದಲ್ಲಿ ನಾನು ಕುಳಿತುಕೊಳ್ಳಬೇಕು. ಹೇಗೆ? ಜಗನ್ಮಾತೆಯಾದಂತಹ ನಾನು ಕುಳಿತುಕೊಳ್ಳಬೇಕಾದರೆ ಯೋಗ್ಯವಾದಂತಹ ಜಾಗವೇ ಬೇಕು. ಆ ಇಚ್ಛಾ ಸಂಯುಕ್ತೆಯಾದಂತಹ ನಾನೇ ಯೋಚಿಸಿದ ಕ್ಷಣ ಅಂಬರದಿಂದಲೇ ಇಳಿದು ಬಂದಿದ್ದಲ್ಲ ಕನಕದ ಉಯ್ಯಾಲೆ ಮೆರೆಯಲು ಕನಕದ ಕನಕದ ಉಯ್ಯಾಲೆ ಮೆರೆಯಲು ಆ ವನದೊಳಗೌದು ಮೋದಗಳು ಬೆರೆಯಲು ಆ ಕನಕದ ಉಯ್ಯಾಲೆ ಮೆರೆಯಲು ಆವನದೊಳಗಂದು ಮೋದಗಳು ಆವನದೊಳಗಂದು ಮೋದಗಳು ಕನಕದ ಉಯ್ಯಾಲೆ ಮೆರೆಯಲು ಆವನದೊಳಗಂದು ಮೋದಗಳು ಸನುಮತದಿಂದ ಉಯ್ಯಾಲೆಯ ಜಗ ಜನನಿ ಯಾಡುತ್ತ ಸನುಮತದಿಂದ ಉಯ್ಯಾಲೆಯ ಜಗ ಜನನಿ ಯಾಡುತ್ತ ಕನಸು ಬಗಿಲೋಳು ಸನುಮತದಿಂದ ಉಯ್ಯಾಲೆಯ ನಾಡುತ್ತ ಜಗ ಜನನಿ ಕನಸು ಬಗಿಲೋಳು ಕನಕದುಯ್ಯಾಲೆ ಮೆರೆಯಲು ಆವನದೊಳ ಅಂದು ಮೋದಗಳು ಕೋಟಿ ದಿವಾಕರಣ ಪ್ರಭೆಯು ಯಾವ ರೀತಿಯಾಗಿ ಹೊರಹೊಮ್ಮುವುದು, ಅದೇ ರೀತಿಯಲ್ಲಿ ನನ್ನ ಮುಖಾರವಿಂದದಿಂದ ಹೊರಸೂಸಲ್ಪಟ್ಟಂತಹ ಪ್ರಭೆಯಿಂದ ಕಂಗೊಳಿಸುತ್ತಿರುವಂತಹ ಈ ಕದಂಬವನದಲ್ಲಿ ಆದಿ ಅಂತ್ಯರಹಿತದಿಂದ ಇಳಿದು ಬಂದಂತಹ ಕನಕದ ಉಯ್ಯಾಲೆ ಒಮ್ಮೆಗೆ ಎತ್ತರಕ್ಕೆ ಜಿಗಿದು ಸ್ವಸ್ಥಾನವನ್ನೇ ಸೇರುತ್ತಿದೆಯಲ್ಲ. ಇದರ ಅರ್ಥ ಹೇಗೆ ಹೇಳಿ? ಯಾರು ಕೂಡ ತನ್ನ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಸಾಗಿ ಬಂದಂತಹ ದಾರಿಯನ್ನು ಮರೆತರು ಎಂದಾದರೆ ಮುಂದೊಂದು ದಿನ ಸ್ವಸ್ಥಾನವನ್ನು ಸೇರಲೇಬೇಕು ಎಂಬುದಾಗಿ. ಆದ್ದರಿಂದಲೇ ಇದೇ ಕನಕದ ಉಯ್ಯಾಲೆಯನ್ನು ಏರಿದೆ ಎಂದಾದರೆ ದುರುಳರು ನನ್ನತ್ತ ಬಂದೇ ಬರುತ್ತಾರೆ. ಹಾಗಾದರೆ ನನ್ನ ಇರುವಿಕೆಯನ್ನು ಅವರಿಗೆ ಸ್ಪಷ್ಟಪಡಿಸಬೇಕಲ್ಲ. ಹೇಗೆ? ಮಾರುತನಿಗೆ ತನು ಗಂಧವನ್ನ ಪಸರಿಸಬೇಕು. ಅಘ್ರಾಣಿಸಿದಂತಹ ದುರುಳರು ಬರುತ್ತಾರೆ. ಅವರನ್ನು ಇನ್ನಷ್ಟು ಆಕರ್ಷಿತಳಾಗಬೇಕಾದರೆ ಏನು ಮಾಡುವುದು? ಉಯ್ಯಾಲೆಯನ್ನ ಏರಿ ತನು ಕಂದವನ್ನ ಬೀರಿ ಗಾಯನವನ್ನ ಪಾಡಬೇಕು. ಗಾಯನವನ್ನ ಆಲಿಸಿದರು ಎಂದಾದರೆ ನನ್ನತ್ತ ಬಂದೇ ಬರುತ್ತಾರೆ ದುರುಳರು. ಹೌದು, ತಡ ಮಾಡುವುದು ಸರಿಯಲ್ಲ. ದೇವ ದುಂದುಮ್ಮಿ ಮೊಳಗುವಂತಹ ಪ್ರಸ್ಥಾನ ಸುಮುಹೂರ್ತದಲ್ಲಿ ಅಂಬರದಿಂದಲೇ ಇಳಿದು ಬಂದಿರುವಂತಹ ಕನಕದ ಉಯ್ಯಾಲೆ
ನವಮಲ್ಲಿಕಾ ಪುಷ್ಪಗಳಿಂದಲೇ ಸಾಲಾಂಕೃತಗೊಂಡಿದೆ. 16,000 ರಾಗವುಳ್ಳಂತಹ ಸಂಗೀತವನ್ನೇ ಪಾಡುತ್ತಾ ಆ ಕನಕದು ಯಾಲೆಯನ್ನೇರುತ್ತೇನೆ, ಕನಕದು ಯಾಲೆಯೇರುತ್ತೇನೆ, ಕನಕದು ಯಾಲೆಯನ್ನೇರುತ್ತೇನೆ. ಎಲ್ಲವ ಸಂಚರಿಸಿ ಶೋಧಿಸುವರೆಂದೆನ್ನುತ್ತಾ ತಮ್ಮ ಮುಂಡಾಸುರ ಕಶ್ಯಪ ಬ್ರಹ್ಮರ ಮತ್ತು ಕ್ರೋಧಾದೇವಿಯ ಫಲವಾಗಿ ಸಾಂಸಾರಿಕದ ಫಲವಾಗಿ ಭೂಮಿಯ ಬೆಳಕನ್ನು ಕಂಡವರು ನಾವುಗಳು. ನಿಜ. ಒಂದೊಮ್ಮೆಗೆ ಸಾಧನೆಯನ್ನು ಮಾಡಿ ನಾವು ಯಾರು ಎಂಬುದನ್ನು ತೋರಿಸಬೇಕು ಎಂಬಂತಹ ಆಶೆಯನ್ನು ಪಟ್ಟವರು ಒಂದೊಮ್ಮೆಗೆ. ಆ ಕಾರಣಕ್ಕಾಗಿ ಸಾಧನೆಯನ್ನು ಮಾಡುವುದಕ್ಕಾಗಿ ನಮಗೆ ದೊಡ್ಡ ಕೆಲಸವೇನಾಗಲಿಲ್ಲ. ಯಾಕೆ? ಸಾಧನೆ ಎಂಬುದು ನಮ್ಮ ತಂದೆಯವರಿಂದಲೇ ಬಂದದ್ದು. ಕಶ್ಯಪ ಬ್ರಹ್ಮರು ಸಾಧನೆಯ ಮೂಲಕವಾಗಿಯೇ ಪ್ರತಿ ಬ್ರಹ್ಮರೆಂದೆನಿಸಿಕೊಂಡವರು. ಹಠ ಸಾಧನೆ ಮಾಡುವುದಕ್ಕಾಗಿ ತಾಯಿಯಿಂದಲೇ ಬಳಬಲಾಯಾಗಿ ಬಂದಿದೆ. ಹೌದು. ಇನ್ನು ಮುಂದುವರಿಯುತ್ತಾ ಹೋದ್ರೆ ಏನಾದ್ರೂ ಒಂದು ಸಾಧನೆಯನ್ನು ಮಾಡಬೇಕು, ಈ ಭೂಮಿಯ ಮೇಲೆ ಮೆಟ್ಟಿ ನಿಲ್ಲಬೇಕು, ಎಲ್ಲವನ್ನು ನಾವೇ ತೋರ್ಪಡಿಸಿಕೊಳ್ಳಬೇಕು ಎಂಬಂತಹ ಉದ್ದೇಶದಿಂದ ಗೋಂಡಾರಣ್ಯವನ್ನು ಸೇರಿಕೊಂಡೆವು. ನಿಜ. ಒಂದೊಮ್ಮೆಗೆ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದವು. ಹೌದು. ಮನೋವೇಗ, ಬ್ರಹ್ಮಚರ್ಯ ಮೊದಲಾದಂತಹ ವರವನ್ನು ಪಡೆದೆವು. ಅಷ್ಟು ಮಾತ್ರವೇ ಆತನಾಗಿಯೇ ನಮಗೆ ಕಾಣಿಕೆಯನ್ನು ಕೊಟ್ಟನಲ್ಲ. ಬ್ರಹ್ಮದೇವ ನಮ್ಮ ತಪಸ್ಸಿಗೆ ಮೆಚ್ಚಿ ಬೇರೊಂದು ವರವನ್ನೇ ಕೊಟ್ಟ ಆತನಾಗಿ. ಯಾವುದು ಗೊತ್ತೇ ಅಣ್ಣ? ಅಣ್ಣ ಚಂಡಾಸುರ, ನಾವು ಪೂಜಿಸಿದಂತೆ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದವರು, ಮೆಚ್ಚಿಸಿದ ತಕ್ಷಣವೇ ಪ್ರತ್ಯಕ್ಷನಾದ. ಆದರೆ 3 ವರವನ್ನು ಕೇಳಿದವರು ನಾವು. ಹೇಗೆ? ಬ್ರಹ್ಮಚಾರಿ ವ್ರತವನ್ನು. ಆದರೆ ನಾವು ಹುಟ್ಟಿನಿಂದಲೇ ಬ್ರಹ್ಮಚಾರಿ ವ್ರತವನ್ನು ಪಡೆದವರು. ಆದರೆ ಕೇಳದೆ ಕೊಟ್ಟಂತಹ ವರ ಯಾವುದು ಗೊತ್ತುಂಟೆ? ಅದೇ ಗದಾದಂಡ. ಗದಾದಂಡವನ್ನು ಪಡೆದು ನಾವು ಇದ್ದೇವೆ. ಆದರೆ ಏನು ಮಾಡೋದು? ಗದಾ ದಂಡವನ್ನು ಪಡೆದ ತಕ್ಷಣ 3 ಲೋಕವು ನಮ್ಮ ಸ್ವಾಧೀನವಾಗಬೇಕೆಂದು ನಿರ್ಧರಿಸಿದವರು. ಎಲ್ಲರ ಜೊತೆ ಯುದ್ಧವನ್ನು ಮಾಡಿ 3 ಲೋಕವನ್ನೇ ಸ್ವಾಧೀನಪಡಿಸಿಕೊಂಡಿದ್ದೇವೆ. ಒಂದೊಮ್ಮೆಗೆ ಶುಂಭದಾನವನ ಜೊತೆಯಾಗಿ ಎದುರಿಗೆ ಬಂದ್ರೆ ಗದೆಯನ್ನು ಎತ್ತಿದ ಕ್ಷಣವೇ ಅಲ್ಲಿಗೆ ಬಂದರಲ್ಲ ನಾರದರು, ನಾರದ ಮುನಿಗಳು ಸಂಧಾನವನ್ನು ಮಾಡಿದರು. ಸಂಧಾನವನ್ನು ಮಾಡಿದ ತಕ್ಷಣ ಅವರು ನಮಗೆ ನಮಗೆ ಅಣ್ಣನ ಸ್ಥಾನವೇ ನೇಮಕನಾದ. ನಾವು ತಮ್ಮನಾಗಿ ನಮ್ಮನ್ನು ಸ್ವೀಕರಿಸಿದ. ಆದರೆ ಮಾತ್ರವೇ ಮತ್ತೊಮ್ಮೆ ಉದ್ಯೋಗವನ್ನು ಕರುಣಿಸಿದ, ಮಂತ್ರಿಯನ್ನಾಗಿರಿಸಿದ. ಮಂತ್ರಿ ಎಲ್ಲರೂ ಆಗುವುದು
ಅಲ್ಲ, ನಮ್ಮ ಏನು ಸಾಹಸ ಉಂಟು ಅದನ್ನೆಲ್ಲ ಅರಿತು ಅವ ಮಂತ್ರಿ ಸ್ಥಾನವನ್ನಿತ್ತಿದ್ದಾನೆ. ಹೌದು, ಮಂತ್ರಿಯಾದವ ಅದನ್ನು ಪಡೆಯುವುದಕ್ಕೂ ಸಾಧನೆ ಬೇಕಂತೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಸಾಧನೆಯನ್ನು ಕಂಡುಕೊಂಡಿದ್ದಾನೆ ಆತ. ಆ ಕಾರಣಕ್ಕಾಗಿ ನಮಗೆ ಈ ಪದವಿಯನ್ನಿತ್ತಿದ್ದಾನೆ. ಆತ ಪದವಿಯನ್ನಿತ್ತರ ಜೊತೆಗೆ ಎಲ್ಲೆಲ್ಲ ದೇವಾನುದೇವತೆಗಳಿದ್ದಾರ ಅವರನ್ನು ಸದೆಬಡಿಯುವುದಕ್ಕಾಗಿ ಹೇಳಿದ್ದಾನೆ, ಆಜ್ಞಾಪಿಸಿದ್ದಾನೆ. ಅವರ ಆಜ್ಞೆಯಂತೆ ನಾವು ಮುಂದೋಡಿ ಬಂದವರು. ಹೌದು, ಆಜ್ಞೆಯನ್ನು ಮುಂದಾಡ್ತಾ ಬರುವಾಗ ನಮಗೆ ಬಾಧಿಸಿತ್ತು ಹಸಿವು. ಹೌದು, ಬೇಟೆಯನ್ನು ಆಡಿದೆವು. ಬೇಟೆಯನ್ನು ಆಡಿದ ತಕ್ಷಣ ಹಸಿವೆಲ್ಲ ಹೋಯಿತು. ಮುಂದುವರಿಯುತ್ತಾ ಹೋದೆವು. ದೇವಾನುದೇವತೆಗಳೆಲ್ಲರೂ ಯಾರೂ ಕಣ್ಣಿಗೆ ಕಂಡವರಲ್ಲ, ಎಲ್ಲವರು ಎಲ್ಲೋ ಮರೆಮಾಚಿದ್ದಾರೆ ಎಂಬುದು ಸತ್ಯವೇ ಸರಿ. ನಿಜ. ಮುಂದುವರಿಯುತ್ತಾ ಬರುವಂತಹ ಸಂದರ್ಭ ಮೃಗ ಮಾಂಸವನ್ನು ಮೆಲ್ಲುತ್ತಲೇ ಎಲ್ಲರಿಗೊಂಡು ತನ್ನುವ ಸಮವನ್ನು ಕಳೆವೆಂದನು ತಾಗ ಬರಲು ಕದವ ವನದೆಡೆಗೆ ಎಲ್ಲರಿಗೊಂಡು ತನ್ನುವ ಶ್ರಮವನ್ನು ಕಳೆವೆಂದನು ತಾಗ ಬರಲು ಕದವನದೆಡೆಗೆ ಕಳ್ಳರು ಭರ್ಜರಿ ಬೇಟೆ. ಹೌದು, ಇಷ್ಟರ ತನಕ ಇಂತಹ ಬೇಟೆಗಾಗಿ ಹೋದವರಲ್ಲ, ಎಲ್ಲಿ ಸಿಕ್ಕಿದ್ದು ಕೂಡ ಇಲ್ಲ. ಮೃಗ ಮಾಂಸಗಳು ಮೆದ್ದಿದ್ದೇವೆ, ರಕ್ತವನ್ನು ಕುಡಿದಿದ್ದೇವೆ. ಹೌದು, ಈ ಸಂದರ್ಭಕ್ಕೆ ಒಮ್ಮಿಂದೊಮ್ಮೆಲೆ ಎಲ್ಲವನ್ನು ಜಡತ್ವ ಆವರಿಸುತ್ತಾ, ಆಲಸ್ಯವು ಆವರಿಸಿತು. ಹೌದು, ಏನು ಮಾಡುವುದು? ಗಾಳಿ ವಿಶ್ರಾಂತಿ ಪಡೆಯಬೇಕು. ವಿಶ್ರಾಂತಿಯನ್ನು ಪಡೆಯಬೇಕು. ವಿಶ್ರಾಂತಿಯನ್ನು ಹೇಗೆ ಪಡೆಯುವುದು? ಇಲ್ಲಿದ್ದರೆ ಸಾಕಾಗುತ್ತದೆ. ಇಲ್ಲಿ ಗಾಳಿಯೇ ಬರುವುದಿಲ್ಲ. ಗಾಳಿ ಬರಬೇಕಾದ್ರೆ ಎಲ್ಲಿ ಹೋಗಬೇಕು ನಾವು? ಮನೋವೇಗವನ್ನು ಹೊಂದಿಕೊಂಡಿದ್ದೇವೆ. ಹೌದು, ಹೌದಲ್ಲ? ಎತ್ತರವಾದಂತಹ ತುಯಿನಗಿರಿ ಕಾಣ್ತಾ ಇದೆ ಅಲ್ಲ, ಏರುವ ತುಯಿನಗಿರಿಯೇ ತಳುವದ ಸಮಯದಲ್ಲಿ ಕೇಳಿಸೆ. ಏನದು ಅಣ್ಣ? ನಲವಿನಿದು ತಾಕುಳಿದು ದೇವಿಯೋ ನಲವಿನಿದು ತಾಕುಳಿದು ದೇವಿಯೋ ಪಾಡುತ್ತಿಹ ಗಾಯನ. ಅಣ್ಣ, ಗಾಯನ. ದೇವಿಯೋ ಪಾಡುತ್ತಿಹ ಗಾಯನವ ಗಾಯನವ ಆಲಿಸುತ್ತ 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 ಆಲಿಸುತ್ತ
ತಿಳಿಯದಾಗಿಹುದು ನಮಗೆ ಇದೇನೆಂದು 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 ತಿಳಿಯದಾಗಿಹುದು ಸಾನೂರನ್ನು ಮುರಿದು ದಾನ ಮಾಡುವಳು ಇದೇನೆಂದು ತಿಳಿಯದಾಗಿರುವುದು ವೀಣೆಯ ಪಿಡಿದಿಪ್ಪ ಬಾಡಿಗೆ ಬರೆಯಲಿ ಕಾನನ ದಿಣೆಗಾಗಿ ಬಂದು ಸಾನೂರಗಳಿಂದು ಗಾನ ಮಾಡುವಳು ಇದೇನೆಂದು ತಿಳಿಯದಾಗಿರುವುದು ದಿನ್ನ ತೈ ದಿನ್ನ ತೈ ದಿನ್ನ ತಗ ದಿನ್ನ ತ ದಿನ್ನ ತೈ ದಿನ್ನ ತೈ ದಿನ್ನ ತ ದಿನ್ನ ದಿನ್ನ ತಂದೋಗ ತಂದೋಗ ತಗ ದಿನ್ನ ದಿತ್ತಯ್ಯ ತೈ ದಿನ್ನ ತಗ ದಿನ್ನ ತ ದಿತ್ತ ಗಿಡದೋ ತಗಿಡ ತಗ ತಗಿಡ ತೈ ತಗಿಡ ದಿತ್ತ ಗಿಡದೋ ದಿನ್ನ ತೈ ದಿನ್ನ ತ ದಿನ ತಯ್ಯ ತ ದಿನ ತಯ್ಯ ತ ತೈ ದಿನ ತೈ ದಿನ ತೈ ದಿನ ತೈ ದಿನ ತ ದಿನ ತೈ ದಿನ ತ ದಿನ ತೈ ದಿನ ತ ದಿನ ತೈ 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 ವೀಣೆಯ ಪಿಡಿದಿರ್ಪ ಬಾಣಿಗೆ ಬರೆಯಲಿ ಕಾನನ ದೆಡೆಗಾಗಿ ಬಂದು ಕಾನನ ದೆಡೆಗಾಗಿ ಬಂದು ಸಾನೂರಗದೊಳಿಂದು ಗಾನ ಮಾಡುವಳು ಇದೇನೆಂದು ತಿಳಿಯಬೇಕೆಂದು ಈ ಸಂಗೀತವನ್ನು ಕೇಳಿ ಯಾರು ತಲೆ ತೂಗುವುದಿಲ್ಲವೋ ಅಲ್ಲ ಯಾರು ಚಪ್ಪಾಳೆಗಳನ್ನು ಕೊಡುವುದಿಲ್ವೋ ಅವರೆಲ್ಲರೂ ಹೃದಯ ಶೂನ್ಯರೇ ಸರಿ. ಯಾಕೆ ಯಾಕೆ ಸಂಗೀತಕ್ಕಿರುವಂತಹ ಒಂದು ಸಾಮರ್ಥ್ಯ, ಹೌದು ನಾವೆಲ್ಲರೂ ಕಳರು, ನಾವೆಲ್ಲವರು ರಕ್ತವನ್ನೇ ನೋಡುವವರು, ಹೌದು. ರಕ್ತದಲ್ಲೇ ಈಜಾಡಬೇಕು ಎನ್ನುವ ಹಾಗೆ ಹೊರಟವರು. ನಿಜ. ನೀರನ್ನು ಕಾಣುವಾಗ ಅದರಲ್ಲಿ ಸ್ನಾನ ಮಾಡಿ ಬರುವ ಈಜಾಡುವ ಎನ್ನುವಂತಹ ಮನೋಭಾವನೆ ಹೊಂದಿದವರಲ್ಲ ನಾವು. ಅಲ್ಲ, ಒಂದೊಮ್ಮೆಗೆ ಈ ಸಂಗೀತ ನಮ್ಮನ್ನು ಇಷ್ಟು ಎತ್ತರಕ್ಕೆ ಕೊಂಡೊಯ್ತಲ್ಲ. ಕಳ್ಳರು ನಾವು, ಕಲ್ಲು ಹೃದಯದವರು. ಹೌದು. ನಮ್ಮ ಈ ಹೃದಯವು ಮೃದುವಾಗಿ ತೊಡಗಿತಲ್ಲ ಈ ಸಂಗೀತಕ್ಕೆ, ಈ ಮಾಧುರ್ಯಕ್ಕೆ ಯಾರಿರ್ಬಹುದು? ಯಾರಿರಬಹುದು? ಯಾರಿಗಿರಬಹುದು? ಅಣ್ಣ, ಒಬ್ಬಳಿದ್ದಾಳೆ. ಯಾರು? ವೀಣೆಯ ಪಿಡಿದಿಪ್ಪ ಶಾರದೆ. ಬ್ರಹ್ಮಣ ರಾಣಿ. ಅವಳು ಬರ್ಲಿಕ್ಕಿಲು. ಯಾಕೆ? ಯಾಕೆ? ಬ್ರಹ್ಮನ ನಾಳಿಗೆಯಲ್ಲೇ ಇರುವವಳು ಅವಳು, ಹೌದಲ್ಲ? ಅವಳು ಬರಲು ಅಸಾಧ್ಯ. ಬ್ರಹ್ಮನ ಅಣತಿ ಇಲ್ಲದೆ ಅವಳು ಬರ್ಲಿಕ್ಕುಂಟ? ಇಲ್ಲ ಇಲ್ಲ. ಇನ್ನೊಬ್ಬನು ಯಾರು? ತುಂಬುರು ನಾರದ. ಇದು ಗಂಡು ಸ್ವರ ಅಲ್ವೋ? ಓ, ಇದು ಗಂಡು ಸ್ವರ ಅಲ್ಲ. ಮತ್ತೆ ಯಾರು? ಹೆಣ್ಣಾಗಿರಬಹುದು. ಹೆಣ್ಣು. ಮತ್ತೆ ಅವ ನಾರದ. ನಾರದ ಬರ್ಲಿಕ್ಕಿಲ್ಲ. ಅವ ಸಂಚರಿಸುವವ. ಒಂದೇ ಕಡೆಯಿಂದ ಗಾಯನ ಕೇಳ್ತಾ ಉಂಟು, ಆಗದಿಂದ ಆಸ್ವಾದಿಸುತ್ತಾ ಇದ್ದೇವೆ. ಹೌದು. ಎಲ್ಲಿಂದ? ಎಲ್ಲಿಂದ? ಇಲ್ಲೇ ತರ್ಕ ಮಾಡುವುದೇ. ತನುವಿನ ಪರಿಮಳವು ನಾಸಿಕಕ್ಕೆ ಸೋಗಲು ಪರಿಮಳವಿದು ಬರಿಯೇ ಅರಲೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಗೆ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದುಯಾಲೆಯಲಿ ದೇವಿಯನು
ಸ್ವರ್ಣದುಯ್ಯಾಲೆಯಲ್ಲಿ ದೇವಿಯನು ಚೆಲ್ವ ತರುಣಿ ಮಲಿಯು ವಿಮಲ ಗಾತ್ರೆ ಶರದಿತು ವದನೆ ಕಾಲಿನ ನೇತ್ರೆ ಚೆಲ್ವ ತರುಣಿ ಮಲಿಯು ವಿಮಲ ಗಾತ್ರೆ Ideal ice cream, Milky Way to your heart.
ಅರೆ ಅಮ್ಮಮ್ಮ, ಏನು ಆಶ್ಚರ್ಯ ಕಾಣುತ್ತಾ ಉಂಟಲ್ವೇ? ಹೌದಲ್ಲ, ಸ್ವರ ಇಷ್ಟರ ತನಕ ನಾವು ಸ್ವರವನ್ನು ದೂರದಿಂದ ಯಾರೋ ಸಂಗೀತವನ್ನು ಗಾಯನವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಭಾವಿಸಿಕೊಂಡವರು. ಹೌದು, ಈಗ ಸ್ವಲ್ಪ ಹತ್ತಿರ ಬಂದಿದ್ದೇವಾ ಅಂತ. ಹತ್ತಿರ ಹತ್ತಿರ. ಯಾಕೆ ಇಷ್ಟು ಹೊತ್ತಿಗೆ ನಮ್ಮ ಕಿವಿಗೆ ಕೇಳ್ತಾ ಇತ್ತು, ಹೌದು, ಈಗ ಮೂಗಿಗೆ ಬಂದು ತಲುಪಿದೆ. ಪರಿಮಳ. ಹೌದು, ತನುಗಂಧ. ತನುಗಂಧ. ಈ ಅರಣ್ಯ ಪ್ರದೇಶದಲ್ಲಿ ಯಾರಿರಬಹುದು? ಯಾರಿರಬಹುದು? ಮುಂದೆ 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 ಸಾಗುತ್ತಾ ಬಂದವರು ನಾವು. ಹೌದು, ಸಾಗುತ್ತಾ ಸಾಗುತ್ತಾ ಇಲ್ಲಿ ಇರಬೇಕಿದ್ರೆ ಯಾರಾದ್ರೂ ಒಂದು ತರುಣಿ ಬಂದು ಇಲ್ಲಿ ಸಂಗೀತವನ್ನು ಪಾಡುವುದಕ್ಕೆ ಸಾಧ್ಯವಿದೆಯೇ? ಖಂಡಿತವಾಗಿಯೂ ಇಲ್ಲ. ದಟ್ಟವಾದಂತಹ ಅರಣ್ಯ, ಒಮ್ಮಿಂದೊಮ್ಮೆಲೆ ಸೂರ್ಯರಶ್ಮಿಯೇ ಈ ಧರೆಗೆ ಸೋಕುವುದಿಲ್ಲ. ಗೋಂಡ ಅರಣ್ಯ ಇದು. ಹೌದು, ಆಕಾಶದೆತ್ತರಕ್ಕೆ ಮರಗಳು ಹಬ್ಬಿಕೊಂಡಿವೆ. ಹೌದು, ಈ ಸಂದರ್ಭಕ್ಕೆ ಇಲ್ಲಿ ಈ ರೀತಿಯಾದಂತಹ ಸ್ವರವನ್ನು ಇಷ್ಟರ ತನಕ ಕೇಳಿದವರಲ್ಲ, ಆಲಿಸಿದವರು ನಾವು ಅಲ್ಲ. ಹೌದು, ಅದನ್ನೇ ಹಿಡಿದು ಹಿಡಿದು ಮುಂದುವರಿತಾ ಬರುವಾಗ ಕಾಣುತ್ತಾ ಇದೆ ಇಲ್ಲಿ ಸುಂದರಮಯ ದೃಶ್ಯ. ಒಮ್ಮೆಲೆ ಸೂರ್ಯನ ಪ್ರಭೆ ಕಣ್ಣನ್ನು ಬಿಡುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ಆ ರಶ್ಮಿಗೆ ಯಾರಿರಬಹುದು? ಯಾರಿರಬಹುದು? ಯೋಚನೆ ಮಾಡುತ್ತಾ ನಮ್ಮಲ್ಲೇ ತರ್ಕ ಮಾಡುವುದೇ. ಹೌದು, ಆಶ್ಚರ್ಯವೇ ಸರಿ. ಈಕೆಗೆ ಯಾರು ಇಲ್ಲವೋ? ಮನೆ ಮಾರುತಗಳನ್ನೆಲ್ಲ ಬಿಟ್ಟು ಬಂದವಳ ಇರಬಹುದು. ಮಾರುತ ಬಂದಿರಬಹುದಾ? ಅಲ್ಲ, ಅಲ್ಲ. ಅನಾಥ ಪ್ರಜ್ಞೆ ಉಂಟ ಇವಳಿಗೆ? ಖಂಡಿತವಾಗಿಯೂ ಕಾಣುವುದಿಲ್ಲ. ಏನಾದ್ರೂ ದುಃಖ ಇದ್ರೆ ಇಂತಹ ಗಾಯನವನ್ನು ಪಾಡುವುದಕ್ಕಿದೆಯಾ? ಹೌದು, ಇಲ್ಲ ಇಲ್ಲ. ಒಮ್ಮಿಂದೊಮ್ಮೆಲೆ ಒಂದು ಸ್ವರದಿಂದ ಮತ್ತೊಂದು ಸ್ವರಕ್ಕೆ ಏರು ಸ್ಥಿತಿಗೂ ಹೋಗ್ತದೆ, ಕೆಳ ಸ್ಥಿತಿಗೂ ಬರ್ತದೆ. ನಿಜ. ಎಲ್ಲವನ್ನು ಕಳಿತಿದ್ದಾಳ. ವೀಣೆಯನ್ನೂ ಇದೆ. ವೀಣೆಯೂ ಇದೆ. ಹೌದಾ? ಹಾಗಂತ ನಮಗೆ ಭಾಸವಾಗುತ್ತಾ ಉಂಟು. ಏನು? ಈ ಅರಣ್ಯ ಪ್ರದೇಶದಲ್ಲಿ ಯಾರಾದರೂ ತೊಟ್ಟಿಲು ಕಟ್ಟಿದ್ದಾರೋ? ಯಾರು ಕಟ್ಟುವುದು? ಹೌದು, ಎಲ್ಲವೂ ಉಂಟು. ಎಲ್ಲವೂ ಉಂಟು. ಪೂರ್ವ ನಿಯೋಜಿತವೋ? ಅಲ್ಲ, ಅದು ಕೂಡ ಇಳಿದು ಬಂದಿದೆ ಎಲ್ಲಿಂದ. ಎಷ್ಟು ಚಂದ, ಎಷ್ಟು ಚಂದ, ಎಷ್ಟು ಚಂದಪ್ಪ, ಚಂದ ಚಂದ. ಇದನ್ನು ಹೊಗಳುವುದಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ದೃಶ್ಯ ನೋಡಿ, ಎಷ್ಟು ಸುಂದರಮಯ ದೃಶ್ಯ. ಆಕೆಯಲ್ಲೇ ಮಾತನಾಡುವನ? ಹೇಗೆ ಮಾತಾಡುವುದೇ? ನಾವು ಮತ್ತೆ ಯಾರು? ಅಣ್ಣ, ಮೊದಲಾಗಿ ಯಾರಂತ ಗೊತ್ತಾಗಬೇಕಿದ್ರೆ ಒಂದು ಅವಳ ಹತ್ರ ವಿಳಾಸ ಕೇಳಬೇಕು. ಹೌದಾ? ಇಲ್ಲದಿದ್ರೆ ಇಲ್ಲಿ ಯಾರಾದ್ರೂ ಇದ್ರೆ ಅವರ ಹತ್ರ ಕೇಳಬೇಕು. ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಯಾರೂ ಇಲ್ಲ. ನಮ್ಮ ಇಬ್ಬರನ್ನು ಬಿಟ್ಟು ಯಾರಿದ್ದಾರೆ? ಒಬ್ಬಳವಳೆ. ಹೌದು, ನಾವು ಇಬ್ಬರಾದ್ರೂ ಇದ್ದೇವಲ್ಲ, ಬಂದಿದ್ದೇವಲ್ಲ, ಅದು ಪುಣ್ಯ. ಹೌದು, ಹೌದಲ್ಲ? ಈ ಕೇಳಿದ್ರೆ ಏನಾದೀತು? ಮುಂದಾಗಿ ಹೋಗೋಣ. ಕೇಳಬೇಕೆ? ಅಲ್ಲ, ಬ್ರಹ್ಮದೇವನ ವರಬಲವೂ ಉಂಟು. ಉಂಟು. ಬ್ರಹ್ಮಚಾರ್ಯ ಅದಕ್ಕೆ ಕೆಡುಕಾದ್ರೆ ಹೌದು. ಇದು ನಾವು ಇಲ್ಲಿ ಪ್ರಶ್ನೆ ಮಾಡುವುದಲ್ಲ, ಮತ್ತೆ ನೇರವಾಗಿ ನಮ್ಮ ಅಗ್ರಜ ಇದ್ದಾನಲ್ಲ ಅಣ್ಣ ಶುಂಭದಾನವ, ಆತನ ಜತೆಯಾಗಿ ಇದನ್ನು ಹೇಳಿ ಪರಿಹಾರವನ್ನು ಆತನ ಧರಣಿಯರೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವಾಗ. ನಿರತ ಕೊಂಡಾಡುತ್ತಾ ಇರುವರು ಜಗದು, ನಿನ್ನ ನಿರತ ಕೊಂಡಾಡುತ್ತಾ ಇರುವರು ಜಗದು. ಅಣ್ಣ ದೇವ, ಅಣ್ಣ ದೇವ, ಅಣ್ಣ ದೇವ. ಅರಿತಿದನೆಲ್ಲವ ಮೃಗ ಬೇಟೆಗೆ ನೋತದೆ ಅಣ್ಣ ದೇವ. ನಾವು ತೆರಳಿ ತುಹಿನ ಹಿರಿಯಲಿ ಬೇಟೆಯಾಡುತ್ತ ಅಣ್ಣ ದೇವ. ನಾವು ತೆರಳಿ ತುಹಿನ ಹಿರಿಯಲಿ ಬೇಟೆಯಾಡುತ್ತ ಅಣ್ಣ ದೇವ. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು
ನಿಲ್ಲಿಸಿಕೊಂಡಿದ್ದೇವೆ. ಎದ್ದೇಳಿ. ಅಣ್ಣ, ನಿನ್ನ ಆಜ್ಞೆಗಾರಕರಾಗಿ ಹ. ಎಲ್ಲ ಕಡೆಗಳಲ್ಲೂ ಸಂಚರಿಸುತ್ತಾ ನಿನ್ನ ಬಗ್ಗೆ ನೆಗಳ್ತೆಯ ಮಾತುಗಳನ್ನು ಪ್ರಸಕ್ತ ವರ್ತಮಾನ ಹೇಗುಂಟು? ಹೌದು, ದೇವಾನು ದೇವತೆಗಳೆಲ್ಲರೂ ಇದ್ದಾರ. ನಮ್ಮ ಕಣ್ಣಿಗೆ ಗೋಚರಿಸಿದ್ರೆ ಅವರನ್ನು ಸದೆಬಡಿಯುವ ಉದ್ದೇಶದಿಂದ ಕಳುಹಿಸಿಕೊಟ್ಟವನಿದ್ದಾನೆ. ನೀನು ನಿನ್ನ ಆಜ್ಞಾಧಾರಕರಾಗಿ ಹೊರಟವರಿದ್ದೇವೆ. ಎಲ್ಲ ಸಂಚರಿಸಿದೆವು. ಚಂಡಮುಂಡರೇ, ನಮಗೆ ಮೊದಲೆಲ್ಲ ಕರೀತಾ ಇದ್ರು ನಮ್ಮನ್ನು ಭೂಲೋಕದಲ್ಲಿ ಧೂರ್ತ ಶುಂಭ, ಕಳಚಂಡಮುಂಡರು ಅಂತ ಕರೀತಾ ಇದ್ರು. ಅದರಲ್ಲೂ ಹಿಂದಿನಿಂದ ಹೇಳುವವರು ಬೊಬ್ಬೆ ಹೊಡೆದೇ ಹೇಳೋದು ಧೂರ್ತ ಶುಂಭ, ಕಳಚಂಡಮುಂಡರು. ಇದು ಬದಲಾಗಬೇಕಿತ್ತು. ಬದಲಾವಣೆ ಆಗಿದೆಯಾ ಅಂತ ಪ್ರಶ್ನೆ. ದೇವಶುಂಭ ಅಂತ ಕರೆಸಿಕೊಳ್ಬೇಕು. ಕಳಚಂಡಮುಂಡರು ಅಂತ ಹೇಳುವ ಶಬ್ದ ಕಳಿಚಂಡಮುಂಡರು ಅಂತ ಆಗಬೇಕು. ಅಗ್ರಜ, ಇಂತಹ ಬದಲಾವಣೆ ತರದೇ ಇದ್ರೆ ಹಿಂದಿನಿಂದ ಮಾತಾಡುವವರನ್ನು ಬಿಡ್ಲೇಬಾರದು. ಬದಲಾವಣೆ ಆಗಿದೆ ಅಣ್ಣ. ಅಗ್ರಜ, ಹೌದು. ಹೇಗೆ ಗೊತ್ತೇ, ನಾವೆಲ್ಲವರು ಹಿಂದಿನಿಂದ ಹೇಳಿದವರ ಮಾತನ್ನು ಕೇಳಿದವರಲ್ಲ, ಎದೆಯೊಡ್ಡಿ ಮುಂದೆ ಬಂದ್ರೆ ಮಾತಾಡುವವರು. ಹೌದಲ್ಲ? ಆ ಕಾರಣಕ್ಕಾಗಿ ಹಿಂದಿನಿಂದ ಹೇಳುವವರ ಬಗ್ಗೆ ಅದನ್ನು ದೊಡ್ಡ ಸಂಗತಿ ಎಂಬುದಾಗಿ ಭಾವಿಸಿಕೊಂಡವರಲ್ಲ ನಾವು. ಅಪಪ್ರಚಾರ ಮಾಡುವುದರಲ್ಲಿ ಅವರೆಲ್ಲ ನಿಸ್ಸೀಮರೇ. ಹೌದು. ಆದ್ರೆ ಇಷ್ಟೆಲ್ಲ ಇದ್ದು ಧೂರ್ತ ಎನ್ನುವಂತಹ ಕಪ್ಪು ಚುಕ್ಕೆ ನಿನ್ನ ಹೆಗಳ ಮೇಲಿದೆ. ಇನ್ನೂ ಉಂಟು. ಹೌದು, ಅದೌದು. ಆದ್ರೂ ಹಿಂದಿನಿಂದ ಅಲ್ವಾ? ಹಿಂದಿನಿಂದ ಹೇಳಿ. ಹೌದು. ಆದ್ರೆ ನಾವೆಲ್ಲ ಸಂಚರಿಸುತ್ತಾ ಆಯಾಸಗೊಂಡಂತಹ ನಾವು ಬೇಟೆಯನ್ನಾಡಿದೆವು. ಹೌದು, ಹಸಿವೆಗೆ ಬೇಕಾಗಿ, ಹಸಿವೆಯ ತೃಷೆಯನ್ನು ತೀರಿಸುವುದಕ್ಕಾಗಿ. ಆ ಕಾಲಕ್ಕೆ ನಮ್ಮ ರಾಕ್ಷಸ ಸಂಪ್ರದಾಯ ಅದು. ಹೌದು, ಆ ಕಾಲಕ್ಕೆ ನಾವು ತುಹಿನಗಿರಿಯನ್ನು ಏರಿದೆವು. ನಮ್ಮ ವ್ಯಾಪ್ತಿಗೆ ಒಳಪಟ್ಟಂತಹ ಪ್ರದೇಶ ಅದು. ವಿಶ್ರಾಂತಿ ಪಡೆಯಲು. ಹೌದು. ಆ ಸಂದರ್ಭಕ್ಕೆ ದಟ್ಟವಾದಂತಹ ಅರಣ್ಯ ಪ್ರದೇಶದಲ್ಲಿ ಒಂದು ಗಾಯನ, ಕಾಡಿನ ಮಧ್ಯದಲ್ಲಿ. ಹೌದು, ಅದು ಆ ದಟ್ಟ ಕಾಣನದಲ್ಲಿ ಗಾಯನ. ನಾವು ಚರ್ಚೆ ಮಾಡಿದ್ವಿ, ಯಾರು 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 ಎಂದು ಮುಂದೆ ಹಿಡಿತಾ ಹೋದ್ವಿ. ಆ ಗಾಯನವನ್ನು ಹಿಡಿತಾ ಮುಂದೆ ಹೋಗುವಾಗ, ಹೌದಪ್ಪ, ಸಂಶೋಧಕ ಪ್ರವೃತ್ತಿಯುಳ್ಳವರು ನೀವು. ಸಂಶೋಧನೆ ಮಾಡದೆ ಬಿಡ್ತೀರಾ? ಮಾಡಿದೆವು ನಾವು. ನಿನ್ನ ತಮ್ಮಂದಿರಲ್ವ? ಹೌದು ಅಣ್ಣ. ಗಾಯನದ ಜಾಡನ್ನು ಹಿಡಿದು ತುದಿಯನ್ನು ಏರಿದೆವು. ಆದರೆ ಯಾರೆಂದು ನಾವು ಮುಂದೆ 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 ಹುಡುಕುತ್ತಾ ಹೋಗುವಾಗ ಓರ್ವಳು ತರುಣಿ ಕದಂಬವನದಲ್ಲಿ. ಹೌದೇ? ಈ ಸಂದರ್ಭಕ್ಕೆ ನಿನ್ನ ಬಳಿಗೆ ಬರಬೇಕಿದ್ರೂ ಕಾರಣವಿದೆ. ನನ್ನ ಬಳಿಗೆ ಬರಬೇಕಿದ್ರೂ ಕಾರಣ ಉಂಟು. ಎಲ್ಲವನ್ನೂ ಪಡೆದವನಿದ್ದಿ ನೀನು. ಸರಿ, ಹೌದಲ್ಲ? ಹೌದು. ನೀನು ನಿಮ್ಮೆಲ್ಲರ ಸಹಕಾರವೂ ಉಂಟಾದ್ರೆ ಹಾಗಂತ ನೀನು ಪೂರ್ಣ ಅಂತಲ್ಲ. ಈಗ ಅಪೂರ್ಣನೇ. ಸರಿ, ಅಪೂರ್ಣತೆ ಕಾಣ್ತಾ ಉಂಟು. ಹೌದು. ಏನದು? ಪಟ್ಟಮಹಿಷಿ ಇದ್ದಾಳ. ಹೌದು. ಆ ಕಾರಣಕ್ಕಾಗಿ ಮಹಿಷಿ ಅಂತ ಹೇಳಿದ್ರೆ ಎಮ್ಮೆ ಅಂತ ಅಲ್ಲ. ಹೌದಲ್ಲ? ಹೌದು. ತರುಣಿ, ಆಕೆಯನ್ನು ನಿನ್ನ ಜತೆಯಾಗಿ ರಾಣಿ ಅಬ್ಬೆಯಾಗಿ ನೋಡುವಂತಹ ಮನಸ್ಸುಳ್ಳವರಾಗಿದ್ದೇವೆ. ನಿನಗೆ ಮದುವೆಯಾಗುವುದಿದ್ರೆ ಆಕೆಯನ್ನೇ ಮದುವೆಯಾಗಬಹುದು. ಅದು ಕಾಡಿನ ಹುಡುಗಿಯ ನನಗೆ ಅಲ್ಲ, ನಿಮಗೆ ಆಗದೆ ಇದ್ದದ್ದನ್ನೆಲ್ಲ ನನಗೆ ತಂದು ಕಟ್ಟುವ ಆಲೋಚನೆಯ ನಿಮ್ಮದು. ಅಗ್ರಜ, ಕಾಡಿನದ್ದಂತಲ್ಲ, ಕಾಡಿನ ಹುಡುಗಿಗೂ ಚಂದ ಅಂತ ಉಂಟಲ್ಲ. ಕಾಡಿನ ಹುಡುಗಿಯಲ್ಲೂ ಚಂದ ಕಾಣಿದೆ. ಕಾಡಿನ ಹುಡುಗಿಯಲ್ಲೂ ಚಂದ ಕಂಡಿದ್ದೀರಿ ನೀವು. ಹೌದು. ಇಷ್ಟರ ತನಕ ನಿನ್ನಲ್ಲಿ ಇಂಥದ್ದು ಒಂದೂ ಇಲ್ಲ, ಆ ಹುಡುಗಿಯಲ್ಲಿ ಎಲ್ಲವೂ. ಅಲ್ಲ, ನಾನು ಅದರ ಬಗ್ಗೆ ಗಮನ ಹರಿಸಿದವನು ಅಲ್ಲ. ಆದ್ರೆ ನಾವು ನಮ್ಮ ಅತ್ತಿಗೆ ಆಗುವವರು ಹೇಗೆ ಬೇಕು ಎಂಬುದಾಗಿ ಭಾವಿಸಿಕೊಂಡವರಲ್ಲ. ನಾವೇ ಚರ್ಚಿಸಬೇಕಲ್ವೇ? ಹೌದು. ದೇವನಾರಿಯರೆಲ್ಲ ಲೆಕ್ಕಕ್ಕೆ ಇಲ್ಲ. ಇವಳ ಪಾದದ ಬಳಿಯಲ್ಲಿ ಕಟ್ಟಬೇಕು ತಂದು. ಹೌದಾ? ಎಲ್ಲರೂ ಹೊಗಳ್ತಾರಲ್ಲ, ಮನ್ಮಥನ ಹೆಂಡತಿ ಹಾಗೆ ಹೀಗೆ ಎಂಬುದಾಗಿ. ರತಿದೇವಿ ಯಾವ ಲೆಕ್ಕಕ್ಕೂ ಇಲ್ಲ, ಯಾವುದೇ ಲೆಕ್ಕಕ್ಕಿಲ್ಲ. ಈಕೆಯನ್ನು ಒಂದು ನೀನು ವರಿಸಿದೆ ಅಂತ ಅಪ್ರತಿಮ ಸುಂದರಿ ಅಂತ ಹೇಳಬಹುದು. ಅಲ್ಲಿಗೆ ನೀನು ಪೂರ್ಣ ಅಂತ ಆಗ್ತಿ. ಅಲ್ಲ, ಅಪ್ರತಿಮ ಸುಂದರಿ ಅಂತ ಹೇಳ್ತೀರಿ, ಅವಳ ಹಿನ್ನೆಲೆ ಏನಾದರೂ ಗೊತ್ತಿದ್ದು ಇಲ್ಲ. ಹಿನ್ನೆಲೆ ಗೊತ್ತಿಲ್ಲದೆ ಮದುವೆಯಾಗುವುದು ಹೇಗಪ್ಪ? ಹಿನ್ನೆಲೆಯನ್ನೆಲ್ಲ ನೀನೇ ವಿಚಾರಿಸಬೇಕು. ನಾನೇ ವಿಚಾರಿಸುವುದು? ನೀವು ಮಾತಾಡ್ಲೇ ಇಲ್ಲ ಅವಳ ಬಗ್ಗೆ? ಇಲ್ಲ, ಆಕೆ ಆಗಬಹುದು ನಿನಗೆ ಎಂಬ ಕಾರಣಕ್ಕಾಗಿ ಬಂದಿದ್ದೇವೆ. ಅಲ್ಲ, ನಿಮ್ಮ ತರ್ಕಕ್ಕೆ ವಿಶ್ಲೇಷಣೆ ಅಗತ್ಯ ಉಂಟು. ಯಾಕೆ? ಆದಿ ಅಂತ್ಯ ಗೊತ್ತಿಲ್ಲ. ಚಂದ ಇದ್ದಾಳೆ, ಕಾಡಿನಲ್ಲಿದ್ದಾಳೆ ಅಂತ ಹೇಳ್ತಾ ಇದ್ದೀರಿ. ಒಪ್ಪಬೇಕೋ ಬೇಡುವ ಅಂತ ಮನಸ್ಥಿತಿಯಲ್ಲೂ ಉಂಟು. ಯಾಕೆಣ್ಣ? ಯಾಕೆ? ಕಾಡಿನದ್ದೆಲ್ಲ ನಮ್ಗೆ ಆಗುವಂತದ್ದ.
ಕಾಡಿನದ್ದೆಲ್ಲ ನಮ್ಗೆ ಆಗುದಿಲ್ಲ. ನಾವು ಕಾಡಲ್ಲೇ ವಾಸ ಮಾಡುದು. ಅಲ್ಲ. ಆದ್ರೆ ಕಾಡಿನಿಂದ ಇವಾಗ ನಾಡಿಗೆ ಬಂದಿದ್ದೇವೆ, ನಾಡಿನಿಂದ ದೇವಲೋಕಕ್ಕೆ ಸಾಗಿದ್ದೇವೆ. ಈಗ ಮಂತ್ರಿ ಪದವಿಯನ್ನು ಕೊಟ್ಟವ ನೀನು, ಹ, ನಮ್ಮ ಸಾಧನೆಯನ್ನೇ ಗುರುತಿಸಿ. ಹೌದಪ್ಪ. ಹೌದಲ್ಲ? ಹೌದು. ಈ ಸಂದರ್ಭಕ್ಕೆ ಅಲ್ಲ, ನಿನಗ ನಿಮ್ಗೆ ಕೊಟ್ಟ ಕೆಲಸವನ್ನು ಕರ್ತವ್ಯದಲ್ಲಿ ಲೋಪ ಎಸಗಿದ್ದೀರಿ. ಹ. ನಾನು ಕೊಟ್ಟದ್ದೇನು ನಿಮ್ಗೆ? ಹ. ದೇವತೆಗಳು ಎಲ್ಲಿದ್ದಾರೆ, ಹ. ನಮ್ಮನ್ನು ದೂಷಿಸುವವರು ಎಲ್ಲಿದ್ದಾರೆ ಅಂತ ಹ. ಹುಡುಕಿ ಅಂತ ಹೊರಟದ್ದು ನಾನು. ಹೌದು. ಆದ್ರೆ ನೀವು ಮಾಡಿದ್ದೇನು? ಹ. ಹುಡುಗಿಯನ್ನು ಹುಡುಕಿಕೊಂಡು ಹೋದದ್ದ. ದೇವತೆಗಳಲ್ಲಿ ಹುಡುಕುತ್ತಾ ಮುಂದೆ ಹೋಗುವಂತಹ ಸಂದರ್ಭಕ್ಕೆ ಹ, ಈಕೆ ಸಿಕ್ಕಿದ್ದು. ಹ. ಆ ಸಂದರ್ಭಕ್ಕೆ ನಿನಗೆ ಹೋಗುವಾಗ ಸಿಕ್ಕಿದ್ದು. ನೀವು ಅರಸಿದ್ದಲ್ಲ. ಅಲ್ಲ ಅರಸಿದ್ದಲ್ಲ. ಹ. ನಾವು ಅರಸುವುದಿದ್ರೆ ಇದಕ್ಕಿಂತ ಮೊದಲು ಯಾವುದಾದ್ರೂ ಹುಡುಗಿಯರಲ್ಲಿ ನಾವು ಮಾತಾಡಿದ್ದೇವ? ಖಂಡಿತವಾಗಿ ನೀವು ಅಖಂಡ ಬ್ರಹ್ಮಚಾರಿಗಳು, ನಾನು ಒಪ್ಪಿದವ. ಹೌದಲ್ಲ? ನಿನ್ನ ತಮ್ಮಂದಿರು ಹೌದಲ್ಲ? ಹೌದೇ ಹೌದು. ಈ ಸಂದರ್ಭಕ್ಕೆ ತಮ್ಮಂದಿರು ಹೇಳಿದಂತಹ ಮಾತು ನಿನಗೆ ತಿರಸ್ಕೃತ ಅಲ್ವೋ? ಖಂಡಿತವಾಗಿಯೂ ತಿರಸ್ಕೃತವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹ. ನೋಡ್ತೇನೆ ನಾನು. ಹೌದಾ? ಹ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಏನದು? ನೀವು ವಿಶ್ರಾಂತಿಯನ್ನು ಪಡೆಯಿರಿ, ಹ. ನಾನು ನೋಡಿಕೊಳ್ತೇನೆ ಅವಳನ್ನು. ಸರಿ ಅಣ್ಣ. ಎನ್ನುವ ನುಡಿ ಆಲಿಸುತ್ತ ಶುಂಭನು ಮನಸ್ಸಿ ಜನ ಶರಹತಿಗೆ ಸಿಲುಕುತ್ತ ವನ ಜನೇಂದ್ರಿಯ ವರಿಸದಿರುವುದೆನುತ ನಿಶ್ಚಯಿಸಿ ರಣವ ಬಯಸುವಳೇತ ಕಮಮ ಒಲಿತೆಗಿಲ್ಲುಚಿತವು ಸಾಬಲಿ ಮನವ ಒಲಿಸುವೆನುವುದು ನನಗೆ ಬೇಕು ಅಂತಲ್ಲ, ಆದರೆ ವ್ಯಕ್ತವಾದಂತಹ ಒಂದು ಜಾಗ ಖಾಲಿ ಇದೆ ಅಂತ ಅವು ಚಂಡಮುಂಡರು ತೋರಿಸ್ತಾರೆ. ಸಾಲದ್ದಕ್ಕೆ ಸೂಕ್ತವಾದದ್ದನ್ನೊಬ್ಬಳನ್ನು ಅರಸಿ ಬಂದಿದ್ದಾರೆ. ಅವರು ಹೇಳಿದ್ದರಲ್ಲಿ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ನನಗಂತೂ ತಿಳಿದಿಲ್ಲ. ಆದರೆ ನನಗೂ ಏನೋ ಒಂದು ಅಂತರಂಗದಲ್ಲಿ ಮದುವೆಯಾಗಬೇಕು ಎನ್ನುವ ಒಂದು ಕಾಣುತ್ತಾ ಉಂಟು. ಅದಕ್ಕಾಗಿ ಮನಸ್ಸಿ ಜನ ಬಾಣತಾಗಿದೆ ಅಂತ ಅರ್ಥ ಆಗುತ್ತಾ ಉಂಟು. ಏನೇ ಆಗ್ಲಿ ಒಂದು ಪ್ರಯತ್ನ ಮಾಡೋಣ. ಸಾಮದಿಂದ ಒಳಿಸಿ ತರಬೇಕು ಅಂತ ಚಂಡಮುಂಡರಾಡಿದ್ರು. ಸರಿ, ಸಾಮದಿಂದ ಒಳಿಸಬೇಕು ಅಂತಾದ್ರೆ ನಾವು ಹೋಗುವುದಲ್ಲ. ನಮ್ಮಲ್ಲಿ ಏನಿದ್ರು ಮಾತುಗಳು ಬರುವುದೇ ದೌಷ್ಟ್ಯದ್ದು. ಆದ್ದರಿಂದ ನಮ್ಮಲ್ಲೂ ಇದ್ದಾರೆ ಹಿರಿಯರು. ಹಿರಿಯರಾದ ಸುಗ್ರೀವನನ್ನೇ ಕಳುಹಿಸುವುದು. ಜ್ಞಾನವೃದ್ಧನೂ ಹೌದು, ವಯೋವೃದ್ಧನೂ ಹೌದು. ಹಾಗಿರುವಾಗ ಆಕೆಯನ್ನು ಒಡಂಬಡಿಸಿ ಕರೆತರುವ ಪ್ರಯತ್ನಕ್ಕೆ ಸುಗ್ರೀವನನ್ನು ಕಳುಹಿಸಿದೆ. ಬಂದಂತಹ ವಾರ್ತೆ ಏನು? ಸುಗ್ರೀವ ಒಮ್ಮೆ ಸತ್ತಂತೆ, ಒಬ್ಬ ಎದ್ದಂತೆ. ಹೋದದ್ದು ಶುಂಭನ ದೂತನಾಗಿ, ಬಂದದ್ದು ಆಕೆಯ ದಾಸನಾಗಿ. ಇಲ್ಲಿ ವ್ಯತ್ಯಾಸ ಕಾಣುತ್ತಾ ಉಂಟು. ಅದರಲ್ಲೂ ಒಂದು ಹುಚ್ಚುತನದ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಇದು ಸರಿ ಇಲ್ಲ. ಇನ್ನೊಂದು ಸ್ಪಷ್ಟವಾಗಿಯೇ ಹೇಳಿದ್ದಾಳೆ, ಶುಂಭನಾಗಲಿ ಶಂಭುವಾಗಲಿ ಅಂಬುವನೆಸಗೈ ಜಯ ತೋರಿಸದೆ ಮನ ಒಡಂಬಡದು ಅಂತ ಹೇಳ್ತಾ ಇದ್ದಾಳೆ. ಇಷ್ಟು ಹೇಳ್ತಾಳೆ ಅಂತಾದ್ರೆ ಅವಳು ಸಾಮಾನ್ಯ ಹೆಣ್ಣಲ್ಲ, ಅವಳು ವರ ವನಿತೆಯೇ ಇರಬೇಕು. ಆದ್ದರಿಂದ ಯಾರ್ಯಾರನ್ನೂ ಕಳುಹಿಸುವುದಲ್ಲ. ಸೇನಾಧಿಪತ್ಯವನ್ನು ವಹಿಸಿದಂತಹ ಧೂಮ್ರಲೋಚನನಿದ್ದಾನೆ, ಆತನನ್ನೇ ಕಳುಹಿಸಿದೆ. ಬಂದಂತಹ ವಾರ್ತೆ ಧೂಮ್ರಲೋಚನನ್ನು ಬಿಟ್ಟ ಕಣ್ಣುನಿಗಂತ ಸುಟ್ಟು ಭಸ್ಮ ಮಾಡಿದರಂತೆ. ಸರಿ, ಕಷ್ಟ ಬಂದಾಗ ಚಂಡಮುಂಡರು ನಾವಿದ್ದೇವೆ ಅಂತ ಹೇಳಿದರು. ನಮ್ಮನ್ನು ಕರೆಸು. ಚಂಡಮುಂಡರನ್ನು ಕರೆದೆ. ಚಂಡಮುಂಡರನ್ನು ಕರೆಸಿದ್ರೆ ಚಂಡಮುಂಡರನ್ನು ತಲೆ ಚೆಂಡಾಡಿದನಂತೆ. ಹಾಗಿದ್ರೆ ಅವಳು ಅಸಾಮಾನ್ಯಳು ಅಂತ ಒಂದು ರೀತಿಯಲ್ಲಿ ವ್ಯಕ್ತವಾಗುತ್ತಾ ಉಂಟು. ಹಾಗಿದ್ರೆ ಇನ್ನು ಯಾರ್ಯಾರನ್ನೂ ಕಳುಹಿಸುವುದಲ್ಲ. ಅವಳ ಮಾತಿನ ಅಂತರಂಗ ಏನುಂಟೋ ಗೊತ್ತಿಲ್ಲ. ಏನೋ ಸ್ವಲ್ಪ ಸಾಧಕಿ ಇದ್ದಾಳೆ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಚಂಡಮುಂಡರನ್ನು ಸಂಹರಿಸಬೇಕು, ಧೂಮ್ರಲೋಚನನ್ನು ಸಂಹರಿಸಬೇಕು ಅಂತಾದ್ರೆ ಏನೋ ಒಂದು ಸಾಧನೆ ಇದೆ ಅವಳ ಸಾಧನೆಯನ್ನು ಗುರುತಿಸಿ ಮುಂದೆ ಸಾಗಬೇಕು. ಮುಂದೆ ಸಾಗಬೇಕು ಅಂತಾದ್ರೆ ಇನ್ನು ಯಾರ್ಯಾರನ್ನೋ ಕಳುಹಿಸುವುದಲ್ಲ, ನಮ್ಮವರನ್ನು ಬಳಿ ಕೊಡುವ ಉದ್ದೇಶವೂ ನನ್ನಲ್ಲಿಲ್ಲ. ಆದ್ದರಿಂದ ನೇರವಾಗಿ ನಾನೇ ಸಾಗುತ್ತೇನೆ. ರಕ್ತ ಬೀಜಕ್ಕೆ ಮೈ ತಂದು
ಒಡೆಯಿತು. ಗ್ರಹ ತಾರೆಗಳೆಲ್ಲವೂ ಕೂಡ ಕಕ್ಷೆಯನ್ನು ಬಿಟ್ಟು ಚಲಿಸಿದಂಥ ಅನುಭವವು ಗೋಚರಿತವಾಯಿತು. ಶೋಣಿತಾಪುರದ ನಗರದಲ್ಲಿ ಉಲ್ಕಾಪಾತಗಳನ್ನು ಕಂಡೆ. ಯಾಕೆ ಹೀಗಾಯಿತು? ಶುಂಭದಾನವನ ಅಟ್ಟಹಾಸ, ಅದು ಅಸಹಾಯಕತೆಯ ಅಟ್ಟಹಾಸ. ನಾನು ಹೋಗ್ತೇನೆ ಸಮರಕ್ಕೆ, ಆದರೆ ಯಾಕೆ ಹೀಗೆ ಆಗ್ತದೆ? ನಮ್ಮ ವಂಶದಲ್ಲಿ ಯೋಚಿಸಿಕೊಂಡಾಗ ಎಲ್ಲಿಯೋ ನಾವು ತಪ್ಪಿದ್ದೇವೆ ಅನ್ನಿಸ್ತಾ ಇದೆ. ತಾಯಿಯಾದವಳಿಗೆ ಆ ಹಕ್ಕಿದೆ, ಅದನ್ನು ಪೂರ್ಣಗೊಳಿಸುವಲ್ಲಿ ರಾಜಮಾತೆಯರಾದಂಥ ದಿತಿದೇವಿಯೋ ಧನುದೇವಿಯೋ ಈ ಹೊತ್ತಿನಲ್ಲಿ ವಿಫಲರಾಗಿದ್ದಾರೆ ಅನ್ನುವುದು. ಕೇವಲ ಗಂಡನಿಂದ ಮಕ್ಕಳನ್ನು ಪಡೆಯುವುದಷ್ಟೇ ಅವರ ಉದ್ದೇಶವಾಗಿತ್ತು. ಆ ಉದ್ದೇಶದ ಹಿಂದೆ ಏನು ಒಡಗಿದೆ? ದೇವಲೋಕವನ್ನು ಸ್ವಾಧೀನಪಡಿಸಿಕೊಂಡು ರಾಜಮಾತೆಯಾಗಿ ನಾವು ಮೆರೆಯಬೇಕು ಅನ್ನುವ ಉದ್ದೇಶಕ್ಕಾಗಿ ಮಕ್ಕಳನ್ನು ಪಡೆದಿದ್ದಾರೆ ಅನ್ನುವಂಥ ಸತ್ಯವು ಇವತ್ತು ಗೋಚರಿಸ್ತಾ ಇದೆ. ಮಕ್ಕಳಿಂದ ಸ್ವರ್ಗವನ್ನು ಪಡೆಯುತ್ತೇನೆ ನಾನು, ಆದರೆ ಮಕ್ಕಳಿರುವ ಮನೇ ಸ್ವರ್ಗ ಅಂತ ಭಾವಿಸಿಕೊಳ್ಳದೆ ಹೋದದ್ದೇ ಈ ದುರಂತಕ್ಕೆ ಕಾರಣವಾಯಿತು. ಶೋಣಿತಾ ನಗರ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನಿಂದ ನಿರ್ಮಾಣವಾದಂತಹ ಈ ಶೋಣಿತಾ ನಗರ ಅದು ಬಂಗಾರದ ವರ್ಚಸ್ಸಿನಿಂದ ಅದು ಮೆರೆಯುತ್ತಾ ಇತ್ತು. ಆ ಬಳಿಕ ನಿಜವಾಗಿಯೂ ಅದು ಶೋಣಿತಾಪುರವೇ ಆಯಿತು, ರಕ್ತದ ಪುರವಾಗಿ ಹೋಯಿತು. ಶೋಣಿತ ಅನ್ನುವುದಕ್ಕೆ ಬಂಗಾರ ಅನ್ನುವಂಥ ಅರ್ಥವೂ ಹೇಗಿದೆಯೋ ಅದೇ ರೀತಿ ರಕ್ತ ಅನ್ನುವಂಥ ಅರ್ಥವೂ ಇದೆ. ಕಾಲವನ್ನು ಕಾಯ್ತಾ ಇದ್ದವನು ನಾನು. ಶುಂಭನಿಗೆ ನಾನು ಸೋದರಳಿಯ, ಕಲಾದೇವಿಯ ಮಗ. ಅಷ್ಟಮಂತ್ರಿಗಳಲ್ಲಿ ನಾನು ಒಬ್ಬ. ಯಾವಾಗ ಸುಗ್ರೀವ ಬಂದು ಸತ್ಯ ವಿಚಾರವನ್ನು ಮಂಡಿಸಿದನು, ಅದರ ಒಳಗಿರುವಂತಹ ಮರ್ಮವನ್ನು ಅರ್ಥವಿಸಿಕೊಳ್ಳಲಾಗದೆ ಶುಂಭ ಹಿಟ್ಟಂತಹ ದಿಟ್ಟ ಹೆಜ್ಜೆ, ಬಲಪ್ರಯೋಗ, ಎಲ್ಲರಲ್ಲೂ ಕಳೆದುಕೊಂಡಂತ ಶುಂಭ ಏಕಾಂಗಿಯಾಗಿ ಇನ್ನು ನನಗಾರು ಇಲ್ಲ, ನಾನೇ ಹೋಗ್ತೇನೆ, ನಾನು ಅರ್ಧ ಪಥದಲ್ಲಿ ನಿಲ್ಲಿಸಿ ಮಾತನಾಡಿಸ್ತೇನೆ ನೋಡು. ಶೋಣಿತಾಪುರದ ಧರ್ಮಸಿಂಹಾಸನದ ಅಡಿದಾವರೆಗಳಲ್ಲಿ ರಕ್ತಬೀಜನ ಪ್ರಣಾಮಗಳು ಶುಭವಾಗಲಿ. ಒಡಲಿನಲ್ಲಿ ಅಡಗಿರುವಂತಹ ಭಾವನೆಗಳನ್ನು ಮಾತಿನ ಅಲೆಗಳ ಮೂಲಕವಾಗಿ ಸನ್ನಿಧಾನದಲ್ಲಿ ವಿಸ್ತರಿಸುವುದಕ್ಕೆ ಅಪ್ಪಣೆ ದೊರೆಯೇ. ಖಂಡಿತವಾಗಿಯೂ ಧನುಜೇಶ, ಸ್ವಾತಂತ್ರ್ಯ ಎನ್ನುವುದು ಎಲ್ಲ ಧನುಜೇಶ ಕೇಳನ ಮಾತಾ, ಕೇಳನ ಮಾತಾ, ಭ್ರಮೆಯದೆ ಮನದಲ್ಲಿ ವ್ಯರ್ಥ, ಏತಕಿನಿತು ನಿ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ, ಮನಸ್ಸಿನ ಶರಕ್ಕೆ ಸಿಲುಕುತ್ತಾ, ಮನಸ್ಸಿನ ಶರಕ್ಕೆ ಸಿಲುಕುತ್ತಾ ವನಿತೆಯ ಬಯಕೆ ಯಾಕೆ ದೈತ್ಯನಾಥ, ವನಿತೆಯ ಬಯಕೆಯಾತಿ ದೈತ್ಯನಾಥ, ಮನಸ್ಸಿನ ಶರಕ್ಕೆ ಸಿಲುಕುತ್ತ ವನಿತೆಯ ಬಯಕೆಯಾತಿ ದೈತ್ಯನಾಥ, ಧನುಜೇಶ
ರಸ ರಕ್ತಬೀಜ. ಒಬ್ಬ ಅಜ್ಞಾನಿ, ಹ, ಒಬ್ಬ ಅವಿದ್ಯಾವಂತ, ಹ, ಒಬ್ಬ ಮೂರ್ಖ ಹ. ನಿನಗೆ ಒಂದು ತಪ್ಪು ಮಾಡ್ತಾನೆ ಅಂತ ಆದರೆ ಹ, ಆ ತಪ್ಪನ್ನು ಕ್ಷಮಿಸುವುದು. ಹ. ಯಾಕೆ? ಅವ ತಿಳಿಯದೆ ಮಾಡಿದ್ದು. ಅಜ್ಞಾನಿಯಾಗಿದ್ದಾನೆ. ಹೌದು. ಹ. ಅಪರಾಧ ಅಲ್ಲ, ಪ್ರಮಾದ ಎನ್ನುವ ದೃಷ್ಟಿಯಿಂದ ಕ್ಷಮಿಸಲು. ಪ್ರಮಾದ ಅದು ಪ್ರಮಾಣವೇ ಬೇರೆ. ಹ, ಅದು ವಿದ್ಯಾವಂತರಲ್ಲಿಯೂ ನಡೆಯುತ್ತದೆ, ಹ, ಪ್ರಮಾಣ ಮತ್ತು ಪ್ರಮಾದ. ಹ. ಆದರೆ ಇದು ಆಗಲ್ಲ. ಹ್ಮ್, ಆದರೆ ಅವನನ್ನು ಕ್ಷಮಿಸಿ ಬಿಡಬಹುದು, ಬದಿಗೆ ಸರಿಸಬಹುದು. ಹ್ಮ್, ಆದರೆ ನಮ್ಮ ಅರಸನಾದಂಥ ಶುಂಭ, ನೀನು ಹ್ಮ್, ಆ ಸಾಲಿಗೆ ಸೇರಿದವನ. ಹ್ಮ್. ಆ ಗೌರವವಾದರೂ ಉಂಟಲ್ಲ. ಇಷ್ಟು ಸಮಯ ನಾನು ನಿನ್ನಲ್ಲಿ ಇದ್ದದ್ದು ಖಂಡಿತವಾಗಿಯೂ ನಿನ್ನಲ್ಲಿ ಆ ಒಂದು ಗೌರವ ಭಾವನೆ ಉಂಟು ಅಂತಲೇ ನಾನು ತಿಳಿದದ್ದು. ಎಲ್ಲದಕ್ಕಿಂತಲೂ ಈಗ ಮಿಗಿಲಾಗಿ ಕೆಲವೊಮ್ಮೆ ನೀನು ಗೌರವ ನನ್ನ ಕಳೆದು ಹೋಗ್ತದೆ. ಯಾಕೆ ಗೊತ್ತುಂಟ? ಯಾಕೆ? ನಿನಗೆ ಇಡೀ ಸದ್ದು ಹೇಳಿದ್ರೆ ಮತ್ತೆ ನೀನು ಗೌರವ ಇಲ್ಲ ಅಂತ ಹೇಳುವ ಸ್ಥಿತಿಗೆ ಬರಬಾರ್ದು. ಹ, ನಾನು ಯಾಕೆ ಹೇಳ್ತೇನೆ ಅಂತ ಹ, ವಿಸ್ಮೃತಿ ಅಂತ ಒಂದು, ಹ, ಅಂದ್ರೆ ಭ್ರಮೆ. ಹ, ನೋಡುವಂತ ಕನ್ನಡಿ ಹ, ಅದು ಶುಭ್ರವಾಗಿದ್ರೆ ಹ, ಅದರಲ್ಲಿ ಮುಖ ಕಾಣ್ತದೆ. ಹ, ಅದಕ್ಕೆ ಧೂಳು ಹ. ತಾಗಿದಾಗ ಕಾಣುವುದಿಲ್ಲ. ಕಾಣುವುದಿಲ್ಲ. ಹ, ಈ ಮನಸ್ಸು ಅನ್ನುವುದು ಹಾಗೆ ಕನ್ನಡಿ ಅಂತ. ಹ, ಮೊದಲು ನೀನು, ಹ, ನಾನು ಹೇಳುವ ಮೊದಲು ಹ. ನಿನ್ನ ಮನಸ್ಸಿನಲ್ಲಿದ್ದಂಥ ಧೂಳು ಇದೆಯಲ್ಲ, ಹ. ಆ ಭ್ರಮೆ ಇದೆಯಲ್ಲ, ಹ. ಅದನ್ನು ತೊಡೆದು ಹಾಕು. ಹ, ಹಾಗಾದರೆ ಮಾತ್ರ ನಾನು ಹೇಳುವುದು ನಿನಗೆ ಅರ್ಥ ಆಯ್ತು. ಹ. ಒಂದು ಕಾಲ ಇತ್ತು. ಆ ಕಾಲದಲ್ಲಿ ದೈತ್ಯರು ಮೆರೆಯುತ್ತಾ ಇದ್ರು. ಹ್ಮ್. ಆ ಬಳಿಕ ನಮ್ಮವರು ಹೇಳ್ತಾರೆ, ಮೈಷದಾನವನ ವಧೆಯ ಬಳಿಕ ಮತ್ತೆ ಕಾಲಾಂತರದಿ ಶುಂಭದಾನವನು ಅವನಿಯಳು ಮೆರೆದ. ಹಾಗಾದರೆ ದೀರ್ಘವಾದಂತಹ ಮಧ್ಯೆ ಇದೆಯಲ್ಲ, ಸಾವಿರ ಸಾವಿರ ವರ್ಷಗಳ ಕಾಲ ದೈತ್ಯರು ದಾನವ ಬದುಕುವುದಕ್ಕಾಗಿ ಕಷ್ಟ ಆಗಿತ್ತು. ಪಟ್ಟ ಕಷ್ಟ ಏನು ಅಂತ ಶುಂಭದಾನವ ಕಣ್ಣಾರಿ ನೋಡಿ. ಹ, ತಿನ್ನುವುದಕ್ಕೆ ಆಹಾರವಿಲ್ಲ, ಹ, ಉಡುವುದಕ್ಕೆ ಬಟ್ಟೆ ಇಲ್ಲ, ಹ. ವಾಸಿಸುವುದಕ್ಕೆ ಮನೆ ಇಲ್ಲ. ಹೌದು, ಗಿರಿಕಂದರಗಳಲ್ಲಿ ಹೌದು. ವಾಸಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಆ ಹೆಸರು ಬಂದದ್ದೇ ಹಾಗೆ, ರಾತ್ರಿಂಚರರು ಅಂತ. ಹಗಲು ಹೊತ್ತಿನಲ್ಲಿ ನಾವು ತಿರುಗಾಡುವ ಹಾಗೂ ಇರಲಿಲ್ಲ. ಯಾಕೆ ಅದು ಯಾಕೆ ಹಗಲು ತಿರುಗಾಡುವುದಿಲ್ಲ? ಯಾಕೆ ಹಗಲು ಹೊತ್ತು ತಿರುಗಾಡುವ ಪ್ರಮೇಯ ಬಂದಿರ ದೇವತೆಗಳ ಹೆದರಿಕೆ ಇತ್ತು ಯಾರಿಗೆ? ಮಹಿಷಾಸುರನ ನಂತರ. ಅದು ರಾತ್ರಿಂಚರರು ಅಂತ ಹೇಳಿ ಹಾಗೆಲ್ಲ. ಹ್ಮ್, ಹ್ಮ್, ಆದ್ರೆ ಅಲ್ಲಿ ದೋಷ ಏನು ಅಂತ ಹೇಳಿದ್ರೆ, ಸಮರ್ಥನಾದಂಥ ನಾಯಕತ್ವದ ಕೊರತೆ ಇತ್ತು ಅಲ್ಲಿ, ಅಲ್ವೋ? ಆಗವರೆಲ್ಲ ಪ್ರಾರ್ಥಿಸಿಕೊಂಡರಂತೆ, ಕುಲದೇವನಾದಂಥ ಶಂಕರನನ್ನು, ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡು, ನಮಗೊಬ್ಬ ಸಮರ್ಥ ನಾಯಕನನ್ನು ನೀನು ಕೊಡು. ದಾನವರ ಪುಣ್ಯವೋ, ಶೋಣಿಯುತ್ತಾಪುರದ ಸಿಂಹಾಸನದ ಮಹಿಮೆ, ಧನುದೇವಿಯ ಸುವರ್ಣ ಗರ್ಭದಲ್ಲಿ ಶುಂಭದಾನವನ ಜನನವಾಯಿತು. ಬೆಳೆದು ನಿಂತಹ ಶುಂಭ ಅಸ್ಥಿರತೆಗೆ ಒಳಗಾದಂತಹ ದಾನವರು ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ತನ್ನ ಕಮದ್ದ ಬಾಹುವಿನಲ್ಲಿ ಅಪ್ಪಿಕೊಂಡು ಅವರಿಗೆಲ್ಲರಿಗೂ ಕೂಡ ನೀವು ಬದುಕನ್ನು ಕೊಟ್ಟು, ಯಾವಾಗ ಒಬ್ಬನಿಗೆ ನಾವು ಬದುಕನ್ನು ಕೊಡ್ತೇವೆಯೋ ಆ ಬದುಕನ್ನು ಕಸಿದುಕೊಳ್ಳುವಂಥ ಅಧಿಕಾರ ಯಾರಿಗೂ ಇಲ್ಲ. ಈಗ ನಿನ್ನ ಭ್ರಮೆ ಏನು? ಅಲ್ಲಿ ಒಬ್ಬಳು ತರುಣಿ ಇದ್ದಾಳೆ, ತರುಣಿ ಇದ್ದಾಳೆ ಅಂತಲೂ. ಆದರೆ ಆ ತರುಣಿಯ ಪ್ರಾಯವನ್ನು ನಾವು ಅಂದಾಜಿಸಿದಾಗ, ನಿನ್ನ ಪ್ರಾಯವನ್ನು ಹೋಲಿಸಿದಾಗ, ನಿನ್ನ ಪ್ರಾಯ ಈಗ 1,00,000 ಕೋಟಿ ಪ್ರಾಯವನ್ನು ನೀನು ಪಡೆದಿದ್ದೆ. ನಿನ್ನ ಪ್ರಾಯದ ಎದುರು ಅದು ಮಗು ಅಲ್ವೋ? ಅಂತ ಹೆಣ್ಣನ್ನು
ಮಗುವನ್ನಿ ಹ್ಮ್ ನಿನ್ನ ಭಾಷೆಯಲ್ಲಿ ಹೇಳ್ತಿದ್ರು. ಹ್ಮ್ ನೀನು ಹ್ಮ್ ಬಯಸುವುದು ಸರಿ. ಹ್ಮ್ ಯಾಕೆ ಅಂತ ಹೇಳಿದ್ರೆ ಹ್ಮ್ ಅವಳು ಪರವಧು. ಹ್ಮ್ ಪರವಧುವನ್ನು ಯಾರೂ ಕೂಡ ಆಕ್ರಮಿಸಕೂಡದು. ಹ್ಮ್ ಯಾಕೆಂತ ಹೇಳಿದ್ರೆ ಆ ಸ್ತ್ರೀ ಅನ್ನುವುದುಂಟಲ್ಲ, ಹ್ಮ್ ಶಕ್ತಿಗೆ ಪೂರಕವಾದ. ಹ್ಮ್ ಈ ಆ ಸ್ತ್ರೀಗೆ ಗೌರವ ಕೊಟ್ಟೆ ನಾನು ಸುಗ್ರೀವನನ್ನು ಕಳುಹಿಸಿದ್ದು. ನೀತಿಯನ್ನು ಧಿಕ್ಕರಿಸಿದ್ದಾಳೆ ಅವಳು. ಧಿಕ್ಕರಿಸಿದ್ರೆ ನಿನ್ನ ಅಡಿಯಾಳಲ್ಲ ಅವಳು. ಅದನ್ನು ಪ್ರಶ್ನೆ ಮಾಡಬೇಕಾದ್ದು ನಿನ್ನ ಅಡಿಯಾಳಾಗಿದ್ದ ವ್ಯಕ್ತಿಯಲ್ಲಿ. ನನ್ನ ಮಾತನ್ನು ಧಿಕ್ಕರಿಸಿದೆ ನೀನು ಅಂತ. ನಿನ್ನ ಅಡಿಯಾಲ್ನಲ್ಲಿ ಅವಳಿಲ್ಲಲ್ಲ. ಅಡಿಯಾಗಿಲ್ಲ ಅಂತ ಹೇಳಿದ್ರೆ ಕದಂಬವನ ನಮ್ಮ ಅಧೀನದಲ್ಲಿಯೇ ಇದೆ. ಕದಂಬವನ ನಿನ್ನದು ಅಂತಾರೆ. ನಿನ್ನ ಮಾತನ್ನು ಕೇಳಬೇಕು ಅಂತ ಇಲ್ಲಲ್ಲ. ಅವಳೇ ಪ್ರಶ್ನೆ ಮಾಡಿದ್ದಾಳೆ. ಏನು ಏನು ಹೇಳಿದ್ದಾಳೆ ಸುಗ್ರೀವನಲ್ಲಿ? ಸುಗ್ರೀವನಲ್ಲಿ ಏನು ಪಣ ತೊಟ್ಟಿದ್ದಾಳೆ. ಇರಲಿ, ಹಾಗಾದ್ರೆ ಪಣವನ್ನು ನೀನು ಬಯಸಿದ್ದೀಯ? ಸ್ವೀಕರಿಸಿದ್ದೇನೆ ಪಣವನ್ನು. ಏನು ಪಣವನ್ನು ಸ್ವೀಕರಿಸಿಯೇ ಅದೇ ಅಲ್ಲೇ ತಪ್ಪಿದ್ದು ಅಂತ ಹೇಳಿದ್ದ. ಹ್ಮ್ ಈಗ ಪಣವನ್ನು ಸ್ವೀಕರಿಸಿದ್ದೆ ತಪ್ಪಲ್ಲ. ಪರವಧು ಒಂದು ಹೆಣ್ಣಿನ ಬಗ್ಗೆ ಗೌರವ ಏನು ಅಂತ ನಿನಗೆ ಗೊತ್ತುಂಟ? ಗೊತ್ತಿದ್ದೇ ಕಳಿಸಿದಳು. ಏನು ಗೌರವ? ಗೊತ್ತಿಲ್ಲದೆ ಇದ್ರೆ ಅಲ್ಲಿ ನಾನು ಇಲ್ಲಿಯ ತನಕ ನೈಷ್ಠಿಕ ಬ್ರಹ್ಮಚರ್ಯವನ್ನು ಸಾಧಿಸುತ್ತಲೇ ಇರಲಿಲ್ಲ. ನೈಷ್ಠಿಕ ಬ್ರಹ್ಮಚರ್ಯ ಯಾವ ಹೆಣ್ಣನ್ನು ನಾನು ಬಯಸಿಲ್ಲ. ಬ್ರಹ್ಮಚರ್ಯ ಅಂದ್ರೆ ಎಂತದು? ಬ್ರಹ್ಮಚರ್ಯ ಅಂದ್ರೆ ಎಂತ? ಬ್ರಹ್ಮಚರ್ಯ ಅಂದ್ರೆ ಯಾವ ಹೆಣ್ಣನ್ನು ಬಯಸಿದ್ದಿಲ್ಲ ನಾನು. ಬ್ರಹ್ಮಚರ್ಯ ಅನ್ನೋದು ಎಂತಾರೆ ಹೆಣ್ಣನ್ನು ಬಯಸಿದ ಬ್ರಹ್ಮಚರ್ಯ ಅಂತೇಳಿ ಉತ್ತರ ಕೊಡಬೇಡ ನೀನು. ಯಾಕೆಂದ್ರೆ ಬ್ರಹ್ಮಚರ್ಯ ಅನ್ನುವುದು ಮದುವೆಯಾಗದವನಿಗೆ ಹೇಳುವುದಲ್ಲ, ಅದು ರೂಢಿಯ ಮಾತದು. ಯಾಕೆ? ಮದುವೆಯಾಗದ ಗಂಡನ್ನು ಹುಡುಗನನ್ನು ಅವನು ಕುಮಾರನಾಗಿ ಇರ್ತಾನೆ. ಬ್ರಹ್ಮಚಾರಿಣಿ ಅಂದ್ರೆ ಏನು? ಬ್ರಹ್ಮಚಾರಿಣಿ ಅಂತ ಕರೆಯುವುದಿಲ್ಲ ನಾವು ಹೆಣ್ಣನ್ನು ಕೂಡ. ಹಾಗಾದ್ರೆ ಅವಳಿಗೆ ಮದುವೆ ಆಗಲಿಲ್ಲ ಅಂತ ಆದ್ರೆ ಅವಳು ಬ್ರಹ್ಮಚರ್ಯ ವೃಥದಲ್ಲಿದ್ದಾಳೆ ಅಂತಲ್ಲ, ಅವಳು ಕುಮಾರಿಯಾಗಿರ್ತಾಳೆ. ಸರಿ, ಬ್ರಹ್ಮಚರ್ಯ ಅಂದ್ರೆ ಏನು? ನಾನು ಬ್ರಹ್ಮಚರ್ಯಾಗೇ ಇದ್ದೇನೆ. ಏನು ಬ್ರಹ್ಮಚರ್ಯ? ನಾನು ಯಾವ ಹೆಣ್ಣನ್ನು ಇಷ್ಟ ಸಂಬಂಧ ಇಲ್ಲ, ಹೆಣ್ಣಿಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕೆ? ಯಾಕೆಂದ್ರೆ ಬ್ರಹ್ಮಚರ್ಯ ಅಂದ್ರೆ ಅರ್ಥವೇ ಉಂಟು. ಯಾಕೆಂದ್ರೆ ಬ್ರಹ್ಮ ತತ್ವವನ್ನು ಆಚರಿಸುವವನು ಬ್ರಹ್ಮಚಾರಿ. ಬ್ರಹ್ಮ ತತ್ವವನ್ನು ಆಚರಿಸ್ತಾ ಇಲ್ಲ. ಇಲ್ಲಲ್ಲ, ಯಾಕೆ ಇಲ್ಲ? ಅದು ಎಲ್ಲವನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ನೋಡು, ಬ್ರಹ್ಮಚರ್ಯ ಅನ್ನುವುದು ಮದುವೆಯಾಗದವರಿಗೆ ಹೇಳುವುದಲ್ಲ. ಬ್ರಹ್ಮ ತತ್ವವನ್ನು ಆಚರಿಸುವವನು ಬ್ರಹ್ಮಚಾರಿ. ಹೌದಾ? ಈಗ ಬ್ರಹ್ಮಚರ್ಯದ ಮೂಲ ದೇವರು ಯಾರು? ಬ್ರಹ್ಮ ಅಲ್ವೋ? ಬ್ರಹ್ಮ ಶಾರದೇನ ಮದುವೆ ಆಗಲಿಲ್ಲ. ಸರಿ, ಅದಕ್ಕೆ ಹೇಳಿದ್ದು. ಯಾಕೆಂದ್ರೆ ಸ್ತ್ರೀಗೆ ನಾವು ಕೊಡುವಂತ ಗೌರವ ಅದನ್ನು ನೀನು ಕೊಡದೆ ಹೋದ್ದು ತಪ್ಪು ಅಂತ. ಯಾಕೆ? ಸ್ತ್ರೀಗೆ ನಾವು ವಿಶಿಷ್ಟವಾದಂತಹ ಗೌರವವನ್ನು ಕೊಡ್ತಾರೆ. ಶಕ್ತಿ ಅನ್ನುವುದು ಯಾವತ್ತು ಸ್ತ್ರೀಲಿಂಗ, ಪುಲ್ಲಿಂಗ ಅಲ್ಲ. ಸ್ತ್ರೀಯರಿಗೆ ಯಾಕೆ ನಾವು ಗೌರವ ಕೊಡ್ತೇವೆ? ಯಾಕೆಂದ್ರೆ ವಿಶಿಷ್ಟವಾದಂತಹ ಸ್ಥಾನವನ್ನು ಕೊಟ್ಟಾಗಿದೆ ನಮಗೆ. ಯಾವುದೇ ದೇವರಿಗೂ ಅಲ್ಲ ನಿನಿಗೂ ಒಂದು ಹೆಣ್ಣು ಸಾಷ್ಟಾಂಗ ನಮಸ್ಕಾರ ಮಾಡುವಂತ ಹಕ್ಕಿಲ್ಲ ಅವಳಿಗೆ. ಸಾಷ್ಟಾಂಗ ನಮಸ್ಕಾರ ಮಾಡುವುದು ಯಾರು? ಗಂಡುಸರಾದವರು. ಯಾಕೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲ ಅವಳು? ಅವಳು ಹೀಗೆ ಮಾಡಿದ್ರೆ ಸಾಕಾಗ್ತದೆ. ಯಾಕೆಂದ್ರೆ ಅವಳ ಎತ್ತರ ಏನು ಅಂದ್ರೆ ಮತ್ತೊಂದು ಜನ್ಮಕ್ಕೆ ಕಾರಣೀಭೂತವಾದಂತಹ ಗರ್ಭವನ್ನು ಧಾರಣೆ ಮಾಡಿಕೊಂಡಿದ್ದಾಳೆ. ಒಪ್ಪಿದವನೇ ನಾನು. ಆದರೆ ಆ ಗರ್ಭ ಯಾವತ್ತು ಭೂಸ್ಪರ್ಶವಾಗಕೂಡದು. ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ನಿಷೇಧಿಸಲ್ಪಟ್ಟಿದೆ ಅಲ್ಲಿ, ಅಲ್ವೋ? ಆದ ಕಾರಣವೇ ಸ್ತ್ರೀ ಎನ್ನುವುದು ಅದು ಪರವಧು. ಈಗ ಏನಾಗ್ತದೆ, ಇಲ್ಲಿ ಬಲಾತ್ಕಾರವಾಗಿರ್ತದೆ. ಹೆಣ್ಣಿನ ಬಗ್ಗೆ ನೀನು ಏನು ತಿಳ್ಕೊಳ್ಳಿಲ್ಲ, ಅವಳ ಬಗ್ಗೆ ನೀನು ಏನು ತಿಳಿಯದೆ ಮಾತನಾಡ್ತಾ ಇದ್ದ. ಯಾಕೆ ಅಂತೇಳಿ ನೀನೇ ಯೋಚಿಸಿ ನೋಡು. ಈಗ ಸುಗ್ರೀವನು ಬಂದು ನಿನ್ನಲ್ಲಿ ಹೇಳಿದ, ನಾನು ಒಮ್ಮೆ ಸತ್ತು ಬದುಕಿದೆ, ಹೋದಾಗ ದೂತನಾಗಿ ಹೋಗುವಾಗ ನೀನು ಜ್ಞಾನ ವೃದ್ಧನು ವಯೋವೃದ್ಧನು. ಖಂಡಿತ ಹೌದು. ಅಜ್ಞಾನಿ ಎಲ್ಲ ಸುಗ್ರೀವ. ಹೌದೇ ಹೌದು. ಆದ ಕಾರಣ ಅವನು ಹೇಳಿದ ಮಾತು ಸತ್ಯವೇ ಆಗಿರ್ತದೆ. ಅವ ಸುಳ್ಳು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಸತ್ತಿದ್ದಾಳೆ ಅಂತಾದ್ರೆ ಅವಳು ಏನು ಅನ್ನುವಂತ ಒಂದು ಕಲ್ಪನೆಯನ್ನು ನೀನು ಬಿಡಿಸಿಕೊಳ್ಬೇಕು. ಅದು ಕಾಣಬೇಕು ಅಂತ ಇದೆ. ಅದೇ ಕನ್ನಡಿ ಹೇಳಿದಲ್ಲ, ಮನಸ್ಸಿನ ಭ್ರಮೆಯನ್ನು ನೀನು ತೊಳೆದು ಹಾಕಿ ನೀನು ಮುಂದಡಿ ಇಟ್ಟೆ ಅಂತ ಆದರೆ ನೀನು ಯಶಸ್ಸನ್ನು ಕಾಣ್ತದೆ. ಆಗ ನೀನು ಕೇಳಬಹುದು, ನಾನು ಶಕ್ತಿವಂತ, ಪ್ರಾಮಾಣಿಕವಾಗಿ ಹರನನ್ನು ನೀನು ಹೇಳಿದಾಗೆ ಕೇಳ್ತೇನೆ. ಹರಿಯನ್ನು ನೀನು, ಹರಿ ನಿನ್ನನ್ನು ವಿರೋಧಿಸಲಿಕ್ಕೆ ಬರಲಿಲ್ಲ. ಮನ್ಮಥನ ತಂದೆಯನ್ನು ವಿರೋಧಿಸಿದ ನೀನು. ಹರಿ ಎನ್ನುವನು ನಮ್ಮ ವಂಶಕ್ಕೆ ವಿರೋಧಿ. ಅವನು ಮನ್ಮಥನ ತಂದೆಯಾದಂತಹ ನಾರಾಯಣನನ್ನು ನೀನು ವಿರೋಧಿಸಿ
ನೀನು ಗೌರವಿಸುವಂತ ಶಂಕರ ಮದನನನ್ನು ಭಸ್ಮ ಮಾಡ್ತಾನೆ. ಅಂತ ಮದನನ ಬಾಣಕ್ಕೆ ಸಿಲುಕಿದಿ ಅಂತ ಹೇಳಿದ್ರೆ ನೀನು ಎಷ್ಟ ಶಕ್ತಿಹೀನ ವ್ಯಕ್ತಿ ನೀನು. ಇದು ನಿನ್ನ ಆಕ್ಷೇಪ. ಆಕ್ಷೇಪ ಇದ್ದದನ್ನು ಹೇಳುವುದು ಆಕ್ಷೇಪ ಅಂತ ಹೇಳಬೇಡ. ಆಕ್ಷೇಪ ಅಂತ ಹೇಳಿದ್ರೆ ನೀನು ಮಾಡಿದ್ದು ತಪ್ಪನ್ನು ನಾನು ಒಪ್ಪಿಕೊಳ್ಳಾಗ್ತದೆ. ಆಗಲ್ಲ. ಏನು ಅಂತ ಹೇಳಿದ್ರೆ ನೀನು ಯಾರಿಗೂ ಬಗ್ಗದ ವ್ಯಕ್ತಿ, ಯಾರಿಗೂ ಸಿಲುಕದ ವ್ಯಕ್ತಿ, ಯಾರಿಗೂ ನಿಲುಕದ ವ್ಯಕ್ತಿಯಾದಂತ ನೀನು ಒಂದು 5 ಬಾಣಕ್ಕೆ ಅಡಿಯಾಳಾಗಿ ಹೋದಿಯಲ್ಲ ನೀನು. ಇದು ಸರಿ. ಹಾಗಾದರೆ ನೀನು ಪ್ರಶ್ನೆ ಮಾಡಬಹುದು, ಅವಳಲ್ಲಿ ನೀನು ವಿಶಿಷ್ಟತೆ ಕಂಡೆ ಅಂತ. ಅಲ್ಲ, ನೀನು ಅಂಥದ್ದೊಂದು ಕಂಡಿರ್ಬೇಕಲ್ಲ ಅವಳಲ್ಲ. ಕೆಲವೊಂದನ್ನು ನೀನು ನೋಡಿದ್ದಿಲ್ಲ, ಈಗ ನೋಡದೆ ತರ್ಕಿಸಿದ್ದೀನಿ. ಈಗ ಒಂದು ಪುಸ್ತಕ ಓದುವ ವಿದ್ಯಾರ್ಥಿ ಇರ್ತಾನೆ, ಅವನು ಓದಿಯೂ ಕಲಿಯುವುದು, ಕೇಳಿಯೂ ಕಲಿಯುವುದು, ಎರಡು ಒಂದೇ. ಕಲಿಯುವುದು ಹೌದು, ಅವಕಾಶ ಇದೆ. ಹೌದು, ಕಲಿಯುವುದು ಅವನ ಜ್ಞಾನಕ್ಕೆ ಬಿಟ್ಟು. ಹೌದು, ದೇಶ ಸುತ್ತಿದ್ರೂ ಜ್ಞಾನ ಸಿಗುತ್ತದೆ. ಹೌದು. ಈಗ ನಾವು ಯೋಚಿಸೋಣ, ನಾವು ಎಲ್ಲಿ ತಪ್ಪಿದ್ದೇವೆ ಅನ್ನೋದು ಯೋಚಿಸಬೇಕು. ನಾವು ಬ್ರಾಹ್ಮಣರು ಅಲ್ಲ, ಹೌದಲ್ಲ, ಬ್ರಾಹ್ಮಣ ವಂಶಜರು ಅಂತ ಹೇಳುದೆ. ಅದು ಕಶ್ಯಪ ಬ್ರಾಹ್ಮಣ ಮಕ್ಕಳಾದದ್ದರಿಂದ ಸರಿ, ಅಂದಾಜು ಅಲ್ಲ, ಹೌದು, ಒಪ್ಪಿದೆ. ಗೊತ್ತಾಯ್ತಾ? ಹೇಳ್ತಾರೆ ಅಂತ ಹೇಳಿದ್ರೆ ಸಂಶಯ ಉಂಟು ಅಂತ ಆಯ್ತು. ಸರಿ, ಇಲ್ಲ, ಕಶ್ಯಪನ ಮಗ ನೀವು. ಹೌದು ಹೌದು, ಕಶ್ಯಪನ ಮಗನಾದಂತ ನೀವು ಬ್ರಾಹ್ಮಣರಾಗಿ ಉಳಿದಿದ್ದೀರಾ? ಇಲ್ಲ. ಯಾಕೆ? ನಮಗೆ ಒಗ್ಗಳೇ ಇಲ್ಲ. ಒಗ್ಗುವುದು ವಿಷಯ ಇಲ್ಲ. ತಂದೆ ಸಂಸ್ಕಾರ ಮಕ್ಕಳಿಗೆ ಯಾಕೆ ಬರಲಿಲ್ಲ? ತಂದೆ ಆ ಸಂಸ್ಕಾರವನ್ನು ಕೊಡ್ಲಿಲ್ಲ ಅಂತ ಆ ಬ್ರಹ್ಮತ್ವವನ್ನು ಕಾಪಾಡಿಕೊಂಡು ನೀವು ಬರ್ತಿದ್ರೆ ಇವತ್ತು ಈ ಸ್ಥಿತಿಯನ್ನು ತಲುಪ್ತಿರ್ಲಿಲ್ಲ. ಜಂತುವಾಗಿ ಹುಟ್ಟಿದಂತ ನೀವು ದ್ವಿಜರಾಗಿ ಪರಿವರ್ತನೆ ಹೊಂದಿರಿ, ಸರಿ, ಅಲ್ಲಿಗೆ ನಿಂತಿದೆ. ಆದರೆ ನಿಮ್ಮ ದ್ವಿಜತನವನ್ನು ಕೂಡ ನೀವು ಹಾಳು ಮಾಡಿಕೊಂಡ್ರಿ. ಯಾಕೆ ಅಂತೇಳಿ ನಾನು ಸ್ಪಷ್ಟ ಹೇಳ್ತೇನೆ. ಯಜ್ಞೋಪವತ ಹಾಕಿಕೊಂಡು ಹೆಂಡ ಮಾಂಸ ಕುಡಿಯುವುದು ಸರಿಯೋ? ಸರಿ ಅಲ್ವೋ? ಹಾಗಾದ್ರೆ ಯಜ್ಞೋಪವತಕ ಮಾಡಿದಂತ ವಿರೋಧ ಅಲ್ವೋ? ಅಪಚಾರ. ಅಷ್ಟು ಅಪಚಾರ ಮಾಡಿದ ಮೇಲೆ ದಾನವರಿಗೆ ಉಳಿಗಾಲ ಉಂಟು. ಅಲ್ಲ, ಉಳಿಗಾಲ ಇಲ್ಲದೆ ಇಷ್ಟು ಎತ್ತರಕ್ಕೆ ಏರಿದ್ದೇನೆ. ಇದಕ್ಕಿಂತ ಮೊದಲು ಎತ್ತರಕ್ಕೆ ಹೇಳಿದವರು ತುಂಬಾ ಜನ ಇದ್ದಾರೆ. ಏನಾಗಿದ್ದಾರೆ ಅವರೆಲ್ಲ? ಮಾರ್ಗದರ್ಶನ ನಮಗೆ ಅಂತ. ಸಾಯ್ಲಿಕ್ಕಲ್ಲ, ಮತ್ತೆ ಆ ಎತ್ತರವನ್ನು ಎತ್ತರದಲ್ಲಿ ನಿಲ್ಲುವುದಕ್ಕಾಗಿದೆ ಅವರಿಗೆ. ಯಾಕೆ? ಮೈಸನೆನ್ನುವಂತ ದಾನವ ಅಟ್ಟಹಾಸವನ್ನು ಮೆರೆದ, ವರವನ್ನು ಪಡೆದ. ಯಾವ ವರ ಪಡೆದ? ಅಯೋನಿಜೆಯಿಂದ ಮರಣ ಬರ್ತದೆ ಎನ್ನುವುದು ಸ್ಪಷ್ಟವಾಗಿದೆ ಬ್ರಹ್ಮದೇವನಿಂದ. ಸರಿ, ಆದರೆ ಶಾಶ್ವತವಾಗಿ ಸ್ವರ್ಗಲೋಕವನಿಗೆ ಪ್ರಾಪ್ತಿಯಾಯಿತು? ಇಲ್ಲ. ಹಾಗಾದ್ರೆ ಯಾವುದೋ ಒಂದು ವರದ ಪ್ರಕಾರವಾಗಿ ಅಯೋನಿಜೆ ಅನ್ನುವಂತ ಒಂದು ಶಕ್ತಿ ಸೃಷ್ಟಿಯಾಗಿ ಮಹಿಷನ ವಧೆ ಆಗಿದ್ದು ಸತ್ಯ ತಾನೆ? ಸತ್ಯ ತಾನೆ? ಹಾಗಾದರೆ ನಾವು ವರವನ್ನು ಪಡೆಯುವುದು ಯಾಕೆ? ಸಾಧಿಸುವುದಕ್ಕಾಗಿ ಅಲ್ಲ, ಸಾಯುವುದಕ್ಕೆ ಒಂದು ವೇದಿಕೆ ನಿರ್ಮಾಣ ಮಾಡುವುದು. ಇದು ನಿನ್ನ ತರ್ಕ. ತರ್ಕಲ್ಲ. ಈಗ ನನ್ನ ಸಂಕಲ್ಪ ಏನು ಗೊತ್ತಾ? ವರಬಸುವುದಕ್ಕಾಗಿಯೇ ಸರಸಿಜೋದ್ಭವನನ್ನು ಮೆಚ್ಚಿಸಿದ್ದು. ಹಾಗಾದ್ರೆ ಸರಸಿಜೋದ್ಭವನ ಆಳು ನೀನಾದ್ಯ, ನಿನ್ನ ಸ್ವಂತ ಶಕ್ತಿ ಏನುಂಟು? ಇಲ್ಲ, ನನಗೆ ಕುಲದೇವರು, ನಾನು ಒಪ್ಪಿಕೊಂಡಿದ್ದೇನೆ ಅವರು ದೇವರು ಅಂತ. ಕುಲದೇವರು ಎಲ್ಲರಿಗೂ ಉಂಟು, ಆದರೆ ನಿನ್ನ ಶಕ್ತಿ ಏನು? ನಿನ್ನಲ್ಲಿ ಶಕ್ತಿ ಇದ್ರೆ ನೀನು ಶಕ್ತಿವಂತನೇ ಆಗ್ತಿ ಹೊರತು ಶಕ್ತಿ ನೀನಾಗುವುದಿಲ್ಲ. ಇಲ್ಲ, ಕುಲದೇವರನ್ನು ಪ್ರಾರ್ಥಿಸಲೇಬೇಕಾಗಿ. ಹಾಗಾದ್ರೆ ನೀನು ಇನ್ನೊಬ್ಬರ ಅಡಿಯಾಳಾಗಿದ್ದು. ಬ್ರಹ್ಮದೇವನ ವರದ ಕವಚ ನಿನಗೆ ಉಂಟು, ಖಂಡಿತ ಒಪ್ಪಿದ್ದೇನೆ. ಶಿವನ ಅನುಗ್ರಹ ಉಂಟು. ಹಾಗಾದ್ರೆ ಆ ಕವಚದ ಒಳಗೆ ನೀನು ತಿರುಗ್ತಾ ಇದ್ದೀಯಂತ. ಹೌದು, ನೀನು ವರವನ್ನು ಪಡೆದಿದ್ದಿ. ಏನು ವರವನ್ನು ಪಡೆದಿದ್ದಿ? ಮರಣ ಬರದ ಅಲ್ಲ, ನಿನಗೆ ಮರ್ತೋಗಿಲ್ಲ. ಅಯೋನಿಜೆಯಿಂದ ಮರಣ ಬರ. ಅಯೋನಿಜೆ ಅಲ್ಲ, ತ್ರಿಮೂರ್ತಿಗಳಿಗಂತ ಮರಣ ಬರಬಾರದು. ತ್ರಿಮೂರ್ತಿಗಳನ್ನು ಸೋಲಿಸುವ 14 ಲೋಕವನ್ನು ನೀನು ಗೆಲ್ಲು. ನಿನ್ನ ಮರಣದ ಅವಧಿ ಯಾವಾಗ? ಅದನ್ನು ಕೇಳ್ತಾ ಇದ್ದೀನಿ. ಅಲ್ಲ, ಈಗ ಮಹಿಷ ಸತ್ತಲ್ಲ ಅಯೋನಿಜೆ, ಪ್ರಕೃತಿ ಅದಕ್ಕೆ ವೇದಿಕೆ ನಿರ್ಮಾಣ ಮಾಡಿಕೊಡ್ತದೆ. ಅವನಿಗೆ ಮರಣ ಬರ್ತಿದೆ ಅಯೋನಿಜೆಯಿಂದ, ಅದನ್ನು ಒಪ್ಪಿಕೊಂಡಿದ್ದಾನೆ. ಹಾಗಾದ್ರೆ ನನ್ನ ಮರಣ ಹಾಗೆ ಬರಲಿ ಅಂತ ಒಪ್ಪಿಕೊಂಡಾಗ ಆಯ್ತಲ್ವ? ಅದೇ ರೀತಿ ನೀನು ಕೂಡ ನಿನ್ನ ಮರಣವನ್ನು ನೀವು ಹೇಗೆ ತಿಳ್ಕೊಂಡಿದ್ದಿ? ಕೆಲವರಿಗುಂಟು ನನ್ನ ಮರಣ ಹೇಗೆ ಬರ್ತದೆ, ಹೀಗೆ ಬರ್ತದೆ. ಅದನ್ನು ಮಾತ್ರ ನೀವು ಹೊರಬರ್ದದ್ದು. ಶಾಶ್ವತವಾದಂತಹ ಒಂದು ಬದುಕಿನ ಬಗ್ಗೆ ನೀವು ತಿಳ್ಕೊಳ್ಳಿಲ್ಲ. ಯಾಕೆ? ಈ ಭೂಮಿಯಲ್ಲಿ ಹುಟ್ಟಿದವರಿಗೆ ಶಾಶ್ವತವಾದಂತಹ ಬದುಕಿಲ್ಲ. ಜಾತಸ್ಯ ಮರಣಂ ಧ್ರುವಂ ಇದ್ದದ್ದೇ. ಆದರೆ ಇಷ್ಟೆಲ್ಲ ನಾವು ತಿಳ್ಕೊಂಡ ಬಳಿಕ ಕತ್ತಲಿನಲ್ಲಿ ಹುಟ್ಟಿದಂತಹ ನಾವು ಮತ್ತೆ ಕತ್ತಲಿಗೆ ಹೋಗುವುದಲ್ಲ, ಕತ್ತಲಿಂದ ಬೆಳಕಿನ ಕಡೆಗೆ ಬರಬೇಕು, ಮತ್ತೆ ಬೆಳಕಿನಿಂದ ಬೆಳಕಿನ ಕಡೆಗೆ ಹೋಗಬೇಕು.
ಇದು ಈ ಭೂಮಿಯಲ್ಲಿ ಹುಟ್ಟಿದವನು ಸಾಧಿಸಬೇಕಾದ್ದು ಅದನ್ನು. ನೀನು ಬ್ರಹ್ಮದೇವನಿಂದ ಏನು ವರವನ್ನು ಪಡೆದೆ? ಕೋಶದಿಂದ ಹುಟ್ಟಿದ ಶಕ್ತಿಯಿಂದ ನನಗೆ ಮರಣ ಬರಲಿ. ಹೌದು, ಅಂಥದ್ದೊಂದು ಸಂಭವಿಸಲಿಕ್ಕಿಲ್ಲ ಎನ್ನುವ ಭರವಸೆ. ಕೌಶಿಕಿ ಅಂದ್ರೆ ಅದು ಅಲ್ಲ, ಅದು ಇರಲಿ. ಅಲ್ಲ, ಇರ್ಲಿ. ಯಾವುದನ್ನು ಇರ್ಲಿಕ್ಕೆ ಬಿಡುವುದು ಬೇಡ, ತಗೊಳ್ಳುವ ನಾವು. ಕೌಶಿಕಿ ಅನ್ನುವಂತ ಹೆಸರಿಗೆ ಬಂತು. ಎರಡು ರೀತಿಯ ಮಾತ್ರದಿಂದಲೇ ಹುಟ್ಟಿದ್ರಿಂದಲೇ ಕೌಶಿಕಿ ನೀನು ಆ ರೀತಿ ಪಡೆಯುವುದಕ್ಕೆ ಸಿದ್ಧನಾಗಿದ್ದೀಯ ಅಂತ ಆದ್ರೆ ಅದನ್ನು ತಡಿಬೇಕಾದ್ದು ನಾನು, ಹೌದು ಅಲ್ವೋ? ಹಾಗಾದ್ರೆ ಅದಕ್ಕೆ ಕೇಳಿದ್ದು ಅವಳು ತರುಣಿಯಲ್ಲ ಅಂತ. ತರುಣಿ ಎಲ್ಲವನಾದಿ ಮಾಯೆ ಸಾಧಿಸಿದ್ದೇವೆ. ಅದಕ್ಕಿಂತ ಹೆಚ್ಚು ಇದಕ್ಕಿಂತ ಮೊದಲು ಸಾಧಿಸಿ ಕೀರ್ತಿಯನ್ನು ಗಳಿಸಿಕೊಂಡವರು ಬಹಳಷ್ಟು ಮಂದಿ ಇದ್ದಾರೆ. ಹಾಗಾದರೆ ಅವಳು ಯಾರು ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತದೆ. ಖಂಡಿತ. ನಿನಗೆ ಮಾತ್ರ, ನನಗಲ್ಲ. ಯುಗದ ಆದಿಯಲ್ಲಿ, ಕೃತಯುಗದ ಮೊದಲು, ಪ್ರಳಯವಾದಂತಹ ಸಂದರ್ಭದಲ್ಲಿ ಪ್ರಪಂಚ ಮುಗಿದು ಹೋಯಿತು ಅಂತಲೇ ಭಾವಿಸಿದವರು ಸಪ್ತಋಷಿಗಳು ನಾವೆಯನ್ನು ಹೇರಿ ಹೋದಂತಹ ಸಂದರ್ಭದಲ್ಲಿ ಅವರ ಒಳಗೆ ಒಂದು ಜಿಜ್ಞಾಸೆ ಹುಟ್ಟಿತು. ಈ ಪ್ರಪಂಚದ ಸೃಷ್ಟಿ ಯಾರಿಂದ? ಅಲ್ಲ, ಮುಂದೆ ಸೃಷ್ಟಿಯಾಗಬಹುದೇ? ಆಗ ಎಲ್ಲರೂ ಕೂಡ ಯಾರು ಯಾರು ಯಾ 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 ಅನ್ನುವಂಥ ಧ್ವನಿಯೇ ಮಾತ್ರ ಬಂತಂತೆ. ಆ ಹೊತ್ತಿನಲ್ಲಿ ಅದಕ್ಕೆ ಉತ್ತರವಾಗಿ ಗಗನ ಮಾರ್ಗದಲ್ಲಿ ಒಂದು ಧ್ವನಿಯು ಇಳಿಯಲ್ಪಟ್ಟಿದೆ. ಮಾ 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 ಮಾ. ಆಗ ಅವರು, ಹಾಗಾದರೆ ಮುಂದಿನ ಸೃಷ್ಟಿಯನ್ನು ಮಾಯೆ ಮಾಡುವವಳಿದ್ದಾಳೆ. ಹಾಗೆ ಚಂಡಮುಂಡರು ಹೇಳಿದಂಥ ಮಾತು ಅಲ್ವೋ? ದೇವತೆಗಳನ್ನು ಹುಡುಕಿಸುವುದಕ್ಕೋಸ್ಕರವಾಗಿ ನೀನು ಚಂಡಮುಂಡರನ್ನು ಕಳುಹಿಸಿದ್ದಿ. ದೇವತೆಗಳು ಕದಂಬವನಕ್ಕೆ ಬಂದಿದ್ದಾರೆ ಅನ್ನುವ ಸ್ಪಷ್ಟನೆ ನಿನಗುಂಟು. ಯಾಕೆ ನೀನು ಕಳಿಸಿದ್ದೆ ಅಲ್ಲಿಗೆ ಕದಂಬವನ. ಅಂಥ ಕದಂಬವನ ತುಹಿನಾದ್ರಿ ಪರ್ವತದ ತಪ್ಪಲು ಯೋಚಿಸು. ಮಹಿಷನ ವಧೆಯೂ ಕೂಡ ಆಗುವಂತಹ ಸಂದರ್ಭದಲ್ಲಿ ತುಹಿನಾದ್ರಿ ಪರ್ವತದ ತಪ್ಪಲಲ್ಲೇ ಆ ಅಯೋನಿಜೆ ಬಂದದ್ದು. ತುಹಿನಾದ್ರಿ ಪರ್ವತ ಅಂದರೆ ಹಿಮ ಪರ್ವತಕ್ಕೆ ಹೇಳುದು ತುಹಿನಾದ್ರಿ ಪರ್ವತ ಅಂತ. ತುಹಿನ ಅಂದರೆ ಹಿಮ ಅಂತ. ಈಗಲೂ ಕೂಡ ಅಲ್ಲಿ ಒಂದು ಹೆಣ್ಣು ಗೋಚರಿಸಿದ್ದಾಳೆ. ಅದನ್ನು
ನೀನು ಕೇಳಿದಾಗ ಯೋಚಿಸಬೇಕು. ಗಂಡದೆಯ ಗುಂಡಿಗೆ ಇರುವ ದಾನವರು ಯಾರೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಅದರ ಒಳಗೆ ಹೋಗುವಾಗ. ಹೌದಾ? ಅಂತ ಒಂದು ಕ್ಷೇತ್ರದಲ್ಲಿ ಯಾರೂ ಕಳುಹಿಸದೆ ಅಲ್ವಾ ಒಬ್ಬಳು ಹೆಣ್ಣು ಪ್ರತ್ಯಕ್ಷವಾಗಿದ್ದಾಳೆ ಅಂತ ಆದರೆ ಅವಳು ಹೆಣ್ಣು ಅಂತ ಯೋಚಿಸಬೇಕು. ಹಾಗಾದರೆ ಅವಳು ಮಾಡಿದ್ದೇನು ಹೇಳಿ? ತುಯಿನಾದ್ರಿ ಪರ್ವತ ತಪ್ಪಲು ಪ್ರದೇಶ ಕದಂಬಾವನದಲ್ಲಿ ಷೋಡಸಪ್ರಾಯದ ಹೆಣ್ಣು ಕೋಟಿ ಸೂರ್ಯ ಪ್ರಭೆಯಿಂದ ಅವಳು ಅಲ್ಲಿ ಬೆಳಗ್ತಾ ಇದ್ದಾಳಂತಾದರೆ ಅವಳು ಹೆಣ್ಣು. ಕ್ಷಣ ಕಾಲ ನಾವು ಯೋಚಿಸ ಆಗ ಅವಳು ಹೆಣ್ಣಲ್ಲ, ನಮ್ಮ ಕಣ್ಣಿಗೆ ಮಾತ್ರ ಹೆಣ್ಣಾಗಿ ಕಾಣ್ತಾಳೆ. ಹಾಗಾದರೆ ಯಾಕೆ ಬಂದಿರಬಹುದು? ದೇವತೆಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ನನ್ನ ಆಕ್ಷೇಪ ಇಲ್ಲ. ದಾಯಾದಿ ಮತ್ಸರದ ವಿಷಯ ಇವತ್ತು ನಿನ್ನೆ ಅಲ್ಲ, ಇದಿನ್ನು 3 ಜನ್ಮ ಕರೆದು ಕೂಡ ಇದು ಮುಗಿಯಲಿಕ್ಕಿಲ್ಲ, ಇದಕ್ಕೊಂದು ಇತ್ಯರ್ಥವೂ ಆಗಲಿಕ್ಕಿಲ್ಲ. ಆದರೆ ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸುವುದಕ್ಕೆ ಏನು ಧರ್ಮ? ಧರ್ಮದ ಸೂಕ್ಷ್ಮ ಏನು? ಧರ್ಮದ ಸೂಕ್ಷ್ಮ ಇಷ್ಟೇ, ಬಿಡಿಸಿ ಹೇಳಬೇಕು ಅಂತ ಇಲ್ಲ. ತುಂಬ ದಾನವ ಧರ್ಮ, ಮಾನವ ಧರ್ಮ, ದೇವಧರ್ಮ. ಅದರಲ್ಲಿ ಧರ್ಮ ಅನ್ನುವಂಥ ಪದವನ್ನು ವಿಂಗಡಿಸಿದೆ. 3 ಧರ್ಮದಲ್ಲಿ ಬರುವಂಥ ಶಬ್ದದ ಅರ್ಥಗಳು ಒಂದೇ. ನಿನಗೆ ಯಾರು ನೋವುಂಟು ಮಾಡ್ತಾರೋ ಅದನ್ನು ನೀನು ಇನ್ನೊಬ್ಬನಿಗೆ ಮಾಡಬೇಡ. ನಾವು ಆಚರಿಸಿಕೊಂಡು ಬರಲಿಲ್ಲ ಅನ್ನುವ ವಿಷಯ ಬೇರೆ. ಅಂಥ ಧರ್ಮವನ್ನು ಪ್ರತಿಪಾದಿಸುವುದಕ್ಕೋಸ್ಕರವಾಗಿ, ದೇವತೆಗಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ನಮ್ಮೆಲ್ಲರನ್ನೂ ಕೂಡ ಒಂದು ಕ್ಷೇತ್ರಕ್ಕೆ ಕರೆಸಿಕೊಂಡು ಸಂಹಾರ ಮಾಡುವುದಕ್ಕೆ ಬಂದಂಥ ಸರ್ವೇಶ್ವರ. ಅದನ್ನೇ ಹೇಳಿದ್ದು ಸುಗ್ರೀವ ಹೇಳಿವ. ಒಂದೊಂದು ರೂಪದಲ್ಲಿ ಕಾಣ್ತಾಳೆ, ಒಂದೊಂದು ರೂಪದಲ್ಲಿ ಕಾಣ್ತಾಳೆ. ಅವಳು ಹೊಗಳಿದ ವಾಕ್ಯವೇ ಅಲ್ಲಿ ಉಂಟು. ಮಹೇಶ್ವರಿ ವೃಷಾರೂಢೆ ಪಂಚವಕ್ತ್ರ ತ್ರಿಲೋಚನಿ ಶ್ವೇತವರ್ಣ ದಶಭುಜೆ ಚಂದ್ರಲೇಖ ವಿಭೂಷಣಿ ಖಡ್ಗಂ ವಜ್ರಂ ತ್ರಿಶೂಲಂ ಛಾಭಯವರಂ ಪಾಸಾಗಂಟ ತಥಾನಾಗಂ ಅಂಕುಶಂ ಬಿಭ್ರತಿ. ಅದು ಬುದ್ಧಿ ಭ್ರಮಣೆ ಆದ್ರೆ ಏನೇನು ಕಾಣ್ತದೆ. ಅಲ್ಲ, ದೇವಶ್ಲೋಕ ಜೀರ್ಣ ಆಗದಿದ್ದರೆ ಬುದ್ಧಿ ನಿಗುಂಟು ಅಂತೇಳಿ ಹೇಳಲಿಕ್ಕಾಗ್ತದೆ. ಯಾಕಂದ್ರೆ ತಂದೆಯ ಮಾತನ್ನು ಕೇಳದವರು ಯಾವತ್ತೂ ಕೂಡ ಜೀವನದಲ್ಲಿ ಉದ್ಧಾರ ಆಗುವುದಿಲ್ಲ. ಉದ್ಧಾರ ಆಗಿದ್ದೇವೆ ನಾವು, ನಮಗೆ ಬೇಕಾಗುವಷ್ಟು ಆಗಿದ್ದೇವೆ. ಮೂಲ ಸಂತಾನದಿಂದ ಹಿಡಿದು ಇವತ್ತಿನವರೆಗೂ ಸುಂಬನ ಅಧಿಕಾರ ಇರುವಲ್ಲಿವರೆಗೆ ನೀವು ಒಬ್ಬನ ಆದರ್ಶವನ್ನು ಪಾಲಿಸಿಕೊಂಡು ಬಂದಿದ್ದಾದ್ರೆ ಇವತ್ತು ದಾನವಂಶಕ್ಕೆ ಈ ಕೆಟ್ಟ ಹೆಸರು ಬರ್ತಿರ್ಲಿಲ್ಲ. ಅವನೇ ಪರಮ ಭಾಗವತೋತ್ತಮನಾದಂಥ ಪ್ರಹ್ಲಾದ. ಯಾಕೆ? ಧರ್ಮಸಮ್ಮತವಾಗಿ ಭೂಮಿಗೆ ಒಂದು ನಿಯಮ ಅಂತ ಇದೆ, ಗ್ರಹ ತಾರೆಗಳಿಗೆ ಒಂದು ನಿಯಮ ಇದೆ. ಯಾವಾಗ ನಾವು ಅದನ್ನು ಅಡ್ಡಿಪಡಿಸ್ತೇವೆಯೋ, ನೀನು ಧರ್ಮಾತ್ಮ ಅಂತ ಒಪ್ಪುತ್ತೀಯಲ್ಲ ಅವನನ್ನು. ಯಾರನ್ನು? ಪ್ರಹ್ಲಾದನನ್ನು ಶೀಲಾಪಹರಣ ಯಾಕೆ ಮಾಡಿದ್ರು? ಹಾಗಿದ್ರೆ ದೇವತೆಗಳು ಮಾಡಿದ್ದು ಮೋಸ ತಾನೆ. ಕೇಳು ಕೇಳು ಕೇಳು. ಪ್ರಹ್ಲಾದ ಹಾಗೆ ಮಾಡಲಿಲ್ಲ ಅಂತ ಆದ್ರೆ ಅವನಿಗೆ ನಾರದನ ಸಂಪರ್ಕ ಆಗ್ತಿರ್ಲಿಲ್ಲ. ಅವನು ಹರಿನಾಮ ಸ್ಮರಣೆಯ ಕೋಟೆ ಒಳಗೆ ಬೆಳೆಯಬೇಕು ಆ ಗರ್ಭ ಅನ್ನುವುದಕ್ಕಾಗಿ ವಿಧಿ ಇಂಥ ಪರಮ ಭಾಗವತೋತ್ತಮನನ್ನು ಪ್ರಪಂಚಕ್ಕೆ ಕೊಡುವ ಉದ್ದೇಶದಿಂದ ಇಂಥ ಒಂದು ಸಂಕಲ್ಪವನ್ನು ಸಿದ್ಧಪಡಿಸಿ. ಆದರೆ ಪ್ರಹ್ಲಾದ ಕೊನೆಯವರೆಗೂ ಕೂಡ ಯಾವ ಮಹಿಷ ಆಚರಿಸಿಕೊಂಡು ಬಂದಂತ ನೀತಿ ಇದೆ, ಆ ಬಳಿಕ ಶುಂಭ ಯಾವ ನೀತಿಯನ್ನು ಆಚರಿಸಿಕೊಂಡು ಬಂದ ಅದನ್ನು ಆಚರಿಸಲಿಲ್ಲ. ಖಂಡಿತವಾಗಿ ಆಚರಿಸಲಿಲ್ಲ. ಅದನ್ನು ನಿನಗೆ ಆಚರಿಸಲಿಲ್ಲ. ಆದ್ರೂ ಅವನು ಉಳಿದಿದ್ದಾನಂತ ಪ್ರಶ್ನೆ ಬಂದದ್ದು. ನೋಡು, ಸಾವಿನಲ್ಲಿ 2 ಇದೆ. ಒಂದು ಸಾವು ತಾನಾಗೆ ಬರು, ಹೌದಾ? ಮತ್ತೊಂದು ಸಾವನ್ನು ಮೈ ಮೇಲೆ ಹಾಕಿಕೊಳ್ಳು. ಆದರೆ ಅವನಿಗೆ ಸಾವು ತಾನಾಗಿ ಬಂದ. ಆದರೆ ಈ ಭೂಮಿಯಲ್ಲಿ ಯಾರೂ ಕೂಡ ಬದುಕುವುದಿಲ್ಲ ಅನ್ನುವುದು ಸತ್ಯ. ಆದರೆ ಅದಕ್ಕೆ ತತ್ಫಲವಾಗಿ ಇವತ್ತು ಪ್ರಪಂಚ ನೆನಪಿಸಿಕೊಳ್ತಾನೆ, ಪ್ರಹ್ಲಾದ ನೆನಪಿಸಿಕೊಳ್ತಾನೆ. ಭಗವಂತನ ಅನುಗ್ರಹ ಅವನಿಗೆ ವೈಕುಂಠ ಪ್ರಾಪ್ತಿಯಾಗಿದೆ. ಹೌದು ಹೌದು. ಆದ ಕಾರಣ ಹೇಳಿದ್ದು ನೋಡು, ನಾವು
ಇಂಥ ಒಂದು ಸಂದರ್ಭ ಬಂದಾಗ ನಮ್ಮದು ಕೆಲವೊಂದು ಹಳೆಯ ಇತಿಹಾಸ ಅಂತ ಉಂಟು. ಏನು? ದಾನವರಾದವರು ಹುಟ್ಟಿದವರು ದೇವಲೋಕಕ್ಕೆ ದಾಳಿ ಮಾಡಬೇಕು. ಅದೆಲ್ಲ ಈ ಇತಿಹಾಸ ತಿರುಚುವವರ ಕೆಲಸ. ಅದನ್ನೆಲ್ಲ ನಂಬಲಿಕ್ಕೆ ಆಗುದಿಲ್ಲ. ಈಗ ಇತಿಹಾಸ ತಿರುಚುವವರು ಬಹಳಷ್ಟು ಜನ ಇದ್ದಾರೆ. ನಿನ್ನ ನಂಬಿಕೆ ಮೇಲೆ ಪ್ರಪಂಚ ನಡೆಯುವುದಲ್ಲ, ಪ್ರಪಂಚ ಅದರಷ್ಟಕ್ಕೆ ನಡೆಯುತ್ತದೆ. ಗೊತ್ತಾಯ್ತಲ್ಲ? ಇವಾಗ ನನ್ನ ಹತೋಟಿ, ನನ್ನ ನಿಯಂತ್ರಣ. ನಿನ್ನ ನಿಯಂತ್ರಣದಲ್ಲಿ ಯಾವುದುಂಟು ಪುಣ್ಯಾತ್ಮ? ಎಲ್ಲವೂ ಉಂಟು. ಎಲ್ಲಿ ಉಂಟು? ಎಲ್ಲವೂ ನಡೀತಾ ಉಂಟು. ನಿನ್ನ ನಿಯಂತ್ರಣದಲ್ಲಿ ಯಾವುದೂ ಇಲ್ಲ. ಸೋನಿತಾಪುರ ಅನ್ನುವುದು ಒಂದು ಮಾತ್ರ ನಿಯಂತ್ರಣದಲ್ಲಿ ಇದೆ. ತಿಳಿತಲ್ಲ? ಈಗ ನೀನು ದೇವತೆಗಳ ನಿಯಂತ್ರಣ ಇಟ್ಟುಕೊಂಡಿದ್ದ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ದೇವತೆಗಳು ಈಗ ಇಲ್ಲಿಲ್ಲ. ಎಲ್ಲಿದ್ದಾರೆ ಅಂತ ಹುಡುಕುವುದಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಕೇಳಿದ್ರು ಅವಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಈಗ ಅವಳು ನೆಲೆಯಾಗಿದ್ದಾಳಲ್ಲ, ಆ ಸ್ಥಳದಲ್ಲಿ ಅವರಿದ್ದಾರೆ. ಅಲ್ಲಿ ಬಂದಿರುವವಳು ಯಾರು? ಸರ್ವೇಶ್ವರಿ, ಆದಿಮಾಯ, ಬ್ರಹ್ಮ ವಿಷ್ಣು ಮಹೇಶ್ವರ. ಇವಳ ಸೃಷ್ಟಿಗೆ ಕಾರಣರಾದಂತ ಜಗದ್ರಕ್ಷಕಿ ಪಾರ್ವತಿ ಅಂಶದವಳವರು. ಅದನ್ನು ನೀನು ಶಂಕರನ್ನು ಪೂಜಿಸುವ ನೀನು ಶಂಕರಿಗೆ ನಮಸ್ಕರಿಸುವುದಕ್ಕೆ ಏನು ಅಡ್ಡಿ? ಶಂಕರಿಗೆ ನಮಸ್ಕರಿಸುವಲ್ಲಿ ಅಡ್ಡಿ ಇಲ್ಲ ನನಗೆ. ಹಾಗಾದ್ರೆ ಅವಳು ಶಂಕರಿಯ ಸ್ವರೂಪಿ ಅಲ್ಲ. ಯಾಕೆ ಶಕ್ತಿ ಸ್ವರೂಪಿನ ಅಂದ್ರೆ ಪಾರ್ವತಿ. ನೀನು ತಿಳ್ಕೊಂಡದನ್ನು ನಾನು ಒಪ್ಪಬೇಕು ಅಂತ ಎನ್ನುವ ಪ್ರಶ್ನೆ ಬರುವುದಿಲ್ಲ. ಏನಂತಂದ್ರೆ ಕೆಸರಿನಲ್ಲಿ ರೊಟ್ಟಿಯನ್ನು ಮುಳುಗಿಸಿ ತಿನ್ಬೇಡ ಅಂತ ಹೇಳಿದ್ರೆ ಮುಳುಗಿಸಿ ನಾನು ತಿಂತೇನೆ, ನಿನಗೇನು ಅಂತ ಹೇಳಿದಾಗಲಿಲ್ವಾ? ಯಾಕೆ ನಿನ್ನ ತರ್ಕಕ್ಕೆ ನಿನ್ನ ವಿಚಾರವನ್ನು ನೀನು ಒಡ್ಡಬಹುದು. ಅದು ನಾನು ತರ್ಕಿಸುವ ವಿಚಾರವೇ ಬೇರೆ. ಏನು ತರ್ಕ? ನೋಡು, ಹೇಳಿ ನೋಡು. ನಾನು ಅವಳು ಹೆಣ್ಣಲ್ಲ ಅಂತ ಕಂಡದ್ದು. ಹೆಣ್ಣು, ಅವಳು ಸಾಮಾನ್ಯ ಹೆಣ್ಣು. ಹೆಣ್ಣು ಬೇಡ, ಶಕ್ತಿ ಅಂತ ಒಪ್ತೀಯೋ? ಶಕ್ತಿ ಅಂತ ಒಪ್ತೀಯೋ? ಹೆಣ್ಣು ಹೌದು. ಹೆಣ್ಣು ಬೇಡ, ಗಂಡು ಬೇಡ, ಅಲ್ಲಿ ಇರುವುದು ಶಕ್ತಿ ಅಂತ ಒಪ್ತೀಯೋ? ಸತ್ಯ ಅಂತ ನಾನು ಒಪ್ಪುವುದಿಲ್ಲ. ಅವಳು ಸಾಮಾನ್ಯ ಹೆಣ್ಣು ಅಂತ ನಾನು ಹೇಳುದು. ಅದಕ್ಕೆ ಹಾಗಾದ್ರೆ ಅಲ್ಪನೆ ಧೂಮ್ರ ಅಂತ ನಾನು ಅಲ್ಪನೆಗೆ ಧೂಮ್ರಲೋಚನನು, ಅಲ್ಪನೆ ಅಲ್ಪನೆ ಧೂಮ್ರಲೋಚನನು. ಇದನ್ನು ಮೂರನ್ನು ಯಾರು ಮಾಡ್ತಾರೋ ಅದು ಶಕ್ತಿಯ ರೂಪ. ಸುಗ್ರೀವನು ಹೋದವನು ಕೇವಲ ಒಂದು ನಗೆಯ ಮೂಲಕವಾಗಿ ಮರಣವನ್ನಪ್ಪಿದ, ಮತ್ತೊಂದು ನಗೆಯ ಮೂಲಕವಾಗಿ ಜೀವವನ್ನು ಪಡೆದ. ಸೃಷ್ಟಿ ಮತ್ತು ಲಯ ಎರಡನ್ನು ಮಾಡುವಂಥ ಅಧಿಕಾರವನ್ನು ಅವಳು ಹೊಂದಿದ್ದಾಳೆ. ಅದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅದನ್ನು ಮಾಡ್ತಾರೆ? ನಾವು ಕೊಲ್ಲುವುದಕ್ಕೆ ಲಯ ಮಾಡುವುದು, ಸೃಷ್ಟಿ ಮಾಡುವುದಕ್ಕಾಗುವುದು. ಆಗ ಚಂಡಮುಂಡರು ಆ ಮಾತನ್ನು ಹೇಳಿದ್ದಾರೆ. ಸುಗ್ರೀವನು ಅದನ್ನು ಪ್ರತಿಪಾದಿಸಿದ್ದಾನೆ. ಅವಳು ಕೂತಂತ ಉಯ್ಯಾಲ ಇದೆಯಲ್ಲ, ಯಾವ ಬಡಗಿಯೂ ಮಾಡಿದ್ದಲ್ಲ, ಮೇಲಿಂದ ಕೆಳಗೆ ಬಂದ ಪಂಚಭೂತಗಳಿಂದ ನಿರ್ಮಿತವಾದಂಥ
ಈ ಭೂಮಂಡಲದಲ್ಲಿ ಬ್ರಹ್ಮಾಂಡದಲ್ಲಿ ಅದಕ್ಕೆ ಕೊಂಡಿಟ್ಟು ಬಂದದ್ದಲ್ಲ ಆಕಾಶ. ಹಾಗಾದರೆ ಅದು ಎಲ್ಲುಂಟು ಅದರ ತುದಿ ಅಂತ ನಾವು ಭಾವಿಸುವುದಾದರೆ ತುದಿ ಕಾಣುವುದಿಲ್ಲ. ಕಾಣದೇ ಇದ್ರೆ ಮತ್ತೆ ನಾವು ಅದನ್ನು ತರ್ಕಿಸುವುದು. 7 ಲೋಕ ಮೇಲೆ, 7 ಲೋಕ ಕೆಳಗೆ, ಈ 14 ಲೋಕದ ಮೇಲೊಂದು ಲೋಕ ಉಂಟು, ಅದನ್ನು ಗೋಲೋಕ ಅಂತ ಹೇಳ್ತಾರೆ. ಏನು ಗೋಲೋಕ ಅಂತ. ಅಲ್ಲಿಂದ ಇಳಿದು ಬಂದಂತ ತೊಟ್ಟಿಲ್ಲ. 7 ಲೋಕದವರೆಗೂ ಬೇಕಾದ್ರೆ ನಮಗೆ ದೃಷ್ಟಿಯನ್ನು ಹರಿಸುವುದು, ಆ ಲೋಕಕ್ಕೆ ದೃಷ್ಟಿ ಹರಿಸುವುದಕ್ಕೆ ಸಾಧ್ಯ. ಅಂತ ಶಕ್ತಿ ಸಂಪನ್ನೆಯಾದಂಥವಳು ನಿನ್ನಲ್ಲಿ ಮುಖ್ಯವಾದಂಥ ಅಸ್ತ್ರಗಳು 2, ಒಬ್ಬ ಧೂಮ್ರಾಕ್ಷ, ಮತ್ತೊಬ್ಬರು ಚಂಡಮುಂಡ. ಚಂಡಮುಂಡರ ಮನಸ್ಸನ್ನೇ ಅಪರಿ, ಯಾವ ಕಾಲಕ್ಕೂ ಅವರ ಮನಸ್ಸು ಹೆಣ್ಣನ್ನು ನೋಡಿ ಚಂಚಲವಾಗ ಕೂಡದು. ಯಾವಾಗ ಅದು ಆಗ್ತದೆ ಆಗ ಅವರಿಗೆ ಮರಣ. ಮಾನಸಿಕ ವ್ಯಭಿಚಾರಕ್ಕೆ ತುತ್ತಾದರು ಅಂತ. ಹಾಗಿದ್ರೆ ಅವಳು ಕೊಂದದ್ದಲ್ಲ, ಇವರಾಗಿ ಸತ್ತದ್ದು ಅಂತ ಹೇಳ್ಬೇಕು. ಅಲ್ಲ, ಕೊಲ್ಲುವುದಕ್ಕೆ ದಾರಿ ಮಾಡಿಕೊಟ್ಲು ಅಂತ ಅವಳು, ಸಾಯುವುದಕ್ಕೆ ದಾರಿ ಮಾಡಿ ಕೊಟ್ಟಿದ್ದಾಳೆ. ಅವಳು ಸತ್ತದ್ದು ಅಂತ ಹೇಳಿದ್ರೆ ಹಾಗಾದ್ರೆ ಆ ಲೆಕ್ಕದಲ್ಲಿ ಚಂಡಮುಂಡರು ಸಾಯುವುದಕ್ಕೆ ಬೇಕಾಗಿ ವರವನ್ನು ಬರೆದದ್ದು ನಾನು ಆಗ ಹೇಳಿದಾಗೆ ಅಲ್ಲ. ಅದನ್ನು ಅವಳ ಚಂದವನ್ನು ನೋಡಿ ಚಂದವನ್ನು ನೋಡುವುದಲ್ಲ, ಕೆಡಿಸಿ ಅಂತ ನಾನು ಮನಸ್ಸನ್ನು ಕೆಡಿಸುವ ಶಕ್ತಿ ಅವಳಲ್ಲಿ ಉಂಟು. ಮನಸ್ಸನ್ನು ಕೆಡಿಸುವ ಶಕ್ತಿ ಅವಳಲ್ಲಿ ಉಂಟು. ಚಂಡಮುಂಡರು ಕೂಡ ಅವರ ಮನುಸ್ಮೃತಿಯನ್ನು ಕೂಡ ಏನಿದೆಯೋ ಅದನ್ನು ಅಲುಗಾಡಿಸಬಲ್ಲಂತ ಶಕ್ತಿ ಅವಳು ಅಂತ ಅದರ ಅರ್ಥ. ಧೂಮ್ರಾಲೋಚನೆ ಏನು? ಕಣ್ಣನ್ನು ಬಿಟ್ಟ ಅಂತ ಆದ್ರೆ ಎಲ್ಲವೂ ಉರಿದು ಹೋಗ್ತದೆ. ಏನು ಒಂದು ಹೂಂಕಾರದಲ್ಲಿಯೇ ಮುಷ್ಟಿ ಬೂದಿಯಾಗಿ ಹೋದ. ಚಂಡಮುಂಡರನ್ನು ಹೇಗೆ ಕೊಂಡ್ಲು? ನಾನು ಬರುವ ಮುಂಚೆ ನೀನು ಹೊರತದ್ದಾಗೆ ಚಂಡಮುಂಡರ ಶಿರವ ಚೆಂಡನಾಡಿದ ವಾರ್ತೆಯ ಕೇಳಿ ಗಂಡುಗಲಿ ಸುಂಬನು ಹೊರಟ. ಚೆಂಡನಾಡಿದ್ದು ಅಂತ ಸ್ಪಷ್ಟ ನಿನ್ನ ಬಾಯಿಂದ ಬಂದಿದೆ. ಹೌದೋ? ಹೌದು. ಹಾಗಾದರೆ ಕೇವಲ ಒಂದು ಕೇಶದ ತುಂಡಿನಿಂದ ಒಂದು ಹೊಸ ಸೃಷ್ಟಿಯನ್ನು ಅವಳು ಮಾಡಬಲ್ಲರು ಅಂತಾದ್ರೆ ಅದು ನಮಗೆ ಸಾಧ್ಯ. ಅದು ಅವಳಿಗೆ ಸೃಷ್ಟಿ ಸ್ಥಿತಿ. ಯಾಕೆ ನಾನು ಇಷ್ಟು ಹೇಳ್ತೇನೆ ಅಂತ ಹೇಳಿದ್ರೆ, ಯಾವ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ಜೀವನ ಪರ್ಯಂತ ನಿನ್ನ ತನುವನ್ನು ನೀನು ಮುಡಿಪಾಗಿರಿಸಿಕೊಂಡಿದ್ದೀ. ಕೇವಲ ಚಂಡಮುಂಡರು ಮತ್ತು ಧೂಮ್ರಾಕ್ಷ ಸತ್ತದಲ್ಲ, ಕೋಟಿ ಕೋಟಿ ಸೈನ್ಯ ಇವತ್ತು ಉರಿದು ಬಿದ್ದಿಯಲ್ಲಿ. ಅಂಥವರಿಗೆ ಒಂದು ಕಾಲಕ್ಕೆ ನೀನು ಆಶ್ರಯದಾತನಾಗಿದ್ದವನು. ಎಲ್ಲರನ್ನೂ ಕೂಡ ಬೆಂಕಿಗೆ ದೂಡುವಂತ ವ್ಯವಸ್ಥೆ ಮಾಡಿದೆ ಅಂತಾದರೆ ಶೋಣಿತಾಪುರದ ಅಂತ್ಯಕ್ಕೆ ನಿಗದಿಸಲ್ಪಟ್ಟಿದೆ ಅಂತ ಅದರ ಅರ್ಥ. ಅದಕ್ಕಾಗಿ ಚಂಡಮುಂಡರನ್ನು ಕೊಂದವಳು ಆಸಕ್ತಿ, ಧೂಮ್ರಾಕ್ಷನನ್ನು ಕೊಂದವಳು ಆಸಕ್ತಿ, ಕೋಟಿ ಕೋಟಿ ಸೈನ್ಯವನ್ನು ಏಕ ವ್ಯಕ್ತಿ ಸಾಮಾನ್ಯ ಒಬ್ಬಳು ಹೆಣ್ಣು ಅಂತ ನೀನು ಭ್ರಮಿಸಿದ್ರೆ ಕೊಲ್ಲುವುದಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲ. ಅದನ್ನು ಅವಳು ಮಾಡಿದ ಕಾರಣ ಅವಳು ಸರ್ವೇಶ್ವರಿ. ಅದಕ್ಕಾಗಿ ಯಾವ ಶೋಣಿತಾಪುರವನ್ನು ಕಟ್ಟುವುದಕ್ಕೆ ನಾವು ಬದುಕಿದ್ದೇವೆ, ಯಾವ ಶೋಣಿತಾಪುರವನ್ನು ನಿರ್ಮಿಸಿ ಅದರ ಅಭ್ಯುದಯವನ್ನು ಕಾಣುವುದಕ್ಕಾಗಿ ನಾವು ಪ್ರಯತ್ನ ಪಟ್ಟಿದ್ದೇವೆ, ಅದನ್ನು ಉಳಿಸಿಕೊಳ್ಳುವಂಥ ಕಾಲ ಈಗ ಸಮೀಪಿಸಲ್ಪಟ್ಟಿದೆ. ಚಂಡಮುಂಡರು ನಿನಗಿಂತಲೂ ಪರಾಕ್ರಮಿ ಅನ್ನುವುದನ್ನು ಜಗತ್ತು ಕಂಡುಕೊಂಡಿದೆ. ನೀನು ಅದನ್ನು ಒಪ್ಪಿದ್ದಿ. ಅಂತ ಅಸ್ತ್ರಗಳನ್ನು ತನ್ನಲ್ಲಿ ಇರಬೇಕು ಅಂತ ನೀನು ಭಾವಿಸಿದ್ದು. ಆದ ಕಾರಣ ತಮ್ಮ ಅನ್ನುವಂಥ ಸ್ಥಾನವನ್ನು ಕೊಟ್ಟಿದ್ದು. ನಮಗಿಂತ ದೊಡ್ಡ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳುವಂಥ ಆಸೆ ನಿನ್ನಲ್ಲಿ ಉಂಟು ಅಂತಾದರೆ ಇದು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡತಕ್ಕಂಥ ಅವಳನ್ನು ನಮ್ಮವಳಾಗಿ ಮಾಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೇ? ಅದಕ್ಕೆ ಮದುವೆ ಅನ್ನುವುದು ಮಾಧ್ಯಮ ಅಲ್ಲ, ಅವಳ ಆ ಉದ್ದೇಶವನ್ನು ಇಟ್ಟುಕೊಂಡು ಬಂದವಳಲ್ಲ. ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದವಳಂತಾದ್ರೆ ಮದುವೆ ಆಗ್ತಿದ್ಲು. ಆದ್ರೆ ಅವಳು ಹೇಳಿಲ್ಲ. ಶಂಭುವಾದರೇನು ಶುಂಭನಾದರೇನು, ಕತ್ತಿ ಕಾಲದಲ್ಲಿ ಎನ್ನ ಜಯಿಸುವರೆ ವರಿಪೇನು ನಾನು ಅಂದ್ರೆ ಜಯಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಅವಳಿಗೆ ಗೊತ್ತು. ಕೊಲ್ಲುವುದಕ್ಕೆ ಸಿದ್ಧಳಾಗಿದ್ದಾಳೆ ಅಂತ ಗೊತ್ತು. ಅದೆಷ್ಟೋ ಇತಿಹಾಸವುಳ್ಳಂತಹ ಶೋಣಿತಾಪುರವನ್ನು
ಉಳಿಸಿಕೊಳ್ಳುವಂಥ ಕಾಲ ಸನ್ನಿಹಿತವಾಗಿದೆ ಇವತ್ತು. ಅದಕ್ಕಾಗಿ ಪ್ರಭು ಕೊನೆಯಲ್ಲೊಂದು ಮಾತೇ, ನಿನ್ನ ನಿರ್ಧಾರ ಏನು ಅಂತಾದ್ರೂ ಹೇಳು. ಬಿಡು ನಿನ್ನ ಮನದ ಭ್ರಮೆಯನ್ನು. ಬಿಡು ಮನದ ಭ್ರಮೆಗಳನ್ನು, ಬಿಡು ಮನದ ಭ್ರಮೆಗಳನ್ನು, ತ್ರೈ ಜಗದೊಡತಿಯ ಚರಣಕ್ಕೆ ಭಕ್ತಿಯೋದಲಿ ಪಡಬಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿಗೆ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳುದೆನುತ್ತಲೇ. ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳುದೆನುತ್ತಲೇ. ನುಡಿಯ ನೀತಿಯ ಬಿಡು ಮನದ ಭ್ರಮೆಗಳನ್ನು ಒಡೆಯ ಪ್ರಭು, ನಿನಗೆ ತಿಳುವಳಿಕೆಯನ್ನು ಹೇಳುವಷ್ಟು ಸಾಮರ್ಥ್ಯ ನನಗಿಲ್ಲದೆ ಹೋಗಿರುವುದು. ಸತ್ಯವನ್ನು ಪ್ರತಿಪಾದಿಸುವಂಥ ಬೌದ್ಧಿಕ ಮಟ್ಟ ನನ್ನಲ್ಲಿದೆ. ಮೊದಲು ನೀನು ಮಾಡಬೇಕಾದ ಕೆಲಸ ಇಷ್ಟು, ಮನದ ಭ್ರಮೆಯನ್ನು. ಕಣ್ಣು ಮುಚ್ಚಿಕೊಂಡವನಿಗೆ ಹೊರಗಿನ ಪ್ರಪಂಚ ಕಾಣದಿರಬಹುದು. ಕಣ್ಣನ್ನು ತೆರೆದು ಕೇವಲ ಈ ಕಣ್ಣು ಮಾತ್ರ ಅಲ್ಲ, ಜ್ಞಾನೇಂದ್ರಿಯಗಳನ್ನು ತೆರೆದು ಅರೆ ಕ್ಷಣ ನೀನು ಇದಕ್ಕಾಗಿ ಸ್ವಲ್ಪ ಸಮಯವನ್ನು ನೀನು ಮೀಸಲಿರಿಸಿದೆ ಎಂದಾದರೆ ಸತ್ಯದ ಸಾಕ್ಷಾತ್ಕಾರವಾಗ್ತದೆ. ಪ್ರತಿಯೊಂದು ಜೀವಭಾವವೂ ಕೂಡ ಕೊನೆಯ ಘಟ್ಟದಲ್ಲಿ ಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿಸಿಕೊಳ್ಳು. ಅಲ್ಲಿದಂತಹ ದಾನವರು ಹೋಗಲಿ, ಒಬ್ಬ ಶುಂಭ ಶೋಣಿತಾಪುರಕ್ಕೆ ಬರಬೇಕು ಅಂತ ಇದ್ದರೆ ಕೋಟಿ ಕೋಟಿ ವರ್ಷಗಳು ಸಂದು ಹೋಗಿದೆ. ಪ್ರಹ್ಲಾದನ ಮಗ ವಿರೋಚನ, ವಿರೋಚನ ಮಗ ಬಲಿ ಅಲ್ಲಿಗೆ ನಿಂತಿದೆ. ಆ ಬಳಿಕ ಶೋಣಿತಾಪುರ ಬರಿದಾಗಿತ್ತು. ಅಂತಹ ಶೋಣಿತಾಪುರ ಉಳಿಯಬೇಕು. ಅಂತ ಉಳಿಯುವುದಕ್ಕೆ ಕಾರಣನೂ ನೀನಾಗಬೇಕು. ಹಳ ದ್ವೇಷವನ್ನು ಬಿಡೋಣ. ಶಕ್ತಿಗೆ ಶರಣಾಗುವುದು ಅಂತ ಹೇಳಿದರೆ ನಮ್ಮತನವನ್ನು ನಾವು ಸಣ್ಣದು ಮಾಡಿಕೊಳ್ಳುವುದು ಅಂತಲ್ಲ, ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳುವುದು. ಹೊಸ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡೋಣ ಈ ಹೊತ್ತಿನಲ್ಲಿ. ಎಲ್ಲರೂ ಕೂಡ ದೇವಲೋಕದ ಮೇಲೆ ದಾಳಿ ಮಾಡಿದರು, ಭೂಮಿಯಲ್ಲಿ ಅನ್ಯಾಯವನ್ನು ಮಾಡಿದರು, ಅಧರ್ಮ ಮಾಡಿದರು. ಈ ರೀತಿಯ ಹಣ ಭಕ್ತಿ ನಮ್ಮ ಹಣೆಯಲ್ಲಿದೆ ಈ ಹೊತ್ತಿನಲ್ಲಿ. ಅದನ್ನು ಬದಲಾಯಿಸುವಂತ ಒಂದು ಕಾಲ ನಿರ್ಮಾಣವಾಗಿದೆ ಈ ಹೊತ್ತಿನಲ್ಲಿ. ನೀನು ಶರಣಾಗತಿ ಆಗಬೇಕು ಅಂತ ಹೇಳುವುದೇ. ನೀನು ಶರಣಾಗತಿಯನ್ನು ಬಯಸುತ್ತಿ, ನಾನಲ್ಲ. ಈಗ ನನ್ನಿಂದಲ್ಲ ಪ್ರಸಂಗ ಪ್ರಾರಂಭ, ಅದು ನಿನ್ನಿಂದ. ನೀನು ಅದನ್ನು ಮಾಡಿತು ಅಂತ ಸರ್ವಶಕ್ತಿಯಾದಂಥ ಸರ್ವೇಶ್ವರಿ ಆದಿಮಾಯೆ ನಮ್ಮ ಮಂದಿರದಲ್ಲಿ ನೆಲೆಯಾಗ್ತಾಳೆ. ಆ ಬಳಿಕ 3 ಲೋಕ ಏನು, 14 ಲೋಕವನ್ನು ನೀನು ಆಳಬಲ್ಲೆ, ಮೆರೆಯಬಲ್ಲೆ. ಜಡಜ ಸಂಭವನ ವರದ ತೆರದಿ. ಅದಕ್ಕಾಗಿ ನೀನು ಹೋಗಬೇಕು ಅಂತ ನಾನು ಹೇಳುವುದು. ನೀನು ಒಪ್ಪಿಗೆ ಕೊಟ್ಟೆ ಅಂತಾದರೆ ಅವಳನ್ನು ಗೌರವಪೂರ್ವಕದಿಂದ ಮನದಟ್ಟು ಮಾಡಿ ಅವಳನ್ನು ನಾನು ಇಲ್ಲಿಗೆ ಕರೆದುಕೊಂಡು ಬಂದಾಗ ನೀನು ಮಾಡಬೇಕಾದಿಷ್ಟೇ. ನಿನ್ನ ತಾಯಿಯನ್ನು ನೀನು ಕರೆದಿದ್ವಿ ಅಮ್ಮ ಅಂತ ನನಗೆ ಗೊತ್ತಿಲ್ಲ, ಆದರೆ ಇವಳನ್ನು ಒಮ್ಮೆ ಅಮ್ಮ ಅಂತ ನೀನು ಕೂಗಿ ಕರೆಯಿತು ಅಂತಾದರೆ ಬೆಳೆಯಬಲ್ಲೆ, ಬಾಳಬಲ್ಲೆ, ಇಲ್ಲವಾದ್ರೆ ಹರಿದು ಹೋಗ್ತೀನಿ. ಜಗವ
ಬೀಜ. ವಾಕ್ ಸ್ವಾತಂತ್ರ್ಯ ಉಂಟು ಅಂತ ನಿನಗೆ ಅವಕಾಶ ಕೊಟ್ಟೆ, ಕೊನೆಯದಲ್ಲ. ಏನೇನೋ ಮಾತಾಡಿದೆ. ತರುಣಿಯಲ್ಲವಳು ಅಂತ ಹೇಳ್ತಾ ಇದ್ದೆ. ತರುಣಿಯಲ್ಲವಳು ಅಂತ ಆದ್ರೆ ಕಾಡಿಗೆ ಯಾಕೆ ಬರಬೇಕಿತ್ತು? ಪಂಥ ಯಾಕೆ ಗೊಡ್ಡಬೇಕಿತ್ತು? ಒಂದು ಧೂಮ್ರಲೋಚನ ಹೇಗೋ ಹೋದದ್ದು ನೇರವಾಗಿ ಹೋಗ್ಲಿಲ್ಲ. ಎಡೆಮುಡಿಗೆ ಕೈ ಹಾಕಿದ್ರು, ಎಲ್ಲಿ ಕೈ ಹಾಕಿದ್ರು ಅದು ನನಗೆ ಗೊತ್ತಿಲ್ಲ. ಅಂತೂ ಸತ್ತ. ಚಂಡಮುಂಡರು ಅವರು ವೃತನಿಷ್ಠರು, ಬ್ರಹ್ಮಚಾರಿಗಳು ಕಳ್ಕೊಂಡಿದ್ದಾರೆ. ಮಾನಸಿಕವಾಗಿ, ದೈಹಿಕವಾಗಿ ಅಲ್ಲ. ದೈಹಿಕವಾಗಿ ಕಳ್ಕೊಂಡದಲ್ಲ, ಮಾನಸಿಕವಾಗಿ ಕಳ್ಕೊಂಡರು ವ್ಯಭಿಚಾರವೇ ಹೌದು. ಆದ್ದರಿಂದಲೇ ಸತ್ತದ್ದು. ಅವರನ್ನು ಸಾವನ್ನು ಅವರೇ ಒಪ್ಪಿಕೊಂಡದ್ದು, ಅವರನ್ನು ಸಾವನ್ನು ಅವರೇ ಕಂಡುಕೊಂಡದ್ದು. ಆದರೆ ನಾನು ಹಾಗಲ್ಲ. ನೀನು ಹಾಗೆ ಕಂಡುಕೊಳ್ಬೇಡ ಅಂತ ಹೇಳುದು. ನಾನು ಶುಂಭ. ನೀನು ಕೇಳುವುದನ್ನು ಒಪ್ಪುವುದಕ್ಕೆ ಸಾಧ್ಯವಿಲ್ಲ. ನೀನು ಈ ಮಾತನ್ನು ಈ ಮೊದಲು ಹೇಳುತ್ತಿದ್ರೆ ನಾನು ತರ್ಕಿಸುತ್ತಾ ಇದ್ದೇನೋ ಏನು. ಆದರೆ ಪಂಥಾಹ್ವಾನವನ್ನು ಯಾವಾಗ ಸ್ವೀಕರಿಸಿದೆನೋ ಇನ್ನು ಮುಂದೆ ಸಾಗುವುದೇ. ಮುಂದೆ ಅಡಿ ಇಟ್ಟರೆ ಸ್ವರ್ಗ, ಹಿಂದೆ ಅಡಿ ಇಟ್ಟರೆ ನರಕ. ಅಡಿ ಗಡಿಗೆ ಅಶ್ವಮೇಧದ ಬಣ. ಇಷ್ಟು ಉಂಟು ಅಂತ ಆದ್ರೆ ನಾನು ಯಾಕೆ ವಿರೋಧಿಸುವವರಿಗೆ ಅಶ್ವಮೇಧದ ಯಾಕೆ ಬರುವುದು? ಅಲ್ಲ, ನಮ್ಗೆ ಬೇಡ, ಅದು ನಮ್ಗೆ ಬೇಡ. ನಾವು ಇಲ್ಲದೆ ಸಾಧಿಸ್ತೇವೆ. ತೀರ್ಮಾನ ಏನು? ನಿನ್ನ ತೀರ್ಮಾನ ಏನು? ನನ್ನ ತೀರ್ಮಾನ, ನೀನು ಬದುಕುವುದಕ್ಕೆ ದಾರಿ ಕಂಡುಕೊಂಡವ. ನಿನಗೆ ಅವರನ್ನೆಲ್ಲ ನೋಡಿ ನಿನಗೂ ಒಂದು ರೀತಿಯ ಭ್ರಮೆಯಾಗಿದೆ. ಅವರೆಲ್ಲ ಸತ್ತಿದ್ದಾರೆ, ಇನ್ನು ನಾನು ಹೋದರೂ ಸಾಯಬೇಕು ಅಂತ ನಿನಗೆ ಭವಿಷ್ಯ ಉಂಟಯ್ಯ. ನೀನು ಬದುಕುವ ದಾರಿಯನ್ನು ಕಂಡುಕೊಳ್ಳವಲ್ಲೇ. ಅಲ್ಲ, ಹೇಗೋ ನೀನು ಅವಳನ್ನು ಕೈ ಹಿಡಿದಾದರೂ ಬದುಕು, ಕಾಲು ಹಿಡಿದಾದರೂ ಬದುಕು. ಇಲ್ಲಿ ಅಡುಗೆಯ ಕೋಣೆಯಲ್ಲೊಂದು ಜಾಗ ಖಾಲಿ ಉಂಟು ನಿನಗೆ, ನೀನು ಅಲ್ಲಿಗೆ ತೆರಳು. ನಾನಂತೂ ಮುಂದೆ ಸಾಗುತ್ತೇನೆ. ಮಂತ್ರಿಯಾಗಿ ನಾನು ಕೊಡಬೇಕಾದಂತ ಸಲಹೆಯನ್ನು ನಾನು ಕೊಟ್ಟವನು, ಸತ್ಯವನ್ನು ನಾನು ಹೇಳಿದ್ದೇನೆ. ಆದರೆ ನಿನ್ನ ಸೋದರಳಿಯನಾಗಿ ಈಗ ಮಾತನಾಡುವುದು ಅಲ್ಲ. ನನಗೆ ವಾರಸ ಪುತ್ರರೂ ಇಲ್ಲ. ಮುಂದೆ ನಿನಗೆ ಆಳವಾಗುವುದು ಶೋಣಿತಾಪುರವನು. ಬದುಕಿಕೋ ನೀನು. ಅದು ಮಾತೇ ಅಲ್ಲ. ಈಗ ನಾನು ಹೇಳುವುದೇ ಸೋದರಳಿಯನಾಗಿ ನಾನು ಹೇಳ್ತೇನೆ. ಏನು ಏನು ನೀನು? ಯಾಕೆ ಅಂತೇಳಿ, ಒಂದು ದೇಶಕ್ಕೂ ಮತ್ತೊಂದು ದೇಶಕ್ಕೂ ಯುದ್ಧವಾಗುವಾಗ ಆ ದೇಶವನ್ನು ಈ ಸ್ಥಳದಲ್ಲಿ ಒಬ್ಬ ಹೊಗಳ್ತಾನಂತಾದ್ರೆ ಅವ ದೇಶ ಪ್ರೇಮಿಯಾಗುವುದಿಲ್ಲ. ನನಗೆ ನನ್ನ ದೇಶದ ಮೇಲೆ ಅಭಿಮಾನ ಇದೆ, ಗೌರವ ಇದೆ. ಮಂತ್ರಿಯಾಗಿ ಸಲಹೆಯನ್ನು ಕೊಡಬೇಕಾದ್ದು ಮಂತ್ರಿಯಾದ ಕರ್ತವ್ಯ. ಹೌದು. ಸೋದರಳಿಯನಾಗಿ ಮಾವನ ಆಸೆಯನ್ನು ತೀರಿಸಬೇಕಾದ ಅದು ನನ್ನ ಕರ್ತವ್ಯ. ಉತ್ಪನ್ನವನ್ನು ತಿದ್ದಿದ್ದೇನೆ, ಋಣವನ್ನು ತೀರಿಸುವಂತ ಅವಕಾಶಕ್ಕಾಗಿ ಕಾಯುತ್ತಾ ಬಂದವನು ಬಾಸಿಗ ಮುಂಡಾಸು ಕಟ್ಟಿಕೊಂಡು ನಿಂತಿರಿ, ಕರೆದುಕೊಂಡು ಬರ್ತೇನೆ ನಾನು. ಸರಿ. ಕಂಡು ದೇವಿಯನು ದೊಡ್ಡವರು ಮಾತು ಹೇಳು ಸುಳ್ಳಲ್ಲ. ಹಾಲು ಹೆಚ್ಚು ಕುಡಿದು ಅಜೀರ್ಣ ಆಗ್ತದೆ, ಅದೇ ಅವನಿಗಾಗ್ತದೆ. ಏನು ಮಾಡೋಣ? ಶುಂಭನಿಗೆ ಧೈರ್ಯ ಮಾತನ್ನು ಹೇಳಿದವನು. ನಾನೊಬ್ಬನೇ ಹೋಗುವುದಲ್ಲ, ನನ್ನ ಒಳಗೊಂಡು ಉದ್ದೇಶವು ಹೋದವನು ಬರುವುದಿಲ್ಲ ಅನ್ನೋದು ಸ್ಪಷ್ಟ ನನಗೆ. ಹಾಗಂತ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನಲ್ಲ, ಅದನ್ನು ಅವಳ ಕಾಲ ಬುಡಕ್ಕೆ ಹಾಕು. ಹೇಗೂ ಹಾಗೆ ಇದ್ದರೆಲ್ಲ ಉಳಿದ ಪಡೆಗಳು ನಮ್ಮಲ್ಲಿ ಕೋಟಿ ಕೋಟಿ ದೈತ್ಯ ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗ್ತೇನೆ. ನನಗೊಂದು ಅದನ್ನು ಸ್ವಾಭಿಮಾನ, ಸ್ವಾರ್ಥ ಇದೆ. ನಾನು ಒಂದು ಮೋಕ್ಷವನ್ನು ಪಡೆಯುತ್ತೇನೆ ಅಂತ ಆಗುವ. ಇವರಿಗೆ ಯಾವಾಗ ಇನ್ನು ಮೋಕ್ಷ ಸಿಕ್ಕು? ಅವಳು ಇವತ್ತು ಬಂದು ನಾಳೆ ಹೋದ, ಇವರು ಬಾಕಿ. ಅದಕ್ಕೆ ಕೋಟಿ ಸೈನ್ಯವನ್ನು ಸೇರಿಸಿಕೊಂಡು ಬಂದು ನಿಂತ ಸ್ಥಳ ಕದಂಬಾವನ.
ಇದರ ಒಳಗೆ ನಾವು ಆಗಾಗ ಬರ್ತಾ ಇರ್ತೇವೆ. ಒಂದು ರೀತಿಯ ಭಯವು ನಮಗೆ ಆವರಿಸಿತ್ತು. ಈಗ ಕದಂಬಾವನದಲ್ಲಿ ನಡೆಯುತ್ತಾ ಮುಂದೆ ಬಂದಾಗ ಏನು ಆಶ್ಚರ್ಯ, ಒಂದು ವಿಚಿತ್ರವಾದಂತಹ ಅನುಭವ, ಒಂದು ಸೆಳೆತ, ಒಂದು ರೀತಿಯ ಧನ್ಯತೆಯ ಭಾವ ಇದು ನನ್ನನ್ನು ಆವರಿಸ್ತಾ ಇದೆ. ಗಗನಕ್ಕೆ ಆಧಾರವಾಗಿ ನಿಂತಹ ಪರ್ವತಗಳು ಎಂಬಂತೆ ಕಾಣ್ತಾ ಇದೆ. ಗಗನವನ್ನು ತುಂಬಿಸುವಂತಹ ವೃಕ್ಷ ಸಮೂಹಗಳು. ಯಾವ ವೃಕ್ಷ ಸಮೂಹ? ಯಾವುದು? ಬೇರೆ ಮರಗಳೇ ಇಲ್ಲ. ಕದಂಬ ಅಂದ್ರೆ ತಾಳೆವಾರ ಅಂತ ಅದು. ಹಾಗೆ ಒಂದು ಅನುಭವ ಆ ರೀತಿಯ ಬೆಳಕನ್ನು ಕಾಣದ ಪ್ರದೇಶ ಇದು. ಸೂರ್ಯರಶ್ಮಿ ಭೂಸ್ಪರ್ಶವಾಗದಂತಹ ಈ ಕ್ಷೇತ್ರದಲ್ಲಿ ಒಂದು ರೀತಿಯ ಬೆಳಕು ಆವರಿಸಿದೆ, ಬದಲಾಗಿದೆ. ಬದಲಾದಂತಹ ಈ ಪ್ರದೇಶವನ್ನು ಕಾಣ್ತಾ ಇದ್ದೇನೆ. ಘೋರವಾದಂತಹ ಮೃಗಗಳು, ಜಿಂಕೆಯೊಂದು ಹುಲಿಮರಿಗೆ ಹಾಲು ಕೊಡುವ ದೃಶ್ಯ ನೋಡಿದರೆ ಸಾಕು. ವರ್ಣಭೇದವುಳ್ಳಂತಹ ಪ್ರಾಣಿಗಳು ಆಹಾರ ಸಂಕುಲಕ್ಕೆ ಬದ್ಧವಾದವು. ಮತ್ತೊಂದೆಡೆಯಲ್ಲಿ ಮೃಗರಾಜನಂತಹ ಸಿಂಹ, ಗಜರಾಜ ಇಬ್ಬರೂ ಪರಸ್ಪರ ಆಡಿಕೊಳ್ಳುತ್ತಿರುವಂತಹ ದೃಶ್ಯ ಅದು ಕಾಣ್ತಾ ಇದೆ. ಎಲ್ಲಿಯೋ ಒಂದು ಬಿಸಿಲಿನ ಕಿರಣವನ್ನು ಬೀಳ್ತಾ ಇದೆ ಒಂದು ಕಪ್ಪೆಯ ಮೇಲೆ, ಮಂಡೂಕದ ಮೇಲೆ. ಆ ಬಿಸಿಲಿನ ಬೇಗೆಗೆ ತಡೆಯುವುದಕ್ಕಾಗುವುದಿಲ್ಲ ಅದಕ್ಕೆ. ಆ ಹೊತ್ತಿನಲ್ಲಿ ಹರಿದು ಬಂದಂತಹ ಸರ್ಪ ಅದಕ್ಕೆ ನೆರಳನ್ನು ಕೊಡ್ತಾ ಇದೆ. ಈಗ ನಾನು ಯೋಚಿಸುವುದು ಏನು, ಇದರ ಅರ್ಥವೇ ನನಗಾಗುವುದಿಲ್ಲ. ದ್ವೇಷಮಯವಾದಂತಹ ವಾತಾವರಣದಲ್ಲಿ ಇರತಕ್ಕಂಥ ಎರಡು ಮೃಗಗಳು ಪರಸ್ಪರ ಸ್ನೇಹವನ್ನು ಬಯಸಿದೆ ಈ ಕ್ಷೇತ್ರದಲ್ಲಿ ಎಂದಾಗ ದಾನವರಿಗೂ ಸುರರಿಗೂ ಯಾಕೆ ಈ ಬೆಸುಗೆ ಆಗಲಿಲ್ಲ? ಇದೊಂದು ಪ್ರಶ್ನೆಯಾಗಿ ಉಳಿಯುತ್ತದೆ. ಹಾವು ಮುಂಗುಸಿ ಆಟವಾಡ್ತಾ ಇದೆ. ಸುರಾಸುರರನ್ನು ಒಂದಾಗಿ ಮಾಡಿಸುವುದರಲ್ಲಿ ಯಾಕೆ ವಿಫಲವಾದವು ಶಕ್ತಿಗಳು? ಉತ್ತರ ಸಿಕ್ಕುವುದಿಲ್ಲ. ಮತ್ತೆ ಬಂದು ನಿಂತಾಗ ಧನ್ಯತೆಯ ಭಾವದಿಂದ ಕಾಣ್ತಾ ಇದ್ದೇನೆ. ಪರಿಸರವೆಲ್ಲವೂ ಕೂಡ ಬೆಳಕನ್ನು ಕಂಡಿದೆ. ಆದರೆ ಒಂದು ಬದಿಯಲ್ಲಿ ಹೆಚ್ಚಿನ ಕಿರಣವನ್ನು ಬರ್ತಾ ಇದೆ. ಆ ಕಿರಣವನ್ನು ಆರಿಸಿಕೊಂಡು ಹೋಗ್ತೇನೆ, ನೋಡೋಣ. ಕಲಿರದ ಬೀಜನೋ ನೋಡಿದೆ ನೋಡಿದನೋ ಕಲಿರದ ಬೀಜನು ಗಾಢ ಗರ್ವದಿಂದ ಮೆರೆವ ಗಾಢ ಗರ್ವದಿ ಕುಳಿತ ಶಿವೆಯನು ಧನ್ಯನಾದೆ ನಾನು, ಧನ್ಯನಾದೆ. ನೋಡಿದನು ಕುಳಿತ ಶಿವೆಯನು ನೋಡಿದನು ಕಲಿರದ ಬೀಜನು ನೋಡಿದನು. ಅಮ್ಮ ಆಡಿದನು ಮನದೊಳಗೆ ಇವಳನ್ನು ಬಯಸಿ ಇನಿತಾಯ್ತೆ. ಶುಂಭ ಕೆಟ್ಟು ಹೋದ. ಆಡಿದನು ಮನದೊಳಗೆ ಇವಳನ್ನು
ಕಾಣಲಿಲ್ಲೇ ನಕಟ ಭಾಷೆಯ ವರೆದು ಬಂದೆನು ಕೇಳು ಇವಳು ಭಕ್ತವಾ ಸತ್ಯ 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 ನುಡಿಸಿದ ಪೆನೆಂದು ಪಾಡಿದನು ಕೇಳು ಇವಳು ಬದ್ಧವಾದ ಮಾತನಾಡಿಸುವೆ ಎನ್ನುತ್ತ या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु शक्तिरूपेण संस्थिता नमो नमः जय 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 ಬೆಳಕಿನ ಸೆಲೆಯೊಂದು ಸಿಕ್ಕಿತು. ಅದನ್ನು ಹಿಡಿಯುತ್ತಾ ಮುಂದೆ ಹೋದವನು ನಾನು. ಹೋದೆ 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 ಅಮಮ ಕಣ್ಣು ತೆರೆಯದಾದೆ ನಾನು. ಆ ಬೆಳಕನ್ನು ನೋಡುವಂತಹ ಶಕ್ತಿ ನನಗಿದೆ ಈ ಹೊತ್ತಿನಲ್ಲಿ. ಕ್ಷಣ ಕಾಲ ಕಣ್ಣು ಮುಚ್ಚಿಕೊಂಡವನು ತೆರೆಯುವುದಕ್ಕೆ ಭಯ ಆಗ್ತಾ ಇದೆ. ಎಲ್ಲಿ ಆ ಪ್ರಭೆ ನನ್ನ ಕಣ್ಣನ್ನು ಕುಕ್ತಾ ಇದೆಯೋ. ಅಮ್ಮ ಅಂತ ಒಂದು ಶಬ್ದವನ್ನು ಉಚ್ಚರಿಸಿದವನು ನಾನು. ಆ ಹೊತ್ತಿನಲ್ಲಿ ಕಣ್ಣೆರಪ್ಪೆಗಳು ಬಿಟ್ಟಾಗ ಏನು ದೃಶ್ಯ. ಇದನ್ನೇ ಮನು ಹೇಳಿದ್ದಾನೆ. ಏನು ಬರ್ತಾಳೆ. ಋಷಿಮುನಿಗಳು ಹೇಳಿದಂತ ಮಾತು ಮನುವಿನ ಸಂದೇಶ. ಹೇಗೆ ಬರ್ತಾಳೆ? ಗಂಟಾಶೂಲ ಹಲಾನಿ ಶಂಕ ಮುಸಲೌ ಚಕ್ರ ಧನುಸ್ಸಾಯಕಂ ಹಸ್ತಾಬ್ಜಯರ್ಜಿತಂ ಘನಾಂತ ವಿಲಸೆ ಚಿತಾಂಶು ತುಲ್ಯ ಪ್ರಭಂ ಗೌರಿ ದೇಹ ಸಮುದ್ಭಾವಿ ತ್ರಿಜಗತ ಮಾಧಾರಭೂತೋ ಮಹಾ ಪೂರ್ವಾಮತ್ತ ಸರಸ್ವತಿ ಮನೋಭಜಿ ಶುಂಭಾದಿ ದೈತ್ಯಾರ್ಥಿನಿ ಆಗುವುದಕ್ಕೆ ಬಂದಿದ್ದಾಳೆ. ಸಂತೋಷವನ್ನು ಪಟ್ಟವನು. ಬದುಕಿನಲ್ಲಿ ಆಸುರಿ ದಾರಿಯನ್ನು ಹಿಡಿದಂತ ನಮಗೆ ಯಾವ ಧರ್ಮದ ಬೆಂಬಲವೂ ನಮಗಿಲ್ಲ. ಆ ಹೊತ್ತಿನಲ್ಲಿ ಇಂಥ ಒಂದು ಭಾಗ್ಯ ದಾನವ ಕುಲಕ್ಕೆ ಬಂದಿದೆ ಅಂತಾದರೆ ನಮ್ಮ ಬದುಕು ಇಂದಿಗೆ ಸಾರ್ಥಕವಾಯಿತು.
ಇವರನ್ನು ಕಾಣುವುದಕ್ಕಲ್ಲವೇ ಕೋಟಿ ಕೋಟಿ ವರ್ಷ ತಪಸ್ಸನ್ನು ಆಚರಿಸಿದರೂ ಕೂಡ ಕಣ್ಣಿಗೆ ಕಾಣಲಾರ. ಇಂದು ಕಣ್ಣಿಗೆ ಕಂಡಿದ್ದಾಳೆ ಇವಳು ಅಂತಾದರೆ ದಾನವ ವಂಶ ಬೆಳಗಿ. ಯಾಕೆ ಬೇಕಾಗಿ ನಾನು ಶುಂಭನಿಗೆ ನೀತಿಯನ್ನು ಹೇಳಿದೆ? ಶುಂಭ ಅಜ್ಞಾನಿಯೇ ಅಲ್ಲ. ಚಂಡಮುಂಡರು ಹೇಳಿದಂತಹ ಮಾತನ್ನು ತೆಗೆದುಕೊಳ್ಳದೆ ಆಳವಾಗಿ ಅಧ್ಯಯನವನ್ನು ಮಾಡಿ ಕದಂಬವನಲ್ಲಿ ಅವಳಿದ್ದಾಳೆ, ಅವಳು ಯಾರು, ಅದರ ಸತ್ಯ ಶೋಧನೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಬಂದಂಥ ಶುಂಭ ಜ್ಞಾನವೃದ್ಧನು ವಯೋವೃದ್ಧನಾದಂಥ ಸುಗ್ರೀವನನ್ನು ಕಳುಹಿಸಿದ. ಸುಗ್ರೀವನು ಹೇಳಿದ ಮಾತನ್ನು ಕೇಳಿದ ಬಳಿಕ ಆಗ ಸಂಕಲ್ಪಿಸಿಕೊಂಡ, ಬಂದವಳು ಅವಳೆ. ರಕ್ತಬೀಜನಿಗೆ ಗೊತ್ತಾದ್ದು ಆಮೇಲೆ. ಸುಗ್ರೀವ ಯಾವಾಗ ವಿಷಯವನ್ನು ಹೇಳಿದ್ದನೋ ಆ ಹೊತ್ತಿಗೆ ಶುಂಭ ತಿಳ್ಕೊಂಡಿದ್ದಾನೆ, ಬಂದವಳು ಆದಿಮಾಯೆ. ತಾನೊಬ್ಬನೇ ಸಾಯಲಾರೆ, ನನ್ನೊಡನೆ ಇದ್ದಂಥ ಸಮರ್ಥರೂ ಕೂಡ ಆ ಮೋಕ್ಷ ಸಂಗ್ರಾಮವನ್ನು ಸೇರಬೇಕು. ಸಂಸಾರವೆನ್ನುವಂಥ ಸರದಿಯಲ್ಲಿ ಬದುಕೆನ್ನುವಂಥ ಧೋರಿಯನ್ನು ಏರಿದಂತಹ ನಾವುಗಳು ಮೋಕ್ಷವೆನ್ನುವಂಥ ತೀರವನ್ನು ಸೇರುವುದಕ್ಕಾಗಿ ಅಂಬಿಗಳಾಗಿ ಬಂದಿದ್ದಾಳೆ ಈ ಜಗತ್ತಿಗೆ ಅನ್ನುವ ಸತ್ಯವನ್ನು ತಿಳಿದಂಥ ಶುಂಭನಿಗೆ ನಾನು ಪಾಠವನ್ನು ಮಾಡಿದೆ. ನೋಡಬಾರ್ದು ಕುಳಿತಂಥ ಚಂದ, ಗಾಢ ಗರ್ವ, ಒಂದು ಕಣ್ಣಲ್ಲಿ ಕ್ರೋಧ ರೋಷಾಗ್ನಿಯನ್ನು ತುಂಬಿಸಿಕೊಂಡು ಮತ್ತೊಂದು ಕಣ್ಣಿನಲ್ಲಿ ಕರುಣೆಯನ್ನು ಬೀರುತ್ತಿರುವಂಥ ಆ ಕರುಣೆಯ ಕಣ್ಣನ್ನು ಕಂಡಾಗ ಬಾ ಮಗನೇ ನೀನು ನನ್ನಲ್ಲಿಗೆ ಅನ್ನುವಂಥ ಕರೆಯನ್ನು ನಾನು ಪಡೀತಾ ಇದ್ದೇನೆ. ಭಯ ಆಗ್ತಾ ಇದೆ. ತಪ್ಪು ಮಾಡಿದ್ದೇವೆ ಜೀವನದಲ್ಲಿ ನಾವು, ಒಪ್ಪಿಕೊಳ್ಳುವಂಥ ಔದಾರ್ಯತೆ ನಮ್ಮಲ್ಲಿದೆ. ಆದರೆ ಯಾಕೆ ಮುಂದಡಿ ಹಿಡುವುದಕ್ಕೆ ಭಯ ಇದೆ? ನಾವು ಮಾಡಿಕೊಂಡಂಥ ಪಾಪ. ಮಾತನಾಡಿಸಿ ಅವ ನನ್ನನ್ನು, ಅಮ್ಮ ಜಗತ್ತಿನ ತಾಯಿ ನೀನು, ಕೈ ಮುಗಿದು ಬೇಡಿಕೊಳ್ತೇನೆ ತಾಯಿ. ಹಾಸುರಿ ವಂಶದಲ್ಲಿ ಹುಟ್ಟಿದಂಥ ನಾನು ನಿನ್ನ ನಡೆಯಲ್ಲಿ ಬಂದಾಗ ನಡೆ ತಪ್ಪಬಹುದು, ನುಡಿ ತಪ್ಪಬಹುದು ತಾಯಿ. ಮಕ್ಕಳು ಮಾಡಿದಂಥ ತಪ್ಪನ್ನು ತಾಯಿಯಾದವಳು ಕ್ಷಮಿಸ್ತಾಳೆ ಅನ್ನುವಂಥ ಭಾವನೆಯಿಂದ ಶುಂಭನಿಗೆ ಭಾಷೆ ಕೊಟ್ಟು ಬಂದಿದ್ದೇನೆ, ನಿನ್ನ ಆಸೆಯನ್ನು ಈಡೇರಿಸ್ತೇನೆ ಎಂದು. ಅದನ್ನು ಬಿತ್ತರಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿಯ ತಾಯಿ ನೀನು ಇವತ್ತಿನಲ್ಲಿ. ಅಮ್ಮ ಸಾಲು ರಾಗದಿ ವಧಿಸದೆ ಶೌರ್ಯದಿಂದಲೇ, ಸಾಲು ರಾಗದಿ ವಧಿಸದೆ ಶೌರ್ಯದಿಂದಲೇ ಚೂಳಿಯ ಬಯಸಿದರೆ ಏನೋ ನಿನಗೆ ಶುಂಭದಾನವ ಬಯಸಿದರೆ ಅಮ್ಮ ಅಮ್ಮ ಅಮ್ಮ, ಇದು ತನಕವೂ ಕೂಡ ಅಮ್ಮ ಅನ್ನುವಂಥ ಶಬ್ದವನ್ನು ಉಚ್ಚರಿಸ್ತಿಲ್ಲ ತಾಯಿರಾಳು. ಯಾಕೆ ಯಾಕೆ? ತಾಯಿಯ ಮುಖವನ್ನು ನೋಡಿದಂಥ ಅನುಭವ ಇಲ್ಲ ನನಗೆ. ಯಾರನ್ನು ಕೂಗಲಿ ಅಮ್ಮ ಎಂದು. ಆಗ ಋಷಿಮುನಿಗಳು ಹೇಳ್ತಾ ಇದ್ರು ತಮ್ಮ ಕುಟೀರದಲ್ಲಿ, ತಾಯಿಯನ್ನು ಕಳ್ಕೊಂಡಂಥ ಮಕ್ಕಳಿಗೆ ತಾಯಿ ಇದ್ದಾಳೆ, ಅವಳು ಜಗತ್ತಿನ ತಾಯಿ. ಎಂದಾದರೂ ಕಾಡ ಸಿಕ್ಕಿ ಆಳು ಯೋಗವಿದ್ರೆ ಎಂದು. ಕಾಡ ಸಿಕ್ಕಿದೆಯಲ್ಲಪ್ಪ ನೀನು, ನಿನ್ನ ಅಡಿದಾವರೆಗಳಿಗೆ ನನ್ನ ಪ್ರಣಾಮಗಳು ತಾಯೇ. ಪುಣ್ಯಪಾದವನ್ನು ಸ್ಪರ್ಶ ಮಾಡುವಂಥ ಯೋಗ್ಯತೆ ಈ ಕರಗಳಿಗಿಲ್ಲ. ಆದರೆ ನಾವು ಜನ್ಮ ಜನ್ಮದಲ್ಲಿ ಮಾಡಿದಂಥ ಪಾಪಗಳೇನಿದೆಯೋ ಅದು ನಿನ್ನ
ತನುವಿನಿಂದ ಬೀರುತ್ತಿರುವಂಥ ಕಿರಣದ ಮೂಲಕವಾಗಿ ಸ್ಪರ್ಶವಾಗಿ ಅದೆಲ್ಲವೂ ಭಸ್ಮವಾಗಿದೆ ಅಂತ ನಾವು ಭಾವಿಸಿಕೊಳ್ತಾ ಇದ್ದು. ಅಮ್ಮ, ಶುಂಭ ಹೀಗೆ ಮಾತನಾಡ್ತಾನೆ ಅಂತ ನೀನು ತಪ್ಪು ತಿಳಿಬೇಡ ತಾಯಿ. ಲೌಕಿಕವಾದಂಥ ಪ್ರಪಂಚದ ಒಳಗೆ ಹುಟ್ಟಿದಂಥ ಅನಾದಿಯೆಲ್ಲರೂ ಕೂಡ ಗಂಡಿನ ಆದಿಯನದಲ್ಲಿ ಇರಬೇಕಾದ್ದು ಸತ್ಯ. ವಜ್ರವೊಂದು ಭೂಮಿಯ ಒಳಗಿದ್ದಾಗ ಅಥವಾ ಇಲ್ಲಿಯ ಒಂದು ಕೊಳಚೆಯಲ್ಲಿ ಇದ್ದಾಗ ವಜ್ರ ತನ್ನ ಮೌಲ್ಯವನ್ನು ಕಳೆದುಕೊಳ್ತದೆ, ಸತ್ಯ. ಆದರೆ ಆ ವಜ್ರವು ಬಂಗಾರದ ಕಟ್ಟಿನ ಒಳಗೆ ಇದ್ದಾಗ, ಬಂಗಾರದ ಮಾಲೆಗೆ ಅದು ಪೋಣಿಸಿದಾಗ ವಜ್ರವು ತನ್ನ ಮೌಲ್ಯವನ್ನು ಪಡೆದುಕೊಳ್ತದೆ. ಆದ ಕಾರಣವೇ ಹೆಣ್ಣಾದವಳು ವಜ್ರಕ್ಕೆ ಸಮಾನ. ಶುಂಭನಾಡಿದ ಮಾತು ಕರೆದುಕೊಂಡು ಬರ್ತೇನೆ ಅಮ್ಮ ಎಂದು ಶುಂಭನಲ್ಲಿ ಹೇಳಿದ್ದೇನೆ ನಾನು ಅಮ್ಮನ. ತಾಯೇ, ಏನು ನಿನ್ನನ್ನು ಬಯಸಿದ್ದಾನಮ್ಮ. ಆ ಬಯಕೆಯನ್ನು ಬಿತ್ತರಿಸುವುದಕ್ಕೋಸ್ಕರವಾಗಿ ನಿನ್ನ ಅಡಿದಾವರೆಗಳಿಗೆ ನಾನು ಬಂದವರು. ಹಿಂದಿನಂಥವರು ಬಂದಂತೆ ನಿನ್ನ ಮೈ ಮೇಲೆ ಕೈ ಮಾಡಿದವರು ಅವರು, ಆದರೆ ನಾನಲ್ಲ. ಆದರೆ ಇಲ್ಲಿ ಒಂದು ಸಂಶಯ ಏನು, ನಿನ್ನನ್ನು ನೋಡಿದ ಬಳಿಕವೂ ಕೂಡ ಚಂಡಮುಂಡರಿಗೂ ಧೂಮ್ರಾಕ್ಷನಿಗೂ ಯಾಕೆ ಜ್ಞಾನಪ್ರಾಪ್ತಿಯಾಗಲಿಲ್ಲ ಅನ್ನುವುದು ಒಂದು ಸಂಶಯ. ಪುರುಷಮಣಿಯನ್ನು ಲೋಹವು ಸ್ಪರ್ಶಿಸಿದಾಗ ಅದು ಸುವರ್ಣಮಯವಾಗ್ತದೆ ಅನ್ನುವುದು ಸಿದ್ಧಾಂತ ಇರುವಾಗ, ಪುರುಷಮಣಿಯಂತೆ ಕಂಗೊಳಿಸುತ್ತಿರುವಂತಹ ನೀನು ಅಂತ ಕ್ರೌರ್ಯವುಳ್ಳಂತಹ ಹೃದಯಕ್ಕೆ ಯಾಕೆ ನೀನು ಸತ್ಯದ ಸಂದೇಶವನ್ನು ಕೊಡಲಿಲ್ಲ ಅನ್ನುವುದು ಪ್ರಶ್ನೆ ಇರಲಿ. ಅಮ್ಮ, ಏನು ಅರಸನಾದವನು ತಂದೆಗೆ ಸಮಾನ ತಾಯಿ. ನಿನ್ನನ್ನು ಅಮ್ಮ ಎಂದು ನಾನು ಒಪ್ಪಿಕೊಂಡಿದ್ದೇನೆ. ಅಪ್ಪ ಹೇಳಿ ಕಳುಹಿಸಿದ್ದಾರೆ ಅಮ್ಮ, ಅಮ್ಮನನ್ನು ಕರೆದುಕೊಂಡು ಬಾ ಎಂದು. ಅದಕ್ಕಾಗಿ ಬಂದಿರುವೆನು ತಾಯೇ ನಿನ್ನಡಿಗೆ. ಬಾ ಅಮ್ಮ, ಬಾ. ಆದರೆ ನೀನು ಬರುತ್ತಿರುವಂತಹ ದಾರಿಯಲ್ಲಿ ಹೂವಿನ ಹಾಸುಗೆಯನ್ನು ಹಾಸಿರುವೆ. ಈ ಹೊತ್ತಿನಲ್ಲಿ ಕುಣಿದಾಡಿಕೊಂಡು ನಲಿದಾಡಿಕೊಂಡು ಶೋಣಿತಾವರ ಪುರದ ಭವನವನ್ನು ಬೆಳಗಿಸುವ ಭುವನೇಶ್ವರಿಯಾಗಿ ನೀನು ಕಾಣಬೇಕು ತಾಯಿ. ಪಟ್ಟದ ಆನೆಯನ್ನು ತಂದಿರುವೆ, ಬಂಗಾರದ ಅಂಬಾರಿಯನ್ನು ಹಾಸಿರುವೆ. ಮಾವುತನಾಗೆ ನಾನು ಕುಳಿತುಕೊಳ್ಳುವೆ, ಅಂಬಾರಿಯೊಳಗೆ ಕುಳಿತು ಆರ್ಯಾವೃತ್ತದ ರಾಜರಾಜೇಶ್ವರಿಯಾಗಿ ನೀನು ಕಾಣಿಸಿಕೊಳ್ಬೇಕಮ್ಮ. ಬೇಡ ತಾಯಿ, ತಂಗಾಡಿಗೆ ಮೈಯೊಡ್ಡಿ ನೀನು ಬರುವೆ ಎಂದಾದರೆ ಪಟ್ಟದ ಕುದುರೆಯಿಂದ ಬಂಧಿಸಲ್ಪಟ್ಟಂತಹ ಹೊನ್ನಿನ ರಥ ಸಾರಥಿಯಾಗಿ ನಾನು ಬರ್ತೇನಮ್ಮ. ತಂಗಾಳಿಗೆ ಮೈಯೊಡ್ಡಿ ಶೋಣಿತಾಪುರದ ಹಳೆಯ ಶಾಸನ ಏನಿದೆ ಆ ಶಾಸನವನ್ನು ನಾಶ ಮಾಡಿ ಮಾಡುವ ಹೊಸ ಶಾಸಕಿಯಾಗಿ ನೀನು ಆರಿಸಿ ಬರಬೇಕು. ಒಂದೇ ಒಂದು ಮಾತಮ್ಮ, ಯಾವುದು? ಶುಂಭನನ್ನು ನೀನು ಮದುವೆಯಾಗ್ತೀಯೋ ನಾನು ಪ್ರಶ್ನೆ ಮಾಡುವುದಕ್ಕೆ ಅರ್ಹತೆ ನನಗಿಲ್ಲ. ಆದರೆ ನೀನು ಬರಬೇಕು, ಶೋಣಿತಾಪುರದ ಮಣ್ಣಿನಲ್ಲಿ ಒಮ್ಮೆ ಕಾಲಿಡಬೇಕು, ಇದು ನನ್ನ ಆಸೆ. ಬೇಡಮ್ಮ, ಅದು ಯಾವುದಲ್ಲೂ ಬೇಡ. ಪುಣ್ಯ ಶರೀರ ಆಗಬೇಕು, ಇದು ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯಬೇಕು. ಮಂದಿರದ ಒಳಗೆ ಪ್ರತಿಷ್ಠಾಪಿಸಲ್ಪಡುವಂತಹ ಮೂರ್ತಿಯನ್ನು ವೈದಿಕರಾದವರು ಹೇಗೆ ಭುಜದಲ್ಲಿ ಎತ್ತಿಕೊಂಡು ಹೋಗ್ತಾರೆಯೋ ಆ ರೀತಿ ಭುಜದಲ್ಲಿ ಎತ್ತಿಕೊಂಡು ಹೋಗುವುದಕ್ಕೆ ಅನುಮತಿಯ ತಾಯೇ ನಿನ್ನದು. ರಕ್ತ ಬೀಜ, ಏನಾಶ್ಚರ್ಯವನ್ನೇ ನಾನು ನೋಡುತ್ತಿರುವವಳು ಹೇಳು. ಒಂದೊಮ್ಮೆಗೆ ನನ್ನ ನಗೆಯೇನು ದಗೆಯೇನು ಎರಡನ್ನು ಮರೆತರೆ ಅದರ ಪರಿಣಾಮ ಏನು? ನಗೆಯಿಂದ ತಿಳಿಸಿದ ಯಾರಿಗೆ? ಸುಗ್ರೀವನಿಗೆ. ಮರಳಿ ಬದುಕಿಸಿದೆ, ಕಳುಹಿದೆ. ವಿಚಾರವನ್ನ ಶುಂಭದಾನವನಿಗೆ ತಿಳಿಸಿದೆ. ನಂತರದಲ್ಲಿ ಬಂದ ಧೂಮ್ರಾಕ್ಷ ನನ್ನ ಧಗೆಯ ಪರಿಣಾಮ ಏನು ಎಂಬುದನ್ನು ಅದನ್ನು ತೋರ್ಪಡಿಸಿದೆ. ಚಂಡಮುಂಡರು ಬಂದರು, ರುಂಡ ಮುಂಡವನ್ನೇ ಚೆಂಡಾಡಿ ಬಿಟ್ಟೆ. ಗೊತ್ತಮ್ಮ, ನಿನ್ನ ಲೀಲೆ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆ ಲೀಲೆಯ ಅರ್ಥವನ್ನಾಗಿ ಕೂಡ ನೇರವಾಗಿ ಬರಬೇಕಾದವ ಯಾರು ಹೇಳು? ಶುಂಭನ ಬರಲಿಲ್ಲ. ಅರಸನ ಆಳಾಗಿ ಬಂದ ನನ್ನ ಮಾತಿಗೆ ಮೌಲ್ಯ ಇಲ್ಲವೇ? ನಿನ್ನ ಮಾತಿಗೆ ಮೌಲ್ಯ ಉಂಟು. ಹಾಗೆಂದು ನಿನ್ನ ಮುಂದಿನ ನಡೆಯ ಮೌಲ್ಯ ಏನು ಎಂಬುದನ್ನ ನೀನೇ ತೀರ್ಮಾನಿಸಬೇಕು. ನೀನು ಬರಲಾರೆ ಅನ್ನುವುದು ಸ್ಪಷ್ಟ ಅಲ್ವೇ? ಅದು ಖಂಡಿತ ಅಲ್ವೇ? ಇಲ್ಲ.
ಕಮಲ ಜವರದಿ ಭಂಗಿಸುವಂತನು ನನ್ನ ಜಾಣೆ. ವ್ಯರ್ಥವಾಯಿತು ಎನ್ನ ವಿಕ್ರಮ. ಜನನಿ ಕೋಪದಿಂದ ತನು ನಡುಗ್ತಾ ಇರುವುದು. ಉಚ್ಚರಿಸುವಂತ ನಾಳೆಯಲ್ಲಿ ಯಾವತ್ತು ಎಡವಿ ಬೀಳಲಾರೆ ನಾನು. ಏನಂದೆ ತಾಯೇ? ಬರುವುದಿಲ್ಲ ಹೆಂದೆಯ. ನಿಜ. ಯಾಕೆ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ? ಯಾಕೆ? ಅಮ್ಮ ನಿನ್ನ ಕಾಲಬುಡದಲ್ಲಿರುವಂತಹ ಪ್ರಾಣಿಗಳೆಲ್ಲವೂ ಕೂಡ ಇವತ್ತು ವೈರತ್ವವನ್ನು ಮರೆಸಿ ಸ್ನೇಹದ ಸಂಕರ ಇಲ್ಲ ಬಂಧಿತರಾಗಿದ್ದಾರೆ. ಆದರೆ ಯಾಕೆ ಯುಗ ಯುಗದಿಂದಲೂ ನಡೆದು ಬಂದಂತಹ ವೈರತ್ವ ದಿತಿ ಸಂಜಾತರಿಗೂ ಅದಿತಿ ಸಂಜಾತರಿಗೂ ಯಾಕೆ ತಾಯೇ ನೀನು ಅವರಲ್ಲಿ ವೈಮನಸ್ಸನ್ನು ದೂರ ಮಾಡಿ ಸೋದರ ಭಾವತ್ವವನ್ನು ನೀನು ಉಳಿಸುವುದಕ್ಕೆ ಯಾಕೆ ವಿಫಲವಾದೆ? ಅಣುವೇಣು ತೃಣ ಕಷ್ಟಗಳಲ್ಲಿ ನೀನಿರುವೆಯಂತೆ ಎಂದಾದರೆ ಸುಮ್ಮನಲ್ಲಿ ನೀನಿರುವೆ. ಹಾಗಾದ್ರೆ ನೀನಿದ್ದು ಇದು ನಾಟಕ ಮಾಡಿಸಿದೆಯಾ? ಅಮ್ಮ ಏನು ತಾಯಿ ಅಂತ ನಾವು ಕಂಡಿದ್ದೇವೆ. ತಾಯಿಯನ್ನು ಯಾವತ್ತೂ ಕೂಡ ತಾಯಿ ನಡೆಯನ್ನು ತಪ್ಪಲಾರರು. ಮಕ್ಕಳು ಅಂತ ನಿನಗೆ ಭಾವನೆ ಇದ್ರೆ ನಾನವರಿಗೆ ಇಲ್ಲ ಬಿಡು. ಆದರೆ ನಿನಗಿದೆಯಲ್ಲ ನಾನು ತಾಯಿ ಅನ್ನುವಂತ ಭಾವನ. ಯಾವ ತಾಯಿಯೂ ಕೂಡ ಮಕ್ಕಳಲ್ಲಿ ಕಾಮವನ್ನು ಪ್ರಕಟ ಮಾಡಿಯಾಳೆ, ಕಾಮವನ್ನು ಪ್ರಕಟಿಸಿಕೊಂಡು ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟಾಳೆ. ಬರುವುದಿಲ್ಲ ಅಂತಾದ್ರೆ ವ್ಯರ್ಥವಾಯಿತು ಎನ್ನ ವಿಕ್ರಮ ಎಂದು ಹಿಂದೆ ಸರಿಯಲಾರೆ. ನನಗೊಂದು ಬದುಕಿನಲ್ಲಿ ಸಂತೋಷವಿದೆ ಅಮ್ಮ. ಬದುಕಿನಲ್ಲಿ ಒಂದು ಸಂತೋಷ ಇದೆ ತಾಯಿ. ಏನು ಗೊತ್ತೇ? ಮಾನವ ಸಮಾಜದಲ್ಲಿ ಕೋಟಿ ಕೋಟಿ ಜನ್ಮ ಬಂದರೂ ಕೂಡ ಹುಟ್ಟಿಕೊಳ್ತೇನೆ ದಾನವ ಸಮಾಜದಲ್ಲಿ. ತಾಯೇ ಅಕಾರ ಉಕಾರ ಮಕಾರಗಳ ಸಮ್ಮಿಲನವಾದಂತ ಉಕ್ಕಾರ ಕ್ಷೇತ್ರದಲ್ಲಿ ಅಡಕವಾಗಿದೆ ಒಂದು ಶಕ್ತಿ. ಬ್ರಹ್ಮರ್ಷಿಗಳಾದಂತಹ ಋಷಿಮುನಿಗಳಿಗೂ ಕೂಡ ಅದರ ಒಳಗೆ ಶಕ್ತಿ ಇದೆ ಅಂತ ಮಾತ್ರ ತಿಳ್ಕೊಂಡ್ರು. ಏನು ಅಂತ ತಿಳ್ಕೊಳ್ಳುವುದಕ್ಕಾಗಲಿಲ್ಲ. ಅದರ ಒಳಗಿದ್ದಂತಹ ಶಕ್ತಿಗೆ ರೂಪವನ್ನು ಕೊಟ್ಟವರು ದಾನವರು. ಮಹಿಷನ ಹುಟ್ಟಿನಲ್ಲಿ ಮಹಿಷಮರ್ದಿನಿಯಾದೆ, ನೀನು ಮೇಳೈಸಿಕೊಂಡೆ. ಧೂಮ್ರಾಕ್ಷರನ್ನು ಕೊಂದು ಧೂಮ್ರಾಕ್ಷಮರ್ದಿನಿಯಾದೆ, ಚಂಡಮುಂಡರನ್ನು ಕೊಂದು ಕಾಳರಾತ್ರಿಯಾದೆ ನೀನು. ಇದೆಲ್ಲವನ್ನು ಇದರ ಹಿಂದೆ ಏನು ಒಳಗಿದೆ? ನಿನ್ನ ತನುವಿನಲ್ಲಿ ಇದ್ದಂತ ವಿವಿಧವಾದಂತಹ ರೂಪವನ್ನು ಒಳಗೆ ತೆಗೆಯುವುದಕ್ಕೋಸ್ಕರವಾಗಿ ದಾನವ ಸಮಾಜ ಇವತ್ತು ಶ್ರಮಿಸಿದೆ ಅಮ್ಮ. ನಿನ್ನ ಪಾದುಕೆ ಕಣ್ಣೀರಿಟ್ಟು ಕೇಳಿದೆ. ಒಂದು ಕಲ್ಲ ಬೊಂಬೆಗೆ, ನಿನ್ನ ಕಲ್ಲ ಬೊಂಬೆಗೆ ಮಂತ್ರ ಪೂರಿತವಾಗಿ ಅರ್ಚನೆಯನ್ನು ಮಾಡಿದಾಗ, ನಮಸ್ಕರಿಸಿದಾಗ, ನಿನಗೆ ವಿವಿಧವಾದಂತಹ ಸೇವೆಯನ್ನು ಮಾಡಿದಾಗ ನೀನು ಕಲ್ಲ ಬೊಂಬೆಯಿಂದ ಮೈ ಒಡೆದು ಬರುವೆಯತ್ತೆ. ಕಲ್ಲ ಬೊಂಬೆಯಿಂದ ಮೈ ಒಡೆದು ಬರುವೆಯತ್ತೆ. ಆದರೆ ನಿನ್ನ ಪದ ತಳದಲ್ಲಿ ಕಣ್ಣೀರನ್ನು ಹರಿಸಿದಾಗ ನೀನು ಕಲ್ಲಾಗಿ ಹೋದೆ ಇವತ್ತಿನಲ್ಲಿ. ತಾಯೇ ಏನು ಯಾಕೆ ಸುಮ್ಮನನ್ನು ಮದುವೆಯಾಗು, ಸುಮ್ಮನೊಡನೆ ದಾಂಪತ್ಯ ಜೀವನವನ್ನು ಮಾಡು. ಮೂರ್ಖಲ್ಲಮ್ಮ ನಾನು, ಮೂರ್ಖ ಅಲ್ಲ ನಾನು. ನೀನು ಏನು ಅನ್ನುವಂತ ಸತ್ಯವನ್ನು ತಿಳಿದುಕೊಂಡಿದ್ದೇನೆ. ನನ್ನ ಉದ್ದೇಶ ಏನು? ನೀನು ಒಮ್ಮೆ ಸೋನಿತಾಪುರದಲ್ಲಿ ಕಾಲಿಡಬೇಕು, ನೇರವಾಗಿ ಸುಮ್ಮನನ್ನು ದಿಟ್ಟಿಸಬೇಕು. ಅವನಲ್ಲಿದ್ದಂತ ಯಾವ ತಮೋಗುಣವಿದೆಯೋ, ಅಜ್ಞಾನವಿದೆಯೋ, ಅಂಧಕಾರ ಇದೆಯೋ ಅದೆಲ್ಲವನ್ನು ನಿನ್ನನ್ನು ನೋಡಿದಾಗ ಅದೆಲ್ಲವೂ ನಾಶವಾಗಿ ನಿನ್ನ ಮಗನೆನ್ನುವಂತ ಭಾವನೆ, ನೀನು ತಾಯಿ ಎನ್ನುವಂತ ಮಾತೃವಾತ್ಸಲ್ಯ ತೋರಿಸಿ ಕೊಡಬೇಕು ಅಂತ ಆಸೆ ಪಟ್ಟವರಮ್ಮ. ಬರದೆ ಹೋದೆಯ ತಾಯಿ, ಬಿಡಲಾರೆ ನಿಲ್ಲ ರಕ್ತಬೀಜ, ನಿನ್ನ ಪಾದ ರಕ್ತಬೀಜ. ಏನು ನೀನು ನಿನ್ನ ಒಡೆಯನಾದಂತಹ ಶುಂಭದಾನವನಲ್ಲಿ ಹೇಳಿದೆ, ಒಂದು ವೇಳೆ ಬರದಿದ್ದರೆ ಕರೆತರುತ್ತೇನೆ, ಆದ್ದರಿಂದ ನೀನು ತಂದದ್ದು ಬಂಗಾರದ ಪಲ್ಲಕ್ಕಿ. ಬರಲಿಲ್ಲ ಎಂದಾದರೆ ಭಕ್ತಿಯ ಭಾವವನ್ನು ಮೂಡುತ್ತಾ ಇದ್ದೀಯ. ಇದರ ಭಕ್ತಿಗೆ ಒಳಿಯುತ್ತೇನೆ, ಭಕ್ತಿಯ ಭಾವವನ್ನು ಬಿಟ್ಟಿದ್ದೀಯ. ಬಂದದ್ದು ನೀನು ನನ್ನ ಮುಡಿಗೆ ಕೈ ಹಾಕಲಲ್ಲವೇ? ತಪ್ಪಮ್ಮ. ಯಾಕೆ ತಪ್ಪು? ಮುಡಿಗೆ ಕೈ ಹಾಕುವಷ್ಟು ಹೀನ ಜನ ನಾನಲ್ಲ. ಹಾಗಾದರೆ ಮರಳಿ ಹಿಂತಿರುಗುತ್ತೀಯ ನನ್ನ ಮಾತಿಗೆ. ನಿನ್ನ ಪಾದವನ್ನು ಹಿಡಿದು ಭುಜದ ಮೇಲೆ ಹಾಕಿ ಸಪ್ತ ಮಾತ್ರ ಕಾಯರು ರಾಗದಲ್ಲಿ ಏನು ಘೋರ ಯುದ್ಧವೇ ನಡೆದು ಹೋಯಿತು. ಒಂದೊಮ್ಮೆಗೆ ಆಯಾಸವಾಗುತ್ತಿದೆ. ಆದ್ದರಿಂದಲೇ
ಎಷ್ಟು ಮಾತ್ರೆ ಅದು? ಕೋಟಿ 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 7 ಮಾತ್ರೆ. 7 ಮಾತ್ರೆ ಬೇಕಾಯಿತು ನನಗೆ. ಅಮ್ಮ, ನಿಂದೊಂದು ನಾಟಕವೇ ಅಲ್ವ ಇವಳದು? ಹೋರಾಟ ಮಾಡಿದ್ಲು. ಮಾಡುತ್ತಿರುವಂಥ ಕೋಟಿ ಕೋಟಿ ದೈತ್ಯರು ಅವರೊಡನೆ ಹೋರಾಟ ಮಾಡುವಾಗ ಅವರ ತನು ಬೆವರಲಿಲ್ಲ. ಒಬ್ಬ ರಕ್ತಬೀಜನಲ್ಲಿ ಹೋರಾಟ ಮಾಡುವಾಗ ಬೆವರಿಕೊಂಡು ಕೊಡ ಇದ್ಲು. ಅದರಲ್ಲಿ ಒಂದು ಮಾತ್ರ ನನಗೆ ಸಿಕ್ಕಿತ್ತು. ಇಂದ್ರಾಣಿ ಅನ್ನುವಂಥ ಶಕ್ತಿ. ಹೊಡೆದಳಮ್ಮ ನನಗೆ, ಹೊಡೆದಳಮ್ಮ. ಅರಿಯದೆ ಹೋದೆಯ ನೀನು? ಅರಿಯದೆ ಹೋದೆಯ? ರಕ್ತ ಬೀಜನ ತನುವಿನ ಒಂದು ಹನಿ ರಕ್ತದಲ್ಲಿಯೂ ಕೂಡ ಕೋಟಿ ಕೋಟಿ ಸಂಖ್ಯೆಯ ದೈತ್ಯರು ಹುಟ್ಟುತ್ತಾರೆ ಅನ್ನುವಂಥ ವಿಧಿ ಬರವನ್ನು ಕೂಡ ನೀನು ತಿಳಿಯದೆ ಹೋದೆ ಅಂತ ಆಯ್ತು. ಒಬ್ಬ ರಕ್ತ ಬೀಜನಲ್ಲಿ ಹೋರಾಟ ಮಾಡುವುದಕ್ಕೆ ನೀನು ದಡಿಯಂತ ನೀನು ಇನ್ನು ಹುಟ್ಟಿಕೊಳ್ಳುವಂಥ ಈ ಸಹಸ್ರ ಸಂಖ್ಯೆಯ ರಕ್ತ ಬೀಜಾಸುರರಲ್ಲಿ ನೀನು ಹೋರಾಟ ಮಾಡಿ ಅದೆಷ್ಟು ಬೆವರಿಕೊಳ್ಳುವೆ ಏನು? ತಪ್ಪು ಮಾಡಿಬಿಟ್ಟೆ. ಅಮ್ಮನನ್ನು ಬೆವರುವಂತೆ ಮಾಡಿದೆ. ತಾಯೇ, ಎಲ್ಲವನ್ನು ಕೂಡ ಪರಿಹರಿಸುವಂಥ ನೀನು. ಮುಂದೆ ಏನಾಗಬಹುದು, ಹಿಂದೆ ಏನು ನಡೆಯಿತು ಎಲ್ಲವನ್ನು ತಿಳಿಯಬಲ್ಲಂತ ನೀನು. ಇದು ತನಕ ಯಾವ ದಾನವರ ನಾಶಕ್ಕೆ ಹೊಸ ಸೃಷ್ಟಿಯನ್ನು ಮಾಡಿದ್ದೆಯೋ ಇದೋ ನನ್ನ ಹೆಸರು ಸಾರ್ಥಕವಾಗುವುದಕ್ಕೆ ನಿನ್ನ ತನುವಿನಲ್ಲಿರುವಂಥ ಕಡೆಯ ಸೃಷ್ಟಿಯನ್ನು ಸೃಷ್ಟಿಸುವುದಕ್ಕೋಸ್ಕರವಾಗಿ ಹಣೆಯ ರಕ್ತವನ್ನು ಚೆಲ್ಲಿದೆ. ಸಪ್ತ ಮಾತೃಕೆಯಲ್ಲಿ ಓರ್ವಳಾದಂತಹ ಇಂದ್ರಾಣಿ ಗದೆಯಲ್ಲಿ ರಕ್ತಬೀಜನ ಹಣೆಗೆ ಹೊಡೆದುದರ ಪರಿಣಾಮ ರಕ್ತವನ್ನೇ ಭೂಮಂಡಲಕ್ಕೆ ಚೆಲ್ಲಿದ್ದಾನೆ. ಅದಾದೋ ಹುಟ್ಟಿಕೊಳ್ಳುತ್ತಿದ್ದಾರೆ ಕೋಟಿ ಬೀಜಾದಿಗಳು. ಇವರೆಲ್ಲರ ವಧೆಗಾಗಿ ಸಮಸ್ತ ಭೂಮಂಡಲಕ್ಕೆ ನಾಲಗೆಯನ್ನೇ ಚಾಚುವುದರ ಮುಖೇನ ರಕ್ತೇಶ್ವರಿಯಾಗುತ್ತೇನೆ. Ideal ice cream, milky way to your heart. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.